ಆತ್ಮೀಯ ಕಲಾವಿದರಿಗೆ ಹಾಗೂ ಕಲಾಭಿಮಾನಿಗಳಿಗೆ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ವಿಷ್ಣುಮೂರ್ತಿ ದೇವಸ್ಥಾನ ಕೂಡ ಇದರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುವುದರೊಂದಿಗೆ ಪ್ರತಿ ತಿಂಗಳು ನಡೆಯುತ್ತಿರುವಂತಹ ಹುಣ್ಣಿಮೆ ತಾಳಮದ್ದಳೆಯನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಯಕ್ಷಗಾನ ಮಂಡಳಿಯ ನಾಟ್ಯ ಗುರುಗಳಾದಂತಹ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರು ಹಮ್ಮಿಕೊಂಡಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಹರಕೆಯ ತಾಳಮದ್ದಳೆ ಸಪ್ತಾಹ ಪುತ್ರಕಾಮೇಷ್ಟಿ. ಇದರ ಉದ್ಘಾಟನೆಯನ್ನು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ಮೊದಲೇ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಕಾರಣದಿಂದಲಾಗಿ ಜೊತೆಗೆ ಪ್ರತಿ ತಿಂಗಳು ನಡೆಯುವಂತಹ ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಜೊತೆಗೂಡಬೇಕು ಎನ್ನುವಂತಹ ಸದ್ಭಾವನೆಯೊಂದಿಗೆ ಇದೀಗ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ನಮ್ಮ ಸ್ಥಳೀಯರೇ ಆಗಿರುವಂತಹ ಗಣ್ಯರು, ದೇವಳದ ಮಹಾನ್ ಭಕ್ತರಲ್ಲಿ ಒಬ್ಬರಾಗಿರುವಂತಹ ಸದಾಶಿವ ಜೊತೆಗೆ ಇವರು ವಿಷ್ಣುಮೂರ್ತಿ ಭಜನಾ ಮಂಡಳಿ ಇದರ ಅಧ್ಯಕ್ಷರಾಗಿರ್ತಾರೆ. ಈ ದಂಪತಿಗಳು ಬಂದು ವೇದಿಕೆಯ ಮೇಲೆ ಈ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಹವ್ಯಾಸಿ ಬಳಗ ಕದ್ರಿ ಇದರ ಸಂಚಾಲಕರಾದಂತಹ ಶರತ್ ಕುಮಾರ್ ಕದ್ರಿಯವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ದೇವಳದ ವಾಸುದೇವ ಹೆಬ್ಬಾರ್ ಸ್ವಲ್ಪ ಅಶಕ್ತರಾಗಿದ್ದಾರೆ, ಹಾಗಾಗಿ ರಾಘವೇಂದ್ರ ಹೆಬ್ಬಾರ್ ಅವರ ಪರವಾಗಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವಿದ್ಯಾಧರ ಶೆಟ್ಟಿಯವರು ಬಹಳ ಪ್ರಚಲಿತದಲ್ಲಿರುವಂತಹ ಹೆಸರು ವಿದ್ಯಾಧರ ಶೆಟ್ಟಿ ಅವರದು, ಅವರು ಕೂಡ ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರು ಕೂಡ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ಮಂಡಳಿಯ ಹಾಗೂ ದೇವಳದ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರರಾಗಿ ಸದಾಶಿವ ಅವರು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟಿಸುವುದಕ್ಕಿದ್ದಾರೆ. ದಯವಿಟ್ಟು ಎಲ್ಲ ಆರಂಭದಲ್ಲಿ ಕೊಟ್ಟಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತೇನೆ. ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತದೆ ಎಂಬಂಥ ವಿಶ್ವಾಸದಿಂದ ಪ್ರಾರಂಭಿಸ್ತೇನೆ. शत्रुबुद्धि विनाशाय दीपज्योतिर्नमोस्तुते, दीपज्योतिर्नमोस्तुते, दीपज्योतिः परब्रह्म, दीपज्योतिर्जनार्दनः, दीपज्योतिः परब्रह्म, दीपज्योतिर्जनार्दनः, दीपो हरतु मे पापम्, सन्ध्यादीप नमोस्तुते, ओ दीप ब्रह्मरूपस्त्वं ज्योतिषां प्रभुरव्ययः, ओ दीप ब्रह्मरूपस्त्वं ज्योतिषां प्रभुरव्ययः, आरोग्यं देहि पुत्रांश्च मतिं स्वच्छां हि मे सदा. ದೀಪ ಪ್ರಜ್ವಲನಗೊಳಿಸಿದಂತಹ ನಮ್ಮ ಹಿರಿಯರು ಆದಂತಹ ಸದಾಶಿವ ಭಜನಾ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಇವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಯಶಸ್ವಿ ಆಗಲಿ ಅಂತ. ಆದರೂ ಎಲ್ರಿಗೂ ಅದು ಕೇಳಿಸಿಕೊಳ್ಳಿಲ್ಲ. ದಯವಿಟ್ಟು ಒಂದೆರಡು ಮಾತನ್ನು ಹಾರೈಸಬೇಕು ಅಂತ ಕೇಳಿಕೊಳ್ಳು. ನಮ್ಮ ಪಚ್ಚನಾಡಿಯವರು ಇಲ್ಲಿ ಬಂದದ್ರಿಂದ ಆ ಮೆರುಗು ಇನ್ನೂ ಮುಂದುವರಿಸ್ತಾ ಇದೆ. ನಮ್ಮ ಆಚಾರ ಕಾರ್ಯಕ್ರಮದಲ್ಲಿ ತಾಳಮದ್ದಲೆ ಮುಂದುವರಿತಾ ಇದೆ. ಹಾಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಹರಕೆಯ ತಾಳಮದ್ದಲೆಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ 7 ಕಡೆಗಳಲ್ಲಿ ಉಂಟು ಅಂತ ಹೇಳಿದ್ದಾರೆ. ಆಗಿರುವಾಗ ಇಂಥದ್ದು ದೇವರ ಮೇಲೆ ಭಕ್ತಿ ಇರುವಂಥದ್ದು, ಶ್ರದ್ಧೆ ಭಕ್ತಿಯಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಅದಕ್ಕೆ ಸಾರ್ಥಕತೆ ಇದೆ ಎಂಬುದು ನಮ್ಮ ಪಚ್ಚನಾಡಿಯವರಿಂದ ತಿಳಿದಿದೆ. ಅಥವಾ ನನ್ನ ಸ್ವಂತ ಅನುಭವದಲ್ಲಿ ಕೂಡ ಹಾಗೆ. ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಂಥ ಯಾವುದೇ ಕಾರ್ಯ ಆದರೂ ಕೂಡ ಅದು ಸಕ್ಸಸ್ ಆಗ್ತದೆ, ಸರಿಯಾಗಿ ಆಗ್ತದೆ ಎಂಬುದು ನಿಘಂಟು. ಹಾಗಾದರೆ ನಾನು ವಿಶೇಷವಾಗಿ ಮಾತಾಡೋದಿಲ್ಲ. ಇನ್ನು ಮುಂದೆಯೂ ಇವರು ಮಾಡುವಂಥ
ಈ 6 ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಶುಭಾಶಯವನ್ನು ಹೇಳ್ತಾ ಮಾತೆರಡನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಒಳ್ಳೆಯ ಮನಸ್ಸಿಂದ ಹಾರೈಸಿದ್ದೀರಿ. ನಿಮ್ಮ ಹಾರೈಕೆ ನಮಗೆ ಶಿರೋರಕ್ಷೆ ಆಗಲಿ ಅಂತ ದಿನಕರ್ ಪಚ್ಚನಾಡಿಯವರ ಪರವಾಗಿ ಒಂದು ಹಾರೈಸ್ತೇವೆ. ಹಾಗೆ ಇವತ್ತಿನ ದೀಪ ಪ್ರಜ್ವಲನೆಗೆ ಇದು ಉದ್ಘಾಟಿಸಿದಂತಹ ಭಜನಾ ಮಂಡಳಿ ಅಧ್ಯಕ್ಷರಾದಂತಹ ಸದಾಶಿವ ಎಂ ಇವರನ್ನು ರಂಜಿತ್ ಕುಳಾಯಿ ಇವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು ರಂಜಿತ್ ಅವರಿಗೂ ಸದಾಶಿವ ಎಂ ಅವರಿಗೂ. ಹಾಗೆ ಅವರ ಶೋಭಾ ವಿಶ್ವನಾಥ್ ಅವರು ಅವರ ಶ್ರೀಮತಿಯವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿ. ಹಾಗೆ ಇನ್ನೊಬ್ಬ ಅತಿಥಿಯಾಗಿರುವಂತಹ ರಾಘವೇಂದ್ರ ಹೆಬ್ಬಾರ್ ಇವರನ್ನು KP ಚಂದ್ರಶೇಖರ್ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಅವರ ಗೌರವ ರಾಘವೇಂದ್ರ ಹೆಬ್ಬಾರ್ ಧನ್ಯವಾದಗಳು KP ಚಂದ್ರಶೇಖರ್ ಅವರಿಗೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಬಬಿತಾ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಮತ್ತು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಈ ದಂಪತಿಯವರ ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿ ಸೀತಾ ಕಲ್ಯಾಣ ಪಾರಾಯಣ ಪೂರೈಸಿದ ಸಂದರ್ಭ ನಾಂದಿಯಲ್ಲಿ ಸಂಕಲ್ಪಿಸಿದಂತೆ ದೈವ ದೇವರು ಗುರು ಮಂದಿರಗಳ ಸನ್ನಿಧಿಯಲ್ಲಿ ನಡೆಸುವ ಹರಕೆ ತಾಳಮದ್ದಳೆ ಸಪ್ತಾಹ ಇದರ ಮೊದಲ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವಾಗಿ ಇವತ್ತಿನ ದಿವಸ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕುಳಾಯಿ ಈ ಕ್ಷೇತ್ರದಲ್ಲಿ ಈಗಾಗಲೇ ಪುತ್ರ ಕಾಮೇಷ್ಟಿ ಎನ್ನುವಂತಹ ತಾಳಮದ್ದಲೆಯ ಮೂಲಕ ಇದು ಸಂಪನ್ನಗೊಂಡಿದೆ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಂಡು ಪ್ರಾರ್ಥನೆಯ ಮೂಲಕ ಮುಂದುವರಿದು ಇದೀಗ ತಾಳಮದ್ದಲೆ ಸಂಪೂರ್ಣಗೊಂಡು ಇದೀಗ ಸಭಾ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಯುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಲಿರುವಂತಹ ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಇವರು ಆಗಮಿಸಿದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಿನಕರ್ ಪಚ್ಚನಾಡಿ ಇವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ದಿವಸ ಗೌರವಾರ್ಪಣೆಯನ್ನು ಸ್ವೀಕರಿಸಲಿರುವ ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀಯುತ ಕೃಷ್ಣ ಹೆಬ್ಬಾರ್ ಕುಳಾಯಿ ಆನುವಂಶಿಕ ಮುಕ್ತೇಸರರು ವಿಷ್ಣುಮೂರ್ತಿ ದೇವಸ್ಥಾನ ಕುಳಾಯಿ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಜಯಲಕ್ಷ್ಮಿ ಶ್ರೀ ಕೃಷ್ಣ ಹೆಬ್ಬಾರ್ ಕುಳಾಯಿ. ಕಲಾ ಸಮ್ಮಾನವನ್ನ ಸ್ವೀಕರಿಸಲಿರುವ ಶ್ರೀಮತಿ ಸುಚೇತಾ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಯಕ್ಷಗಾನ ವಿದ್ವಾಂಸರು ತಾವು ದಂಪತಿಗಳು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ವಿದ್ಯಾ ಮತ್ತು ಶ್ರೀ ಭಾಸ್ಕರ ರೈ ಕೊಕ್ಕುವಳ್ಳಿ ಸಾಹಿತಿಗಳು ತಾವು ವೇದಿಕೆಗೆ ಆಗಮಿಸಬೇಕು. ವಾಗ್ಮಿಗಳಾದ ಸರ್ಪಂಗಳ ಈಶ್ವರ ಭಟ್ ಇವರು ತಮ್ಮ ಶ್ರೀಮತಿ ದೇವಿಕಾ ಇವರ ಜೊತೆ ವೇದಿಕೆಗೆ ಆಗಮಿಸಬೇಕು. ಗಾಯಕರಾದ ತೋನ್ಸೆ ಪುಷ್ಕಳ್ ಕುಮಾರ್ ಇವರು ತಮ್ಮ ಶ್ರೀಮತಿಯಾದ ರೇಷ್ಮಾ ಇವರ ಜೊತೆ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಪ್ರಭೃತಿಗಳಾಗಿರುವ ಶ್ರೀಯುತ ವಾಸುದೇವ ಹೆಬ್ಬಾರ್ ಕುಳಾಯಿ ಇವರು ಶ್ರೀಮತಿಯಾದ ವಸುಧಾ ಇವರೊಂದಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಬಂಧು ವಂದನೆಯನ್ನು ಸ್ವೀಕರಿಸಲಿರುವ ಸಮಾಜ ಸೇವಕರಾದ ಶ್ರೀಯುತ ರಾಮ ಅಮೀನ್ ಪಚ್ಚನಾಡಿ ತಮ್ಮ ಶ್ರೀಮತಿಯಾದ ವಂದನ ಇವರೊಂದಿಗೆ ವೇದಿಕೆಗೆ ಬರಬೇಕು. ಧಾರ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಚಂದ್ರಶೇಖರ ಕುಪ್ಪೆ ಪದವಿ ಇವರು ಶ್ರೀಮತಿಯಾದ ಸೀತಾ ಇವರೊಂದಿಗೆ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಭಿನಂದನಾ ಭಾಷಣಗಳನ್ನ ಮಾಡಲಿರುವ ಸರಯು ಬಾಲಯಕ್ಷ ವೃಂದ ರಿಜಿಸ್ಟರ್ಡ್ ಕೂಡಿಕಲ್ ಇದರ ನಿರ್ದೇಶಕರಾದ ಶ್ರೀಯುತ ರವಿ ಅಲೆವೂರಾಯ ಹೊರಕಾಡಿ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಸ್ಮರಣಾ ಭಾಷಣವನ್ನ ಮಾಡಲಿರುವ ಹೊಸಕುರಲ್ ತೊಕ್ಕೊಟ್ಟು ಇದರ ನಿರ್ದೇಶಕರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಭ್ಯಾಗತರಾಗಲಿರುವ ಶ್ರೀ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ಕುಳಾಯಿ ಇದರ ಸಂಚಾಲಕರಾಗಿರುವ ಶ್ರೀಯುತ ವಾಸುದೇವಾಚಾರ್ಯ, ಹವ್ಯಾಸಿ ಬಳಗ ಕದ್ರಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸಂಚಾಲಕರಾಗಿರುವ ಶ್ರೀಯುತ ಶರತ್ ಕುಮಾರ್ ಕದ್ರಿ, ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ ಲಿಂಗಪ್ಪ ಸೀತಾದೇವ್ ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಅವರ ತಾಯಿ ಶ್ರೀಮತಿ ದೇವಕಿ ಪಚ್ಚನಾಡಿ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ.
ವೇದಿಕೆಯಲ್ಲಿ ಅಭ್ಯಾಗತರಾಗಿರುವ ಗಣ್ಯರಿಗೆ ಶ್ರೀಮತಿ ಬಬಿತಾ ಮತ್ತು ಡಾಕ್ಟರ್ ದಿನಕರ್ ಪಚ್ಚನಾಡಿ ಹಾಗೂ ಪೂರ್ವಾಂಶಿ ಇವರಿಂದ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮೊದಲಿಗೆ ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ ಫಲಪುಷ್ಪವನ್ನ ಅರ್ಪಿಸುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅಭ್ಯಾಗತರಿಗೆ ಪುಷ್ಪವನ್ನ ನೀಡುವುದರ ಮೂಲಕ ಸ್ವಾಗತಿಸಿ ಗೌರವಿಸ್ತಾ ಇದ್ದಾರೆ ಬಬಿತಾ ದಿನಕರ ಪಚ್ಚನಾಡಿ ದಂಪತಿ. ಆತ್ಮೀಯರೇ, ಇದು ಸಂತಾನ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿ ಸೀತಾ ಕಲ್ಯಾಣ ಪಾರಾಯಣ ಪೂರೈಸಿದ ಸಂದರ್ಭದಲ್ಲಿ ನಾಂದಿಯಲ್ಲಿ ಸಂಕಲ್ಪಿಸಿದಂತೆ ಹರಕೆ ತಾಳಮದ್ದಳೆ ಸಪ್ತಾಹವನ್ನ ಆಯೋಜಿಸುತ್ತೇವೆ ಎನ್ನುವ ಅಂಬೋಣದಂತೆ ಇವತ್ತಿನ ದಿವಸ ಮೊದಲ ತಾಳಮದ್ದಲೆ ಈ ವೇದಿಕೆಯಲ್ಲಿ ಈ ಕ್ಷೇತ್ರದಲ್ಲಿ ಪುತ್ರ ಕಾಮೇಷ್ಟಿ ಎನ್ನುವ ಪ್ರಸಂಗದ ಮೂಲಕ ಇದು ಆರಂಭಗೊಂಡಿದೆ. ಇನ್ನು ಉಳಿದಂತೆ ಮುಂದಿನ ಈ ಒಂದು ವಾರ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನ ಶರವು, ಮಾರಿಯಮ್ಮ ದೇವಸ್ಥಾನ ಬೋಳಾರ, ಸತ್ಯನಾರಾಯಣ ಭಜನ ಮಂದಿರ ಕಂಕನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಮಂದಿರ ಕೂಳೂರು, ಕಚ್ಚೂರ ಮಾಲ್ದಿಯಮ್ಮ ಗುರುವೈದ್ಯನಾಥ ಬಬ್ಬುಸ್ವಾಮಿ ದೈವಸ್ಥಾನ ಕಾವೂರು, ಶ್ರೀ ಧರ್ಮಶಾಸ್ತ್ರ ಮಂದಿರ ರಿಜಿಸ್ಟರ್ಡ್ ಜ್ಯೋತಿನಗರ ಕುಲಶೇಖರ, ಹೀಗೆ ಈ ಕ್ಷೇತ್ರಗಳಲ್ಲಿ ಮುಂದಿನ 6 ದಿವಸಗಳಲ್ಲಿ ಈ ಕಾರ್ಯಕ್ರಮ ಮುಂದುವರಿಯುವುದಕ್ಕಿದೆ. ತಾವೆಲ್ಲರೂ ಅಲ್ಲಿಗೂ ಕೂಡ ಆಗಮಿಸಿ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಕಾರಣೀಭೂತರಾಗಬೇಕು ಅಂತ ಪಚ್ಚನಾಡಿ ದಂಪತಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತಿರುವ ಈ ಸಭಾ ಕಾರ್ಯಕ್ರಮ ಒಟ್ಟು 1 ಗಂಟೆ ಅವಧಿಯ ಸಭಾ ಕಾರ್ಯಕ್ರಮ ಆಗಿದ್ದು ಎಲ್ಲ ಬಾಂಧವರ ಸಂಪೂರ್ಣವಾದ ಸಹಕಾರವನ್ನು ಬಯಸುತ್ತಾ ಆಗಮಿಸಿರುವ ಎಲ್ಲ ಅಭ್ಯಾಗತರಿಗೆ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಹಿತೈಷಿಗಳಿಗೆ, ಕಲಾಭಿಮಾನಿಗಳಿಗೆ, ಎಲ್ಲ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಕುಡ್ಲ ನೇರ ಪ್ರಸಾರದ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇದೀಗ ಪ್ರಸ್ತಾವನೆಯ ಮಾತುಗಳೊಂದಿಗೆ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ. ಶ್ರೀ ವಿಷ್ಣುಮೂರ್ತಿ ದೇವರ ಪಾದಕಮಲಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ಕ್ಷೇತ್ರದ ಮುಕ್ತೇಶ್ವರರಾಗಿರುವಂಥ ಶ್ರೀ ಕೃಷ್ಣ ಹೆಬ್ಬಾರ್ ಮತ್ತು ದಂಪತಿ ಇಬ್ಬರಿಗೂ ವಂದಿಸ್ತಾ, ಹಾಗೆಯೇ ಹಿರಿಯರಾಗಿ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಮತ್ತು ಸುಚೇತ ಮೇಡಮ್ ಅವರಿಗೂ ವಂದಿಸುತ್ತಾ, ಮತ್ತು ಇವತ್ತು ಸನ್ಮಾನಗೊಳ್ಳಲಿರುವಂಥ ಭಾಸ್ಕರ್ ರೈ ಅವರು, ಅವರ ಸಹಧರ್ಮಿಣಿ ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತವರ ಸಹಧರ್ಮಿಣಿ, ಹಾಗೆಯೇ ಇಲ್ಲಿಯ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡುತ್ತಾ ಕಲಾಪೋಷಕರಿಗೆ ಒಂದು ಅರ್ಥಪೂರ್ಣವಾದಂಥ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಂಥ ಶ್ರೀ ವಾಸುದೇವ ಹೆಬ್ಬಾರ್ ಮತ್ತು ಅವರ ಸಹಧರ್ಮಿಣಿಗೆ, ಹಾಗೆಯೇ ಮತ್ತು ಗುರುಗಳಾಗಿ ಭಾರತೀಯ ವಿದ್ಯಾಭವನದಲ್ಲಿ ಸರ್ಪಂಗಳ ಈಶ್ವರ್ ಭಟ್ರು ಅಂದಿನಿಂದ ಇಂದಿನ ತನಕ ಜೊತೆಗೆ ಇದ್ದಾರೆ, ಪ್ರೋತ್ಸಾಹಿಸ್ತಾ ಏನು ತಪ್ಪುಗಳಿದ್ದರೂ ಅದನ್ನೆಲ್ಲ ತಿದ್ದುತ್ತಾ ಬೆಳೆಸುತ್ತಾ ಇರುವಂಥ ಸರ್ಪಂಗಳ ಈಶ್ವರ್ ಭಟ್ ಮತ್ತವರ ಸಹಧರ್ಮಿಣಿಯವರಿಗೆ, ಮತ್ತು ಇಲ್ಲಿ ಬಂಧುವರ್ಗದ ಹಿನ್ನೆಲೆಯಲ್ಲಿ ಬಂಧು ವಂದನೆಯ ನಿಮಿತ್ತ ಮಾವಂದಿರು ಇಬ್ಬರಿದ್ದಾರೆ, ರಾಮ ಅಮೀನ್ ಮತ್ತು ಚಂದ್ರಶೇಖರ್ ಕುಪ್ಪೆ ಪದವು, ಹಾಗೆಯೇ ಅತ್ತೆಯವರು ವಂದನ ಮತ್ತು ಸೀತಾ ಅವರಿಗೂ ವಂದಿಸ್ತೇನೆ. ಮತ್ತು ಅಭ್ಯಾಗತರಾಗಿ ಇವತ್ತು ಇದ್ದಾರೆ ಅಭಿನಂದನ ಭಾಷಣ ಅಲೆವರಾಯರು ನಮ್ಮ ಜೊತೆಗೆ 3 ವರ್ಷಗಳ ಹಿನ್ನೆಲೆ, ಮತ್ತು ಹಾಗೆಯೇ ವಿದ್ಯಾಧರ್ ಶೆಟ್ಟರು ಇದ್ದಾರೆ ಸಂಸ್ಮರಣ ಭಾಷಣ, ಮತ್ತು ವಾಸ್ತೇವಾಚಾರ್ಯರು ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿಯ ಸಂಚಾಲಕರು 2.5 ದಶಕಗಳ ಹಿಂದೆ ಇಲ್ಲಿಗೆ ಬರಬೇಕು, ಯಕ್ಷಗಾನ ನಾಟ್ಯಾಭ್ಯಾಸ ಮಾಡಿಸಬೇಕು ಅಂತ ಕರೆದುಕೊಂಡು ಬಂದವರು, ಮತ್ತಿಷ್ಟು ಸುದೀರ್ಘವಾಗಿ ಇಲ್ಲಿ ದೇವರ ಸೇವೆ ಮಾಡುವುದಕ್ಕೆ ಅವಕಾಶವನ್ನಿತ್ತವರು ಅವರಿಗೆ, ಹಾಗೆಯೇ ಜ್ಞಾನಾಮೃತ ಮಂಗಳೂರು ಸ್ಥಾಪನೆ ಮಾಡಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಕ್ಕೆ ಬೆನ್ನೆಲುಬಾಗಿರುವಂಥ ಲಿಂಗಪ್ಪ ಸೀತಾದೇವು, ಮತ್ತು ನಾವು ಹವ್ಯಾಸಿ ಬಳಗ 1996 ಕದಿರಿ ರಾಜಾಂಗಣದಲ್ಲಿ
ಸ್ಥಾಪನೆ ಆದ ಇಂದಿನಿಂದ ನಮ್ಮ ಜೊತೆಗಿದ್ದು ಸರ್ವ ಸಹಕಾರ ಸ್ಪಂದನ ನೀಡುತ್ತಿರುವಂತಹ ಶ್ರೀ ಶರತ್ ಕುಮಾರ್ ಕದ್ರಿಯವರು, ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ವಂದನೆಯನ್ನು ಸಲ್ಲಿಸ್ತೇನೆ. ನನ್ನ ಅಮ್ಮ ಇದ್ದಾರೆ ದೇವಕಿ ಪಚ್ಚನಾಡಿ, ಇವರಿಗೂ ಕೂಡ ವಂದಿಸ್ತೇನೆ. ಇದೊಂದು ವಿಶೇಷವಾಗಿ ಒಂದು ನಡೆದ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ನನಗಿದು ಸುವರ್ಣ ಕಾಲ, ಅಂದರೆ ಸುವರ್ಣ ಸಂಭ್ರಮವನ್ನೊಂದು ಅನುಭವಿಸುವಂತಹ ಕಾಲ. ನಿಜವಾಗಿ ಹೀಗೆ ಒಂದು ಘಟನೆ ನಡೆಯುತ್ತದೆ ಅಂತ ನಾನು ಭಾವಿಸಲಿಲ್ಲ. ಇದೊಂದು ಅನಿವಾರ್ಯವಾಗಿ ನಡೆದು ಹೋಯಿತು. ಮದುವೆ ಆಯಿತು, 7 ವರ್ಷವಾದರೂ ಕೂಡ ಮಗು ಆಗಿಲ್ಲ. ಮನೆಯವರು, ನಾನು, ಆತ್ಮೀಯರು ಎಲ್ಲರೂ ದೇವರ ಹರಕೆಯನ್ನು ಹೇಳಿದ್ದಿದ್ದೆ. ಒಂದೊಂದನ್ನೇ ಈಡೇರಿಸ್ತಾ ಬರ್ತಾ ಇದ್ದೇವೆ. 10 ಹರಕೆಗಳಿವೆ. ಅದೆಲ್ಲವೂ ಆಯಿತು. ಕೊನೆಗೆ ವೈದ್ಯರ ಬಳಿಗೆ ಹೋಗುವಾಗ 7 ವರ್ಷಗಳಾಯ್ತಲ್ಲ, ಇನ್ನು ನೀವು ತಡ ಮಾಡೋದು ಅರ್ಥ ಇಲ್ಲ, ಕೃತಕ ರೀತಿಯಲ್ಲಿ ಏನಾದರೂ ವ್ಯವಸ್ಥೆಗಳಿದೆ ವೈದ್ಯಕೀಯವಾಗಿ, ಹಾಗಾಗಿ ಹೋಗಿ ಅಂತ. ವೆಚ್ಚ ಕೇಳಿದರೆ 2.5 ಲಕ್ಷದಿಂದ 3 ಲಕ್ಷ. ಆಮೇಲೆ ಅದು 40% ಮಾತ್ರ ಫಲಪ್ರದವಾಗುತ್ತದೆ ಅಂತ ಒಂದು ಆತ್ಮೀಯರೊಬ್ಬರು ಸೂಚನೆ ಕೊಟ್ಟರು. ಇನ್ನು ಏನೇನೋ ಅದರಲ್ಲಿ ಆಘಾತಗಳಾದರೆ ಅದನ್ನು ಭರಿಸುವ ಶಕ್ತಿ ಸಹಧರ್ಮಿನಿಗೆ ಇರ್ತದ ಅಂತ ಒಂದು ಪ್ರಶ್ನೆ ಆಯಿತು. ಸಹಧರ್ಮಿನಿ ಹೇಳಿದ್ದು ದತ್ತಿಗೆ ಹೋಗುವ ಅಂತ. ನಾನು ಹೇಳಿದೆ ದತ್ತಿಗೆ ಹೋಗುವುದಕ್ಕೆ ಸಮಯ ಇದ್ದಲ್ಲ, ಇನ್ನೂ ಸಮಯ ಇದೆ, ಅದಕ್ಕೊಂದು ಕಾಲ ಇದೆ, ಪ್ರಯತ್ನ ಮಾಡಬೇಕು. ನಮಗಾಗಲಿಲ್ಲ. ವೈಯಕ್ತಿಕವಾಗಿ ದೇಹದ ಸ್ವಸ್ಥ ಏನು ಕೆಟ್ಟಿಲ್ಲ, ವೈದ್ಯರಿಗೆ ತಲೆ ಕೆಡಿಸಿತು. ನಿಮಗೆ ಮಕ್ಕಳಾಗಬೇಕಿತ್ತು, ಹೀಗೆ ಆಯ್ತಲ್ಲ ಅಂತ. ಕೊನೆಗೊಂದು ದಿನ ಹೇಳಿದೆವು ನಾವು, ನಮ್ಮ ಕೌಟುಂಬಿಕವಾಗಿ ದೇವರ ದೋಷಗಳಿದ್ದು 1.5 ಲಕ್ಷ ಮಿಕ್ಕಿ ಖರ್ಚು ಮಾಡಿದ್ದು ಆಗಿದೆ. ಅದು ಅನಿವಾರ್ಯವಾಗಿ ಆಗುತ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ನಾನು ಭಾವಿಸಿದ್ದಿಷ್ಟೇ, ಅದೆಷ್ಟೋ ಮಂದಿಗೆ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿದ್ದೇವೆ, ಎಷ್ಟೋ ಮಂದಿಗೆ ಧರ್ಮಾರ್ಥವಾಗಿ ಪಾಠವನ್ನು ಹೇಳಿಕೊಟ್ಟಿದ್ದೆ. ಯಕ್ಷಗಾನದ ಸೇವೆ ಅಂದರೆ ಈಗಲೂ ನಮಗೆ ಅದು ಸಂತೋಷವನ್ನು ಕೊಡ್ತದೆ. ಎಷ್ಟೋ ದೇವಸ್ಥಾನಗಳಲ್ಲಿ ಈಗಲೂ ಧರ್ಮಾರ್ಥ ಸೇವೆಯನ್ನೇ ಮಾಡ್ತಾ ಇದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಯಕ್ಷಗಾನ ನಮಗೆ ಆದಾಯವನ್ನು ಕೊಟ್ಟಿದೆ. ಭಾವಿಸಲು ಆಗದಷ್ಟು ಆದಾಯವನ್ನು ಕೊಟ್ಟು ಯಕ್ಷಗಾನ ಒಂದು ಬದುಕಿಗೆ ನನಗೆ ಬದುಕನ್ನು ರೂಪಿಸುವುದಕ್ಕೆ ಆಧಾರವಾಗಿದೆ. ಇದನ್ನು ನಾನು ಸಂತೋಷದಿಂದ ಹೇಳ್ತೇನೆ. ಹಾಗಿರುವಾಗ ಮಕ್ಕಳಿಗೆ ಹೇಳಿದ್ದು ಹೌದಾದರೆ ಖಂಡಿತ ಒಂದಲ್ಲ ಒಂದು ದಿನ ದೇವರ ಫಲವನ್ನು ಕೊಡ್ತಾರೆ ಅಂತ. ಹೀಗೆ ಸಹಧರ್ಮಿನಿಗೆ ಸಮಾಧಾನ ಮಾಡುವುದು ಎಲ್ಲ ಆಗಿ ಹೋಗಿದೆ. ಕೊನೆಗೊಂದು ದಿನ ತೋನ್ಸೆ ಪುಷ್ಕಳ್ ಕುಮಾರ್ ಹೇಳಿದರು, ನಿಮಗೊಂದು ಮಗು ಆಗುವುದಿಲ್ಲ, ಎಂತ ಇದು, ನೀವೊಂದಿಷ್ಟು ಚುರುಕಿದ್ದವರು, ಇಷ್ಟು ಪ್ರಯತ್ನ ಮಾಡುವವರು, ಆ ವಿಷಯದಲ್ಲಿ ಇಂದು ಕುಟುಂಬದವರೆಲ್ಲ ಅದೇ ತಮಾಷೆ ಮಾಡಲಿಕ್ಕೆ ಶುರು ಆದರು. ಆದರೆ ನನಗೊಂದು ಧೈರ್ಯ ಇತ್ತು, ನಾನು ಜ್ಯೋತಿಷ್ಯವನ್ನು ನಂಬುವುದು. ಮದುವೆಯಾಗಿ 1 ವರ್ಷ ದಾಟಿದಾಗಲೇ ಹೇಳಿದರು, ಹೆಣ್ಣು ಮಗು ಆಗ್ತದೆ, ನೀವೇನು ತಲೆಗೆಡಿಸಿಕೊಳ್ಬೇಡಿ, ಸದ್ಯಕ್ಕಂತೂ ಫಲ ಇಲ್ಲ, ಕರ್ಮಬಂಧ ಅನ್ನೋದು ಇರ್ತದಲ್ಲ, ಅನುಭವಿಸುವುದನ್ನು ಅನುಭವಿಸಲೇಬೇಕಾಗುತ್ತದೆ ಅಂತ. ಹಾಗೆ ಕೊನೆಗೆ ಹೇಳಿದಂಥ ಹರಕೆ 2023 ನವರಾತ್ರಿಯ ಪರ್ವಕಾಲ. ತೋನ್ಸೆ ಅವರು ಹೇಳಿದ್ದಕ್ಕೆ ಹೇಳಿದ್ದೇನೆ, ಮಗು ಆಗುತ್ತದೆ, ಪುತ್ರ ಕಾಮೇಷ್ಟಿ ಸೀತಾ ಕಲ್ಯಾಣ ಪಾರಾಯಣವನ್ನು ಮಾಡುವ ಅಂತ ಹೇಳಿದರು. ಆಯಿತು, ಮಾಡುವುದೆಲ್ಲಿ ಅಂತ. ಇನ್ನು ದೇವಸ್ಥಾನದಲ್ಲಿ ವರ್ಷಗಟ್ಟಲೆ ಮಾಡಿ ಮಗುವಾಗದಿದ್ದರೆ ಏನು, ನಿಮ್ಮ ಮನೆಯಲ್ಲಿ ಬರ್ತೇನೆ, ನಾನು ಮನೆಯಲ್ಲಿ ಗುಪ್ತವಾಗಿ ಪಾರಾಯಣ ಮಾಡ್ತಾ ಹೋಗುವ, ಹಾಡುವುದು ಮಾತ್ರ. ವಿವರ ಹೇಳಲಿಕ್ಕೆ ನಾನು ಪ್ರವಚನ ಎಷ್ಟೋ ಮಾಡಿದೆ, ಹಾಗಾಗಿ ಗಾಯನದ ಅವಶ್ಯಕತೆ ಮಾತ್ರ ಇರೋದು. ಹಾಗಾಗಿ ಅವರು ಹಾಡ್ತಾ ಹೋಗುವಾಗ ಅವರು ರಾಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋದರು. ಅದೊಂದು ನನಗೆ ಲಾಭ, ಮುಂದಕ್ಕೆ ಪುದುವಟ್ಟು ಪ್ರಯೋಜನ ಆದೀತು ಅಂತ ನಾನು ಭಾವಿಸ್ತೇನೆ. ಹೀಗೆ ಅವರು ಆ ಪುತ್ರ ಕಾಮೇಷ್ಟಿ ಸೀತಾ ಕಲ್ಯಾಣ ಪಾರಾಯಣವನ್ನು ಆರಂಭಿಸುವಾಗ ನಾಂದಿ ಸಂದರ್ಭದಲ್ಲಿ ಹರಕೆ ಹೇಳುವುದಕ್ಕೆ ಕಾರಣ ಏನಂದರೆ, ನನ್ನ ಸಹಧರ್ಮಿನಿ ಕೊರೋನಾಕ್ಕಿಂತ ಮೊದಲು 5-6 ವರ್ಷಗಳಿಂದ ಯಕ್ಷಗಾನ ತಾಳ ಮೊದಲೇನು ಅವರಿಗೆ ಸಂಭಾವನೆ ಎಲ್ಲ ಸಿಗುವುದಿಲ್ಲ, ಸೇವೆಯನ್ನು ಮಾಡುತ್ತಾ ಬಂದವಳು. ಹಾಗಾಗಿ ಪುತ್ರ ಸಂತಾನ ಆದರೆ ಆಕೆಯ ಬಳಗವನ್ನು ಒಟ್ಟುಗೂಡಿಸಿ ದೇವರುಗಳ ಸಾನ್ನಿಧ್ಯದಲ್ಲಿ ತಾಳ ಮೊದಲೇ ಹರಕೆ ಸೇವೆಯನ್ನು ಮಾಡ್ತೇನೆ ಅಂತ ಹರಕೆ ಕಟ್ಟಿಕೊಂಡ. ಅದಿವತ್ತು ಸತ್ಯವಾಯಿತು. ಅದೇ ಭಾಗ್ಯ ಅಂತ ಹೇಳುವುದು. ಇನ್ನೊಂದು, ಇಲ್ಲಿ ಈಗ ಕಾರ್ಯಕ್ರಮವನ್ನು ದೇವರ ಮುಂದೆ ಒಂದು ಸೇವೆಯ ರೂಪದಲ್ಲಿ ಎಲ್ಲರನ್ನು ಕರೆದು 7 ದಿನ ಸೇವೆ ಮಾಡಬಹುದಿತ್ತು. ಆದರೆ ನನ್ನನ್ನು ಬೆಳೆಸಿದವರಿದ್ದಾರೆ,
ಪ್ರಭಾಕರ್ ಜೋಶಿ ಅವರನ್ನು ನಾನು ನೆನಪಿಸುವುದು 101 ವಿಚಾರಗಳು, ನಾಟ್ಯಾಭ್ಯಾಸಿಗಳಿಗೆ 101 ವಿಚಾರಗಳ ಒಂದು ಮುನ್ನೋಟದ ಒಂದು ಲೇಖನವನ್ನು ಬರೆದಿದ್ದೆ. ಆವಾಗಲೇ ಅವರು ಹೇಳಿದರು, ಒಂದು ವಿಶಿಷ್ಟ ಚೌಕಟ್ಟಲ್ಲಿ ಆ ಲೇಖನ ಮೂಡಿ ಬಂದಿದೆ ಅಂತ. ಬಂಟರ ಸಮ್ಮೇಳನದಲ್ಲಿ ಬಿಡುಗಡೆಯಾದ ಪುಸ್ತಕ 96 2000 ಕಾಲಘಟ್ಟ ಅದು. ಆವಾಗದಿಂದ ಅವರು ಇವತ್ತಿನ ತನಕ ಒಂದು ವಿದ್ವತ್ ಪ್ರತಿಭೆಯನ್ನು ಹೇಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಕೊಂಡು ಮಾರ್ಗದರ್ಶನ ಮಾಡ್ತಾ ಬಂದವರು. ಅವರಿಗೆ ಸಮ್ಮಾನ ಆಗಬೇಕು ಅಂತ ಹೇಳಿ ಭಾವಿಸಿದ್ದೇನೆ. ಅದು ಇಲ್ಲಿ ನೆರವೇರುತ್ತಾ ಇದೆ. ಮತ್ತು ಮುಖ್ಯವಾಗಿ ದೇವಸ್ಥಾನದಲ್ಲಿ ಸೂರ್ಯಚಂದ್ರರ ಹಾಗೆ ಮುಕ್ತೇಶ್ವರ್, ಕೃಷ್ಣ ಹೆಬ್ಬಾರ್, ಹಾಗೆ ವಾಸುದೇವ ಹೆಬ್ಬಾರ್ ಅವರು ಈ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿಯೂ ಸುವ್ಯವಸ್ಥೆಯನ್ನು ಕಾದುಕೊಂಡವರು ಮಾತ್ರವಲ್ಲ, ಕಲಾಕ್ಷೇತ್ರಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟವರು. ಹುಣ್ಣಿಮೆಗೆ ಇಲ್ಲಿ ತಾಳಮದ್ಲೆ ಆಗ್ತಾ ಇತ್ತು, ಅದೆಷ್ಟು ಮಂದಿ ಇಲ್ಲಿ ಬಂದು ಸೇವೆಯನ್ನು ಮಾಡಿದ್ದಾರೆ. ಹಾಗೆ ತಾಳಮದ್ಲೆಯನ್ನು ಮಾಡುವುದಕ್ಕೆ ಪೂರಕರಾಗಿ, ಯಕ್ಷಗಾನವನ್ನು ಬೆಳೆಸುವುದಕ್ಕೆ ಪೂರಕರಾಗಿ, ಯಕ್ಷಗಾನ ಮಂಡಳಿಯ ಸ್ಥಾಪನೆ ಆಗುವುದಕ್ಕೆ ಪೂರಕರಾಗಿ, ಹೀಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದಂಥ ಅವರಿಗೆ ನಾನು ಗೌರವಿಸಲೇಬೇಕು ಅಂತ ಕೇಳಿಕೊಂಡೆ. ಒಪ್ಪಿಕೊಂಡ್ರು. ಹಾಗೆ ಮತ್ತು ಈಶ್ವರ್ ಭಟ್ರು, ಭಾಸ್ಕರ್ ರೈ ಕುಕ್ಕೊಳ್ಳಿಯವರು, ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತು ಬಂಧುವರ್ಗದವರು ಇವರನ್ನೆಲ್ಲ ಈ ಸಂದರ್ಭದಲ್ಲಿ ಗೌರವಿಸುವುದಕ್ಕೆ ಒಪ್ಪಿಕೊಂಡ್ರು. ನನಗೆ ಅದು ಸಂತೋಷವಾಯಿತು. ಮುಖ್ಯವಾಗಿ ಇದೊಂದು ಬದುಕಿನ ಒಂದು ದೊಡ್ಡ ನೆನಪಿಸುವಂಥ ಒಂದು ಮೈಲುಗಲ್ಲು. ಹಾಗಾಗಿ ಆಶೀರ್ವಚನ ಬೇಕು, ಅದು ನಮಗೆ ಬದುಕಿಗೆ ಭದ್ರವಾಗಬೇಕು. ಈ ಸುವರ್ಣ ಕಾಲದಿಂದ ಏನು ಸುದೃಢವಾದಂಥ ವಜ್ರಕಾಯವನ್ನು ಹೊಂದಿಕೊಂಡು ಮುಂದಕ್ಕೆ ಬೆಳೆಯಬೇಕು ಅಂತ ಹೇಳ್ಕೊಂಡು, ಹಾಗೆ ತೋನ್ಸೆ ಪುಷ್ಕಳ್ ಕುಮಾರ್ ಮತ್ತು ನಾನು ಹೋದಾಗ ಸ್ವಾಮೀಜಿಯವರು ಸಂತೋಷದಿಂದ ಒಪ್ಪಿಕೊಂಡ್ರು, ಬರ್ತೇನೆ ಅಂತ ಹೇಳ್ಕೊಂಡು. ಮಂಗಳದೇವಿ ಮಠದ ಅಧ್ಯಕ್ಷರು, ಹಾಗಾಗಿ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಎಲ್ಲರನ್ನೂ ನಾನು ಸ್ವಾಗತಿಸಿದ್ದು ಆಯಿತು. ಎಲ್ಲರಿಗೆ ನಾನು ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಮುಂದಕ್ಕೆ ಆಶೀರ್ವಚನ ಶ್ರೀರಾಮಕೃಷ್ಣ ಮಠ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಇವರಿಂದ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಷ್ಣುಮೂರ್ತಿ ದೇವರ ಪದತಲಕ್ಕೆ ಶಿರಸ ನಮಸ್ಕರಿಸುತ್ತಾ, ಉಪಸ್ಥಿತ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನೀವೆಲ್ಲರೂ ಸಹ ಭಾಗವಹಿಸ್ತಾ ಇದ್ದೀರಾ. ಇದು ಕೇವಲ ಯಕ್ಷಗಾನ ತಾಳಮದ್ದಳೆಯ ಕಾರ್ಯಕ್ರಮ ಮಾತ್ರ ಅಲ್ಲ, ಅದರ ಹಿಂದೆ ಇರತಕ್ಕಂಥ ವಿಶಿಷ್ಟತೆ ಏನು ಅನ್ನೋದನ್ನು ಈಗಾಗಲೇ ದಿನಕರ್ ಪಚ್ಚನಾಡಿ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ದಶರಥ ತ್ರೇತಾಯುಗದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಪುತ್ರರನ್ನು ಪಡೆಯುವುದಕ್ಕೋಸ್ಕರ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರು. ಆ ಕಾಲದಲ್ಲಿ ಯಾಗ ಮಾಡ್ತಾಯಿದ್ರು, ಹರಕೆ ಹೊತ್ಕೊತಾ ಇದ್ದರು, ಯಾಗ ಮಾಡ್ತಾಯಿದ್ರು. ಯಾಗದ ಫಲವೂ ಸಹ ಅವರಿಗೆ ಸಿಗ್ತಾ ಇತ್ತು. ಅನೇಕರು ಹೇಳುವುದಿದೆ, ಆಗಿನ ಕಾಲ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ, ಕಾಲ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಲ ಬದಲಾವಣೆ ಆಗಿಲ್ಲ, ಕಾಲ ತನ್ನ ಪಾಡಿಗೆ ಮುಂದುವರಿತಾ ಹೋಗ್ತಾ ಇದೆ. ಆದರೆ ಬದಲಾವಣೆ ಆಗಿದ್ದೆಲ್ಲಿದೆ ಅಂತಂದರೆ, ಮನುಷ್ಯನ ಒಳಗಡೆ ಇರ್ತಕ್ಕಂಥ ವಿಶ್ವಾಸ ಅನ್ನೋದಿದೆ ನೋಡಿ, ಶ್ರದ್ಧೆ ಅನ್ನೋದಿದೆ ನೋಡಿ, ಅದು ಬದಲಾವಣೆ ಆಗಿದೆ ಅಷ್ಟೇ. ಈಗಲೂ ಸಹ ಕಲಿಯುಗ ಅಂತ ಹೇಳ್ತಾರಲ್ಲ, ಕಲಿಯುಗದಲ್ಲೂ ಸಹ ಹರಕೆ ಹೊತ್ಕೊಂಡ್ರೆ ಅದು ಫಲಿಸುತ್ತೆ ಅನ್ನೋದು ಈ ಕಾರ್ಯಕ್ರಮದ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ನನಗೆ ಅದನ್ನು ಕೇಳಿದ ತಕ್ಷಣ ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ದು ಯಾಕೆ ಅಂತಂದರೆ, ನಮ್ಮ ದಿನಕರ್ ಪಚ್ಚನಾಡಿ ಅವರ ಒಳಗಡೆ ಇರ್ತಕ್ಕಂಥ ಕಲಾ ಸೇವೆ ಒಂದು, ಎರಡನೇದಾಗಿ ವಿಶ್ವಾಸ ಇದೆ ನೋಡಿ, ಭಗವಂತನ ಮೇಲೆ ವಿಶ್ವಾಸ ಇದೆ ನೋಡಿ. ಆ ವಿಶ್ವಾಸವ ಗುರುತಿಸ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ಕಲಿಯುಗ ಇರಬಹುದು, ಆದರೆ ಭಗವಂತ ಒಲಿತಾನೆ ಅನ್ನೋದು ಸತ್ಯ. ಭಗವಂತ ಒಲಿತಾನೆ. ಯಾವಾಗ ಒಲಿತಾನೆ ಅಂತ ಹೇಳಿದ್ರೆ, ಅದರ ಹಿಂದೆ ಶ್ರದ್ಧೆ ಇರಬೇಕು, ವಿಶ್ವಾಸ ಇರಬೇಕು,
ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು. ದಿನಕರ್ ಪಚ್ಚನಾಡಿ ಅವರು ಕಲಾ ದೇವತೆಯ ಉಪಾಸಕರು, ಕಲಾ ದೇವತೆ ಉಪಾಸಕರು, ಕನ್ನಡ ಪಂಡಿತರು ಹೌದು, ಕಲಾ ದೇವತೆ ಉಪಾಸಕರು. ಜೊತೆಗೆ ಅವರ ಒಳ್ಳೆಗೆ ಇರ್ತಕ್ಕಂಥ ವಿಶ್ವಾಸ ಇತ್ತು ನೋಡಿ. ಹಿಂದಿನ ಕಾಲದಲ್ಲಿ ದಶರಥನಿಗೆ ಭಗವಂತ ಒಲಿಗಿರುವಾಗ ಈಗಲೂ ಸಹ ಭಗವಂತ ಒಲಿತಾನೆ ಅನ್ನುವ ವಿಶ್ವಾಸ, ಪೂರ್ಣ ವಿಶ್ವಾಸದಿಂದ ಅವರು ಈ ಪುತ್ರಕಾಮೇಷ್ಟಿ ಆ ಭಾಗವನ್ನು ಅವರು ಪಾರಾಯಣ ಮಾಡಿದ್ದಾರೆ. ಅವರಿಗೆ ಮಾರ್ಗದರ್ಶಕರು ಒಳ್ಳೆಯವರು ಸಿಕ್ಕಿದ್ದಾರೆ. ನಮ್ಮ ಪುಷ್ಕಳ್ ಕುಮಾರ್ ಅವರಲ್ಲೂ ವಿಶ್ವಾಸ ಇದೆ. ಆ ವಿಶ್ವಾಸದ ಫಲವಾಗಿ ನೋಡಿ ಈಗಲೂ ಸಹ ದಂಪತಿ ಇಬ್ಬರು ಬಂದು ಮಗುವಿನ ಸಮೇತ ಎಲ್ಲರಿಗೂ ನಮಸ್ಕಾರ ಮಾಡಿದ್ರಲ್ವ. ವಿಶ್ವಾಸ ಬೇಕಷ್ಟೇ, ಇನ್ನೇನಿಲ್ಲ. ವಿಶ್ವಾಸ ಬೇಕು, ಶ್ರದ್ಧೆ ಬೇಕು. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ನಮ್ಮ ಕರ್ತವ್ಯವನ್ನು ಭಗವಂತನ ಸೇವೆ ಅನ್ನುವ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಭಗವಂತ ಒಲಿತಾನೆ. ನಮಗಲ್ಲಿ ನಮ್ಮ ಒಂದು ಮನುಷ್ಯ ಬೇಜಾರಾಗ್ತಕ್ಕಂಥ ಒಂದು ಸಂಗತಿ ಇದೆ. ಅದು ಏನು ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಜನರಿಗೆ ಹೇಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋದಾಗ ಹೇಗೆ ವರ್ತಿಸಬೇಕು, ಯಾವ ಮನೋಭಾವದಲ್ಲಿ ಹೋಗಬೇಕು ಅನ್ನುವುದನ್ನು ನಾನು ಹೇಳ್ಕೊಟ್ಟೇ ಇಲ್ಲ. ನಾನೊಂದು ಸಣ್ಣದೊಂದು ಘಟನೆ ನಿಮ್ಮ ಮುಂದೆ ಹೇಳ್ತೀನಿ. ಅನೇಕ ವರ್ಷಗಳ ಹಿಂದೆ ನಮ್ಮ ಆತ್ಮೀಯರು ಆಶ್ರಮಕ್ಕೆ ಬರ್ತಾ ಇರೋ ಆತ್ಮೀಯರೊಬ್ಬರು ಒಂದು ಸತಿ ನನಗೆ ಬಹಳ ಆತ್ಮೀಯತೆಯಿಂದ ಇದ್ದಿದ್ದರಿಂದ ಅವ್ರು ಹೇಳಿದ್ರು, ಸ್ವಾಮೀಜಿ ನಾನೊಂದು ಹರಕೆ ಹೊತ್ಕೊಂಡಿದ್ದೆ, ಆದರೆ ದೇವರು ಕಣ್ಣೇ ಬಿಡಲಿಲ್ಲ ಅಂತ. ಅಂದರೆ ಕಣ್ಣೇ ಬಿಡಲಿಲ್ಲ. ನಾನು ಕೇಳಿದೆ, ಅದು ಏನು ಹರಕೆ ಹೊತ್ಕೊಂಡಿದ್ರಿ? ಏನೋ ಒಂದು ಹರಕೆ ಹೊತ್ಕೊಂಡಿದ್ರೆ ಆ ಹರಕೆಯನ್ನು ಪೂರೈಸಿದ್ರಾ? ನಾನು ಪೂರೈಸಿದ್ದೀನಿ ಅಂತ ಹೇಳಿದ್ರು. ಹೇಗೆ ಪೂರೈಸಿದ್ರಿ ಅಂತ. ಅದಕ್ಕೆ ಹೇಳಿದ್ರು, ನಮ್ಮ ಆಶ್ರಮದ ಪಕ್ಕದಲ್ಲಿ ಮಂಗಳಾದೇವಿ ಗ್ರಾಮ ದೇವತೆ, ಅವಳಿಗೆ ಹರಕೆ ಹೊತ್ಕೊಂಡಿದ್ದೆ ಈ ಥರ ನಂಗೆ. ಆದರೆ ನಾನು ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ 21 ಬಾರಿ ಪ್ರದಕ್ಷಿಣೆ ಮಾಡಿ, ಪ್ರತಿ ಬಾರಿ ಮಾಡುವಾಗಲೂ ಸಹ ಸಾಷ್ಟಾಂಗ ನಮಸ್ಕಾರ ಮಾಡಿ ಬರ್ತೀನಿ ಅಂತ. ಅದೆಷ್ಟೋ 48 ದಿವಸಗಳ ಕಾಲ. ನಾನು ಕೇಳಿದೆ, ಮಾಡಿದ್ರ 48? ಹೌದು. 21 ಬಾರಿ ಪ್ರದಕ್ಷಿಣೆ ಮಾಡಿದ್ರ? ಮಾಡಿದ್ದೀನಿ ಸ್ವಾಮೀಜಿ. ನಾನು ಹೇಳಿದೆ, ಜನರು ಕೈ ಕೊಡ್ಬೋದು, ಆದರೆ ದೇವಿ ಕೈ ಕೊಡೋದಿಲ್ಲ. ಏನೋ ಒಂದು ಮಿಸ್ಟೇಕ್ ಆಗಿದೆ ನೀವು ಮಾಡೋದ್ರಲ್ಲಿ ಅಂತ. ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ಕೋಪನೂ ಬಂದಿರಬೇಕು ಅವ್ರಿಗೆ. ಇಲ್ಲ ಸ್ವಾಮೀಜಿ, ನಾನು ಪ್ರತಿ ದಿವಸ ಹೋಗಿದ್ದೀನಿ, ನಮಸ್ಕಾರ ಮಾಡಿದ್ದೀನಿ, ಪ್ರದಕ್ಷಿಣೆ ಮಾಡಿದ್ದೀನಿ, ಆದರೂ ಆಗಲೇ ಇಲ್ಲ, ನನ್ನ ಹರಕೆ ಪೂರ್ಣ ಆಗಿಲ್ಲ ಅಂತ. ನಾನು ಕೇಳಿದೆ ಅವರಿಗೆ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಹೇಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋದ್ರಿ, ಹೇಗೆ ಪ್ರದಕ್ಷಿಣೆ ಬಂದ್ರಿ, ಅದನ್ನೆಲ್ಲ ಸ್ವಲ್ಪ ವಿವರಿಸಿ ಅಂತ ಹೇಳಿದೆ. ದೇವಸ್ಥಾನಕ್ಕೆ ಹೋದೆ ನಾನು. ಹಾಗಲ್ಲ, ಮನೆಯಿಂದ ಹೊರಟು ವಾಪಸ್ ಬರೋ ತನಕ ನೀವು ಹೇಗೆ ಹೋದ್ರಿ ಅನ್ನೋದು ಪೂರ್ಣವಾಗಿ ಹೇಳಬೇಕು ಅಂತ. ಅವ್ರು ಹೇಳಿದ್ರು, ಬೆಳಿಗ್ಗೆ ಎದ್ದೆ, ಸ್ನಾನ ಮುಗಿಸ್ದೆ, ಆಮೇಲೆ ಸ್ಕೂಟ್ರ್ ಹತ್ತದೆ, ಸ್ಕೂಟ್ರನ್ನ ತೊಗೊಂಡು ಅಲ್ಲಿ ನಿಲ್ಲಿಸ್ದೆ, ಆಮೇಲೆ ಅಲ್ಲಿ ಚಪ್ಪಲಿ ಇಟ್ಟೆ, ಕಾಲು ತೊಳ್ಕೊಂಡೆ, ಆಮೇಲೆ ದೇವಸ್ಥಾನಕ್ಕೆ ಹೋದೆ, ದೇವ್ರ ಎದುರುಗಡೆ ನಿಂತೆ, ಕಣ್ಣು ಮುಗಿಸ್ದೆ, ಪ್ರಾರ್ಥನೆ ಮಾಡಿದೆ, ಆಮೇಲೆ 21 ಬಾರಿ ಪ್ರತಿ ಬಾರಿಯೂ ಸಹ ಒಂದು ನಮಸ್ಕಾರ ಮಾಡಿದೆ. ಕೊನೆ ಬರುವಾಗ ನಾನು ತೀರ್ಥ ಪ್ರಸಾದವನ್ನು ತಗೊಂಡು ವಾಪಸ್ ಬಂದೆ. ಎಷ್ಟು ದಿವಸ? 48 ದಿವಸ. ನಾನು ಹೇಳಿದೆ, ಎಲ್ಲ ಸರಿಯಾಗಿದೆ, ಒಂದು ಮಿಸ್ಟೇಕ್ ಆಗಿದೆ ಅಷ್ಟೇ. ಅದೇನು ಸ್ವಾಮೀಜಿ ಮಿಸ್ಟೇಕು ಅಂತ. ಆ ಮಿಸ್ಟೇಕ್ ಆಗಿದ್ದು, ನೀವು ಹೋಗಿ ದೇವ್ರ ಎದುರುಗಡೆ ನಿಂತ್ಕೊಂಡು ಪ್ರಾರ್ಥನೆಗೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಲ್ಲ, ಆವಾಗ ಒಂದು ಮಿಸ್ಟೇಕ್ ಆಗಿದೆ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಅದೇನು ಮಿಸ್ಟೇಕ್ ಆಗಿದೆ? ಏನಿಲ್ಲ, ನೀವು ಕಣ್ಣು ಮುಚ್ಕೊಂಡು ನೀವು ನಿಂತಾಗ ನಿಮ್ಮ ಮನಸ್ಸಲ್ಲಿ ಏನು ಬಂತು, ನಿಮ್ಮ ಮನಸ್ಸಲ್ಲಿ ಏನು ಭಾವಿಸಿದ್ರಿ, ನಿಮ್ಮ ಮನಸ್ಸು ಏನು ಚಿಂತನೆ ಮಾಡ್ತಾ ಇತ್ತು, ಅದರಲ್ಲಿ ಮಿಸ್ಟೇಕ್ ಆಗಿದೆ. ಅದೇನು ಮಿಸ್ಟೇಕ್ ಸ್ವಾಮೀಜಿ? ಅದು ಏನಿಲ್ಲ, ನೀವು ಚಪ್ಪಲ್ ಬಿಟ್ಟು ಬಂದಿದ್ರಲ್ಲ, ಅಲ್ಲಿ ಕಣ್ಣು ಮುಚ್ಚುವಾಗ ನಿಮ್ಮ ತಲೆಯಲ್ಲಿ ಬಂದಿದ್ದು ಚಪ್ಪಲ್ ಉಳಿಯತ್ತೋ ಎತ್ಕೊಂಡು ಹೋಗ್ತಾ ಅಲ್ವಾ? ಕದಿಯೋದು ಜಾಸ್ತಿ ಅಲ್ಲ, ದೇವಸ್ಥಾನದ ಹತ್ರ ಕದಿಯೋಗ ಆಗ, ಈಗಿಲ್ಲ. ಅದಕ್ಕೆ ಅವ್ರು ನಕ್ಕರು. ನಾನು ಹೇಳಿದೆ, ಹಾಗಲ್ಲ, ನೀವು ದೇವಸ್ಥಾನದಲ್ಲಿ ದೇವಿ ಹತ್ರ ದೇವರು ಹೇಗಿರಬೇಕು ಅಂತಂದರೆ, ನಿಮ್ಮ ಮನಸ್ಸು
ತಾಯಿ ಜಗನ್ಮಾತೆ ನಿಮಗೋಸ್ಕರ ಕಾಯ್ತಾ ಇದ್ದಾಳೆ, ನಗುತ್ತಾ ನಿಮ್ಮನ್ನ. ತಾಯಿ ಶಾಲೆಯಿಂದ ಮಗು ಬರುತ್ತಲ್ಲ, ಆಗ ತಾಯಿ ಬಾಗಿಲಲ್ಲಿ ಓಪನ್ ಮಾಡಿ ಮಂತ ಮಗು ಅಂತ ಕಾಯ್ತಾ ಇರುತ್ತೆ ಅಲ್ವಾ? ಆ ಭಾವನೆ ನಮ್ಮಲ್ಲಿರಬೇಕು. ಜಗನ್ಮಾತೆ ಸಾಕ್ಷಾತ್ ಅಲ್ಲಿದ್ದಾರೆ. ಅವಳು ನನ್ನ ಬರುವಿಗಾಗಿ ತಾಯಿ ಹೇಗೆ ನಮ್ಮ ತಾಯಿ ಕಾಯ್ತಾಳೋ ಅವಳು ಕಾಯ್ತಾ ಇದ್ದಾಳೆ ನಗುಮುಖದಿಂದ. ಆ ಮೆಂಟಲ್ ಮನಸ್ಸಿನ ಭಾವನೆ ಚಿತ್ರ ಇದೆಯಲ್ಲ, ಅಲ್ಲಿ ತಾಯಿ ನಗ್ತಾ ಇರ್ತಕ್ಕಂಥ ತಾಯಿ ಚಿತ್ರ ಬರಬೇಕು. ಆಮೇಲೆ ನೀವು ನಮಸ್ಕಾರ ಮಾಡ್ತೀರಲ್ಲ, ಆ ನಮಸ್ಕಾರ ಮಾಡಿದಾಗ ಯೋಚನೆ ಮಾಡಬೇಕು, ತಾಯಿಯ ಪಾದಕ್ಕೆ ನೀವು ತಲೆ ಇಟ್ಟಿದ್ದೀರಿ ಅಂತ. ಅದೇ ಹೇಳ್ತಾರೆ ಫೀಲಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಫೀಲಿಂಗ್ ಅಂತ. ತಲೆ ಇಟ್ಟಾಗ ಮೃದುವಾದ ತಾಯಿಯ ತಲೆಯ ಸ್ಪರ್ಶ ನಿಮಗೆ ಆಗಬೇಕು, ಅನುಭವಿಸಬೇಕು. ಅದು ಅನುಭವ. ತಾಯಿ ತನ್ನ ಮಗುವಿಗೆ ಹೇಗೆ ತಲೆಗೆ ಕೈ ಇಟ್ಟು ನೇವರಿಸ್ತಾಳೋ ಹಾಗೆ ತಾಯಿ ಜಗನ್ಮಾತೆ ನೇವರಿಸ್ತಾ ಇದ್ದಾಳೆ ಅನ್ನುವ ಭಾವನೆ ಬರಬೇಕು. ಏನೇನೋ ಯೋಚನೆ ಮಾಡಿ ಕಣ್ಣು ಮುಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದಾಗೋದಿಲ್ಲ. ಶ್ರದ್ಧೆ ಅನ್ನುವುದಕ್ಕೆ ಅದ್ಭುತವಾದ ಅರ್ಥಗಳಿವೆ, ಬೇರೆ ಬೇರೆ ಇದೆ. ಒಂದು ಏನು ಅಂತಂದರೆ ಶ್ರದ್ಧೆ ವಿಶ್ವಾಸ ಮಾತ್ರ ಅಲ್ಲ, ಅದು ಆ ಶ್ರದ್ಧೆಯಲ್ಲಿ ಏಕಾಗ್ರತೆಯೂ ಸಹ ಇದೆ. ಆ ಏಕಾಗ್ರತೆ ಹೇಗಿರಬೇಕು ಅಂತಂದರೆ ಭಗವಂತನ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು. ಹಾಗೆ ಮಾಡಿದಾಗ ಭಗವಂತನ ಆ ಶಕ್ತಿ, ಭಗವಂತನ ಅನುಗ್ರಹ ನಮ್ಮ ಒಳಗಡೆ ಬರುತ್ತೆ. ಅದು ಫಲಪ್ರದವಾಗತ್ತೆ. ಅದಕ್ಕೆ ಶ್ರದ್ಧೆ ಅಂತ ಹೇಳ್ತೇವೆ. ಎಲ್ಲವೂ ಬಂದ್ಬಿಟ್ಟು ವಿಶ್ವಾಸ ಸರಿ, ಏಕಾಗ್ರತೆ ಹೌದು, ಫೀಲಿಂಗ್ ಭಾವನೆಗಳು ಅದು ಬೇಕು. ಶ್ರದ್ಧಾ ಭಕ್ತಿಯಿಂದ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಈ ಕಲಿಯುಗದಲ್ಲೂ ಸಹ ಭಗವಂತ ಒಲಿತಾನೆ. ಮಾತ್ರ ಅಲ್ಲ, ಯಾರು ಯಾವ ಕರ್ತವ್ಯದಲ್ಲಿದ್ದಾರೋ, ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೋ ಅದೆಲ್ಲವೂ ಸಹ ಭಗವಂತನ ಸೇವೆ ಅನ್ನುವ ಮನೋಭಾವದಿಂದ ಮಾಡೋದಾದರೆ ಆ ಸೇವೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅದೇನೋ ಭಗವಂತನ ಅನುಗ್ರಹವನ್ನು ನಮಗೆ ತಂದು ಕೊಡುತ್ತೆ. ಅದರ ನಿದರ್ಶನ ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಧರ್ಮ ಅಂತ ಹೇಳಿದಾಗ ಭಗವಂತನಿಗೂ ಮತ್ತು ನನಗೂ ಇರ್ತಕ್ಕಂಥ ಆತ್ಮೀಯವಾದ ಒಂದು ಸಂಬಂಧ. ಭಕ್ತಿ ಅಂದರೆ ಅದನ್ನೇ ಇನ್ನೇನಿಲ್ಲ, ಆತ್ಮೀಯವಾದ ಸಂಬಂಧ. ಆ ಸಂಬಂಧ ಇಲ್ಲದೆ ಇದ್ದರೆ ಭಗವಂತ ಅಲ್ಲಿರ್ತಾನೆ, ನಾನು ಇಲ್ಲಿರ್ತೀನಿ. ಆದರೆ ಯಾವಾಗ ಆತ್ಮೀಯವಾದ ಸಂಬಂಧ ಉಂಟಾಗತ್ತೆ ಆಗ ನಾವು ಹೋದಲ್ಲಿ ಎಲ್ಲರೂ ಸಹ ಅಲ್ಲಿ ಭಗವಂತನ ನಾವು ನೋಡ್ಬೋಕ್ಕೆ ಸಾಧ್ಯ ಇದೆ, ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸೋಕ್ಕೆ ಸಾಧ್ಯ ಇದೆ. ಅಂಥ ಒಂದು ಅದ್ಭುತ ಶಕ್ತಿಯುತವಾಗಿರ್ತಕ್ಕಂಥ ಪ್ರಾರ್ಥನೆ ಮತ್ತು ಸೇವೆಯ ಕಲಾ ಸೇವೆ, ಆ ಸೇವೆಯ ಹರಿಕೆಯ ಫಲವನ್ನು ನಮ್ಮ ದಿನಕರ್ ಅವರು ತಾವು ಅನುಭವಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಭಾಳ ಸಂತೋಷ ಇದೆ. ಎಲ್ಲರಿಗೂ ಸಹ ಭಗವಂತ ಒಲಿತಾನೆ ಅನ್ನೋದು ಖಂಡಿತವಾಗಿಯೂ ಸತ್ಯ ಅಂತ ಹೇಳ್ತಾ ಭಗವಂತನ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ರಾಮಕೃಷ್ಣ. ಪೂಜ್ಯರ ಆಶೀರ್ವಚನಕ್ಕೆ ಶಿರಬಾಗಿ ನಮಿಸುತ್ತಾ ಮುಂದಕ್ಕೆ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರನ್ನು ಬೆಳೆಸಿದ ಗುರು ಹಿರಿಯರನ್ನು ವೇದಿಕೆಯಲ್ಲಿ ಅವರು ನಮಗೆಲ್ಲರಿಗೂ ಪರಿಚಯಿಸಿದ್ದಾರೆ. ಅದರ ಜೊತೆಗೆ ಅವರು ಛಂದಸ್ಸನ್ನು ಕಲಿತಿರುವಂಥದ್ದು ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿಯವರ ಜೊತೆಗೆ, ಹಾಗೆ ಅವರ ಬದುಕಿನ ಸಾಹಿತ್ಯದ ಮತ್ತು ಯಕ್ಷಗಾನದ ಸೇವೆಗೆ ಮಾರ್ಗದರ್ಶಕರಾಗಿ ಒದಗಿ ಬಂದವರು ಪ್ರೊಫೆಸರ್ ಅಮೃತ ಸೋಮೇಶ್ವರರವರು. ಇವರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿಲ್ಲ. ಅವರ ಬಾಳಿನ ಸಂದರ್ಭದಲ್ಲಿ ಸಂಪೂರ್ಣವಾದ ಮಾರ್ಗದರ್ಶನವನ್ನಿತ್ತು ಇವರ ಪ್ರತಿಭೆಯನ್ನು ಬೆಳಗುವುದಕ್ಕೆ ಕಾರಣೀಭೂತರಾದವರು. ಅವರನ್ನು ಈ ವೇದಿಕೆಯಲ್ಲಿ ಸಂಸ್ಮರಿಸುತ್ತಾ ಇದ್ದೇವೆ. ಸಂಸ್ಮರಣೆಯ ಮಾತುಗಳಿಗಾಗಿ ವಿದ್ಯಾಧರ್ ಶೆಟ್ಟಿಯವರು. ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರೇ, ಎಲ್ಲ ಹಿರಿಯ ವಿದ್ವಜ್ಜನ ಬಂಧುಗಳೇ, ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಆತ್ಮೀಯ ಬಂಧುಗಳೇ, ಇದೊಂದು ವಿಶೇಷದಲ್ಲಿ ವಿಶೇಷವಾದಂತಹ ಅಪರೂಪದಲ್ಲಿ ಅಪರೂಪವಾದಂತಹ ಕಾರ್ಯಕ್ರಮ. ನಾವು ಅನೇಕ ಸೇವೆಗಳನ್ನು ಕೇಳಿದ್ದೇವೆ, ಅನೇಕ ಬೇರೆ ಬೇರೆ ರೀತಿಯ ಕೈಂಕರ್ಯಗಳನ್ನು ಕೇಳಿದ್ದೇವೆ. ಇದು ಪುತ್ರಕಾಮೇಷ್ಟಿಯ ಮೂಲಕವಾಗಿ ಒಂದು ಯಕ್ಷಗಾನದ ಸೇವೆ.
ತನ್ನ ಆ ಒಂದು ಮಗುವಿನ ಹಂಬಲಕ್ಕಾಗಿ ದಂಪತಿಗಳು ತಾವು ಮಾಡುವಂತಹ ಕಲಾ ಸೇವೆಯಲ್ಲಿಯೇ ಆ ಕಲಾ ಸೇವೆಯ ಮೂಲಕವಾಗಿಯೇ ಹರಕೆಯನ್ನು ಅರ್ಪಿಸುತ್ತೇವೆ ಎನ್ನುವ ಮೂಲಕವಾಗಿ ಅದರಿಂದ ಸಂಪನ್ನಗೊಂಡು ಆ ಸಂಪನ್ನತೆಯಿಂದ ಇಂದು ಕಲಾ ಸೇವೆಯ ಪುತ್ರಕಾಮೇಷ್ಟಿಯ ಸಪ್ತಾಹ ನಡೆಯಲಿಕ್ಕಿದೆ. ಅದರ ಮೊದಲ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ. ನಾವು ಹೇಳುವಾಗ ಒಂದು ಮಾತು ಹೇಳ್ತೇವೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆ. ಖಂಡಿತವಾಗಿಯೂ ನಮಗೆ ನಂಬಿಕೆ ಇದ್ದರೆ ಮಂತ್ರಕ್ಕೆ ಮಾವಿನಕಾಯಿಯೂ ಉದುರುತ್ತದೆ ಎನ್ನುವುದಕ್ಕೆ ಇಂತಹ ಒಂದು ನಂಬಿಕೆಯ ಸಾಕ್ಷಿ. ಬೇರೆ ಬೇರೆ ರೀತಿಯ ಹರಕೆಗಳಲ್ಲಿ ಈ ರೀತಿಯ ಒಂದು ಹರಕೆ ಅದು ನಮಗೆ ನಂಬಿಕೆ ಇದ್ದರೆ ಫಲಪ್ರದವಾಗುತ್ತದೆ ಎನ್ನುವ ಮೂಲಕವಾಗಿ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ದಂಪತಿಗಳು ತೋರಿಸಿಕೊಟ್ಟಿದ್ದಾರಲ್ಲ. ಅದರಲ್ಲೂ ವಿಶೇಷವೇನು ಅಂತ ಹೇಳಿದರೆ ಅವರಿಗೆ ಗುರು ಸಮಾನರಾಗಿರುವಂತಹ ಎಲ್ಲ ವಿದ್ವಜ್ಜನ ಬಂಧುಗಳನ್ನು ಗೌರವಿಸುವ ಕಾರ್ಯಕ್ರಮ. ಜೊತೆಗೆ ಅವರಿಗೆ ಗುರು ಸಮಾನರಾಗಿ ಒಬ್ಬರು ಗುರುಗಳೇ ಆಗಿದ್ದರು, ಮತ್ತೊಬ್ಬರು ಗುರು ಸಮಾನರಾಗಿದ್ದರು. ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಮತ್ತು ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟರು ಅವರನ್ನು ಸಂಸ್ಮರಿಸುವಂತಹ ಕಾರ್ಯಕ್ರಮ. ತಮ್ಮ ಹರಕೆಯ ಸಂದರ್ಭದಲ್ಲೂ ತಮ್ಮ ಗುರುಗಳ ನೆನಪಿದೆ, ತನಗೆ ಕಲಿಸಿದವರ ನೆನಪಿದೆ ಎನ್ನುವುದನ್ನು ತನ್ಮೂಲಕವಾಗಿ ಈ ಸಂದರ್ಭದಲ್ಲಿಯೂ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ದಂಪತಿಗಳು ತೋರಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರಿಗೂ ಪ್ರೊಫೆಸರ್ ಅಮೃತ ಸೋಮೇಶ್ವರರಿಗೂ ಅವರ ಜೀವಿತಾವಧ ಕಾಲದಲ್ಲಿಯೇ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ಅವರಾಗಲಿ, ಹವ್ಯಾಸಿ ಬಳಗದ ಶರತ್ ಕದ್ರಿ ಅವರಾಗಲಿ ಅಭಿನಂದನೆ, ಗೌರವಾರ್ಪಣೆ ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅವರ ನೆನಪು ಸದಾ ತಮ್ಮಲ್ಲಿ ಇದೆ. ಇಂತಹ ತಮ್ಮ ಸಂತೋಷದ ಕಾಲಘಟ್ಟದಲ್ಲಿಯೂ ತಮ್ಮ ಗುರುಗಳನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಎನ್ನುವಂತಹ ಒಂದು ಸಾಂಕೇತಿಕವಾದಂತಹ ಸಂಸ್ಮರಣಾ ಕಾರ್ಯಕ್ರಮ. ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು ಛಾಂದಸ್ಸರು. ಛಂದಸ್ಸಿಗಾಗಿಯೇ ಡಾಕ್ಟರೇಟ್ ಡಿಲಿಟ್ ಪದವಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಡೆದವರು. 1938ರಲ್ಲಿ ಜನಿಸಿ 2020ರಲ್ಲಿ ನಿಧನರಾದವರು. ಸರಿಸುಮಾರು 89 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಸೇವೆ, ಕನ್ನಡದ ಯಕ್ಷಗಾನದ ಸೇವೆಯನ್ನು ಮಾಡಿದವರು. ಅವರ ಮಾತಿನಲ್ಲಿಯೂ ಛಂದಸ್ಸಿನ ಉದಾಹರಣೆಗಳಿರ್ತಿದ್ದವು, ಉಪಮೆಗಳು ಇರ್ತಿದ್ದವು. ಅವರ ಎದುರಲ್ಲಿ ಮಾತನಾಡಲಿಕ್ಕೆ ಅದೆಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಹೆದರ್ತಿದ್ರು. ಯಾಕೆಂದರೆ ಎದುರಿಗೆ ಛಂದಸ್ಸಿನ ಛಂದೋಬ್ರಹ್ಮ ಎಂದು ನಾಮಾಂಕಿತರಾದಂತಹ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು ಇದ್ದಾರೆ ಎನ್ನುವಂತಹ ಒಂದು ಗೌರವದ ಕಾರಣಕ್ಕಾಗಿ, ಒಂದು ಅವರು ಗುರು ಸಮಾನರು, ಮತ್ತೊಂದು ಅವರು ಹಿರಿಯವರು, ವಿದ್ವಾಂಸರು ಎನ್ನುವ ಕಾರಣಕ್ಕಾಗಿ ಅವರನ್ನು ಬಹಳ ಮಂದಿ ಗೌರವಿಸ್ತಾ ಇದ್ದರು. ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು ಅಷ್ಟೇ ಅವರ ಬಳಿಗೆ ಕಾಲಕ್ಕೆ ಹೋಗಿ ಅವರ ಮೂಲಕವಾಗಿ ಛಂದಸ್ಸನ್ನು ಕಲಿತು ಅವರ ಪಡಿಯಚ್ಚಿನಂತೆ ಬೆಳೆದವರು. ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಯಕ್ಷಗಾನದ ಆ ಒಂದು ಸಂಶೋಧನೆಯ ಪ್ರಬಂಧವನ್ನು ಮಂಡಿಸಿ ಅವರು ಕೂಡ ಯಕ್ಷಗಾನದ ಆ ಒಂದು ಡಾಕ್ಟರೇಟನ್ನು ಪಡೆದವರು. ಹಾಗೆ ಗುರುಗಳಂತೆ ಶಿಷ್ಯ ಎನ್ನುವಂತಹ ಒಂದು ಪ್ರೀತಿಯ ಶಿಷ್ಯರಾಗಿ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಗರಡಿಯವರು ಬೆಳೆದವರು. ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರ ವಿಶೇಷತೆಗಳನ್ನು ಹೇಳಲಿಕ್ಕೆ ಹೋದರೆ ಅಥವಾ ಅಮೃತ ಸೋಮೇಶ್ ಅವರ ವಿಶೇಷತೆಗಳನ್ನು ಹೇಳಲಿಕ್ಕೆ ಹೋದರೆ ಅದರ ಆಳ ಅಗಲ ಬಹಳಷ್ಟು ವಿಸ್ತಾರವಾದದ್ದು, ಸಮುದ್ರದ ಹಾಗೆ. ಅದರಲ್ಲಿ ನಮಗೆಷ್ಟು ತಿಳಿಯುತ್ತದೆ, ನಾವೆಷ್ಟು ಸಮಯದ ಮಿತಿಯಲ್ಲಿ ಹೇಳಬಹುದು ಎನ್ನುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು ಸಣ್ಣ ಪ್ರಾಯದಿಂದಲೇ ಕನ್ನಡದ ವಿಶೇಷ ಸಾಹಿತ್ಯದ ಅಭ್ಯಾಸವನ್ನು, ಆಸಕ್ತಿಯನ್ನು ಬೆಳೆಸಿಕೊಂಡವರು. ತಮ್ಮ 13ನೇ ವರ್ಷದ ಪ್ರಾಯದಲ್ಲಿಯೇ ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗವನ್ನು ಬರೆದವರು. ಮುಂದಕ್ಕೆ ಬಹಳಷ್ಟು ಪ್ರಸಂಗಗಳನ್ನು ಬರೆದರು. ಮಹಾಕಲಿ ಮಗಧೇಂದ್ರ ಇರಬಹುದು, ಮಹಾಶೂರ ಭೌಮಾಸುರ ಇರಬಹುದು, ಅನೇಕ ಪೌರಾಣಿಕ ಪ್ರಸಂಗಗಳು ಅದೆಲ್ಲವೂ ವೃತ್ತಿಪರ ಮೇಳದಲ್ಲಿ ತುಂಬ ಯಶಸ್ವಿ ಪ್ರದರ್ಶನಗೊಂಡಂತಹ ಪ್ರಸಂಗಗಳು. ಅದೇ ರೀತಿ ತುಳು ಪ್ರಸಂಗಗಳನ್ನು ಬರೆದಿದ್ದಾರೆ. ಅಮರವೀರ್ಯರು, ಕೋಟಿ ಚೆನ್ನಯರು ಮುಂತಾದ ಪ್ರಸಂಗಗಳು ಅವರದ್ದು ಬಹಳ ಜನಪ್ರಿಯವಾದದ್ದು. ಅವರದ್ದು ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರದು ಬಹಳ ಛಂದಸ್ಸಿನಲ್ಲಿ ಬಹಳ ಎತ್ತಿದ ಕೈ. ಛಂದೋಬುದಿ, ಚಾಂದಬ್ರಹ್ಮ, ಅಭಿನವ, ನಾಗವರ್ಮ ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕವಾಗಿ ಅವರು ಛಂದಸ್ಸಿನ ಮೂಲಕವಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟವರು. ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಯಕ್ಷಗಾನಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟವರು. ನಾನು ಹೇಳಿದಂತಹ ಕೋಟಿ ಚೆನ್ನೈ ಆಗಲಿ, ಮಹಾಕಲಿ ಮಗಧೇಂದ್ರ ಆಗಲಿ ಇದೆಲ್ಲವೂ ಪ್ರೊಫೆಸರ್ ಅಮೃತ ಸೋಮೇಶ್ವರ ರಚನೆ. ಹೀಗೆ ಇಬ್ಬರೂ ಕೂಡ ಯಕ್ಷಗಾನಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೈಯಾಡಿಸಿದ್ರು ಕೂಡ ನಾವು ಅವರನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಇವತ್ತು ಸಂಸ್ಮರಿಸುವುದಾದರೆ ಇಬ್ಬರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು.
ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿ ಅವರು ತನ್ನ ಇಳಿ ವಯಸ್ಸಿನಲ್ಲಿಯೂ ಕೂಡ ಯಕ್ಷಗಾನಕ್ಕಾಗಿ ಸೇವೆ ಸಲ್ಲಿಸಿ ಯಕ್ಷಗಾನಕ್ಕಾಗಿ ಸೇವೆಯನ್ನು ಮಾಡಿ ಯಕ್ಷಗಾನಕ್ಕೆ ಸೇವೆ ಮಾಡಿದವರನ್ನು ಪ್ರೋತ್ಸಾಹಿಸಿದವರು. ದಿನಕರ್ ಎಸ್ ಪಚ್ಚನಾಡಿಯವರನ್ನು ಬಹಳವಾಗಿ ಪ್ರೋತ್ಸಾಹಿಸಿದವರು. ಹಾಗೆ ಪ್ರೊಫೆಸರ್ ಅಮೃತಸೋಮೇಶ್ವರ್ ಅವರು ಬಹುಮುಖ ಪ್ರತಿಭೆ, ಭಗವತಿ ಆರಾಧನೆ, ಮೋಯ, ಮಲಯಾಳ, ಕನ್ನಡ ನಿಘಂಟು ಇತ್ಯಾದಿ ಬೇರೆ ಬೇರೆ ರೀತಿಯ ಕಥೆಗಳನ್ನು ಅಥವಾ ಆರಾಧನಾ ಕೃತಿಗಳನ್ನು ನಿಘಂಟುಗಳನ್ನು ರಚಿಸಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅವರ ಕೊಡುಗೆ ಪ್ರಸಂಗಗಳ ಮೂಲಕವಾಗಿ ಸಂಶೋಧನೆಯ ಮೂಲಕವಾಗಿ ಬಹಳಷ್ಟು ಇದೆ. ಬಹಳಷ್ಟು ಪ್ರಶಸ್ತಿಯನ್ನು ಪಡೆದವರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಭಾಷಾ ಸಾಹಿತ್ಯ ಸಮ್ಮಾನ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆದವರು. ಹೀಗೆ ಇಬ್ಬರೂ ಕೂಡ ಹಲವಾರು ಪ್ರಶಸ್ತಿಗಳ ಮೂಲಕವಾಗಿ ಯಕ್ಷಗಾನ ರಂಗಕ್ಕೆ ಕೊಡುಗೆಯನ್ನು ನೀಡಿದವರು. ಅದರ ಮೂಲಕವಾಗಿ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರಿಗೆ ಅವರಿಗೆ ಕಾಲಕಾಲಕ್ಕೆ ಮಾರ್ಗದರ್ಶನವನ್ನು ನೀಡಿದವರು ಎನ್ನುವ ಕಾರಣಕ್ಕಾಗಿ ಅವರ ನೆನಪು ನಮ್ಮೆಲ್ಲ ಕಾಲಘಟ್ಟದಲ್ಲಿಯೂ ಇದೆ. ಅವರ ಜೀವಿತ ಕಾಲದಲ್ಲಿಯೂ ನಾವು ಅವರನ್ನು ಗೌರವಿಸಿದ್ದೇವೆ, ಸನ್ಮಾನಿಸಿದ್ದೇವೆ. ಅವರ ನಂತರವೂ ಅವರ ಕಾಲಾನಂತರವೂ ಅವರ ನೆನಪು ನಮ್ಮಲ್ಲಿದೆ. ಅವರು ನೀಡಿದಂತಹ ಪ್ರೋತ್ಸಾಹ ಕೊಡುಗೆಗಳು ನಮಗೆ ನೆನಪಿವೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ದಂಪತಿಗಳು ಈ ಒಂದು ವೇದಿಕೆಯಲ್ಲಿ ಅವರಿಬ್ಬರ ಭಾವಚಿತ್ರಗಳನ್ನು ರಾರಾಜಿಸುವ ಮೂಲಕವಾಗಿ ಅವರು ಯಾವತ್ತೂ ನಮ್ಮೊಂದಿಗಿದ್ದಾರೆ ಎನ್ನುವ ಒಂದು ತಾತ್ಪರ್ಯದೊಂದಿಗೆ ಅವರಿಗೆ ನಾವು ಅವರು ಮಾಡಿದಂತಹ ಸೇವೆ ಅದು ಅನವರತವಾದದ್ದು, ಅದು ಅಮರವಾದದ್ದು. ಅವರ ನೆನಪು ನಮಗೆ ಯಾವತ್ತೂ ಇದೆ ಎನ್ನುವ ಮೂಲಕವಾಗಿ ಅವರನ್ನು ಇಂದಿನ ದಿನ ನಾವು ಸಂಸ್ಮರಿಸುತ್ತಾ ಅವರ ಧೀಮಂತ ವ್ಯಕ್ತಿತ್ವ ಸದಾ ನಮಗೆ ಆಶೀರ್ವಾದವನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಈ ವೇದಿಕೆಯಲ್ಲಿ ಅಷ್ಟ ದಂಪತಿಯರಿಗೆ ಗೌರವ ಸನ್ಮಾನವನ್ನು ಮಾಡುವುದಕ್ಕಿದೆ. ಇವರ ಅಭಿನಂದನಾ ಮಾತುಗಳನ್ನಾಡುವುದಕ್ಕೆ ನಮ್ಮೊಂದಿಗಿದ್ದಾರೆ ಸರಯು ಯಕ್ಷ ಬಾಲವೃಂದದ ನಿರ್ದೇಶಕರಾಗಿರುವಂಥ ಶ್ರೀಯುತ ರವಿ ಅಲೆಯೂರ ಯವರಕಾಡಿ ಇವರು. ಪರಮಪೂಜ್ಯ ಸ್ವಾಮೀಜಿಗಳಿಗೆ ವಂದಿಸ್ತಾ ವೇದಿಕೆ ಮೇಲೆಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಪ್ರೇಕ್ಷಕ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮೊದಲಾಗಿ ನಾವು ಡಾಕ್ಟರ್ ದಿನಕರ್ ಪಚ್ಚನಾಡಿ ಮತ್ತು ಬಬಿತಾ ದಂಪತಿಯ ಭಾವಿ ಜೀವನ ಮತ್ತು ಮಗುವಿನ ಶ್ರೇಯಸ್ಸಿನ ಬಗ್ಗೆ ನಾವು ಇಲ್ಲೀಗ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕಡೆಯಲ್ಲಿ ಅವರಿಗೆ ಶುಭ ಆಗಲಿ ಅಂತ ಮೊದಲಾಗಿ ಹಾರೈಸಬೇಕು ಅಂತ ನನ್ನ ಪ್ರಾರ್ಥನೆ ಇದೆ. ಯಾಕಂದರೆ ಅವರ ನಂಬಿಕೆಯ ಆಧಾರದ ಮೇಲೆ ಅವರು ಯಶಸ್ಸು ಪಡೆದಿದ್ದಾರೆ. ಅದನ್ನು 4 ಜನಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಆ ನಂಬಿಕೆ ಅನ್ನೋದು ನಮ್ಮ ಕೈ ಬಿಡುವುದಿಲ್ಲ ಅಂತ ಈಗ ಪೂಜ್ಯರು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಅವರು ಯಾರ್ಯಾರನ್ನೆಲ್ಲ ನಂಬಿಕೊಂಡು ತನ್ನ ಜೀವನ ಬದುಕು ಕಟ್ಟಿದ್ದಾರೋ ಅವರನ್ನೊಂದು ಗೌರವಿಸುವ, ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಜೊತೆಗೆ 7 ತಾಳಮದ್ದಲೆಗಳು ಇದೆಲ್ಲವೂ ಕೂಡ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಷ್ಣುಮೂರ್ತಿ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಅಷ್ಟದಂಪತಿಗಳನ್ನು ಒಂದು ಗೌರವಿಸುವ ಕಾರ್ಯಕ್ರಮದಲ್ಲಿ ಅವರ ಬಗ್ಗಾಗಿ 2 ಮಾತುಗಳು. ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಅಂತ ಹೇಳಿದರೆ ಸಾಕಾಗ್ತದೆ. ಎಲ್ಲವೂ ಜನಜನಿತವಾದಂಥ ಒಂದು ವ್ಯಕ್ತಿತ್ವ. ಅದು ಯಾರು ಅಂತ ಕೇಳಬೇಕು, ಜೋಶಿಯವರು ತುಂಬ ಜನ ಇದ್ದಾರೆ. ಅದೇ ಈ ನಮ್ಮ ಶೈಕ್ಷಣಿಕ ಮತ್ತು ಧಾರ್ಮಿಕ ಮತ್ತು ಯಕ್ಷಗಾನ ಕ್ಷೇತ್ರದ ಜೋಶಿ ಯಾರು ಅಂತ ಕೇಳಿದರೆ ಭಾಳ ಪ್ರಭಾಕರ್ ಜೋಶಿಯವರು ಮತ್ತು ಮಾತಾಡಲಿಕ್ಕಿಲ್ಲ. ಒಬ್ಬ ಆಂಗ್ಲ ಭಾಷಾ ವಿದ್ವಾಂಸರಾಗಿ ಅದನ್ನೇ ಮಕ್ಕಳಿಗೆ ಅವರ ಜೀವಮಾನ ಪೂರ್ತಿ ಬೋಧಿಸಿ ಅವರ ಶ್ರೀಮತಿಯವರು ಶ್ವೇತಕ್ಕ ಕೂಡ ಹಾಗೆ, ಅದು ಕೂಡ ಕಠಿಣ ಸಬ್ಜೆಕ್ಟ್ ಜೋಶಿಯವರದ್ದು. ಆಮೇಲೆ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿ ಆಗೋದು. ಯಕ್ಷಗಾನ ಕ್ಷೇತ್ರದಲ್ಲಿ ಶ್ರೇಣಿಯವರಂಥ ದಿಗ್ಗಜರ ಕಾಲದಲ್ಲಿಯೂ ಕೂಡ ತನ್ನನ್ನು ತಾನು ಕಾಣಿಸಿಕೊಂಡಂಥ ಒಂದು ವ್ಯಕ್ತಿತ್ವ ಅವರದು. ಆಮೇಲೆ ಅವರದ್ದೇ ಆದಂಥ ಒಂದು ವಿಶಿಷ್ಟ ಲೇಖನಕ್ಕೆ ಅವರಿಗೆ ಡಾಕ್ಟರೇಟ್ ಸಿಕ್ಕಿತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ. ಅದು ಕೂಡ ಒಂದು ಅಪೂರ್ವವಾದಂಥ ಒಂದು ಪ್ರಸಂಗ. ಆ ಒಂದು ಪ್ರಸಂಗ ಇದ್ದದ್ದು ಅವರ ಕೈಯಲ್ಲಿ, ಅದು ಸಿಕ್ಕಿದ್ದು ಅವರಿಗೆ ಮಾತ್ರ. ಅದು ಪ್ರಥಮ ಮತ್ತು ಕೊನೆಯಾಗಿದೆ. ಹಾಗಾಗಿ ಕೃಷ್ಣಸಂಧಾನದ ಒಂದು ಭಾಗ ಮಕರಂದ ಪುಸ್ತಕದಲ್ಲಿ ನೆನಪಿದೆ. ಹಾಗಾಗಿ ಜೋಶಿಯವರು ಕೂಡ ವಿಶಿಷ್ಟ ಸಾಧನೆ ಮಾಡಿದ್ದಾರೆ, ದಿನಕರನ ಸಾಧನೆ. ಹಾಗೆ ಅವರಿಗೆ ನಾನು ಪೂರ್ಣ ಪ್ರಮಾಣದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸುಜೇತಕ್ಕ ಕೂಡ ಹಾಗೆ ಎಡಪದವಿಗೆ ದಿನ ಹೋಗಿ ಬಂದು ಮಕ್ಕಳಿಗೆ ಕಲಿಸಿ ಅದರ ಮಧ್ಯೆ ಅವರ ಸಾಹಿತ್ಯ ಕ್ಷೇತ್ರ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಕೂಡ ಅವರ ಇದೆ ಮಹಿಳಾ ಅರ್ಥಧಾರಿಣಿ. ಹಾಗಾಗಿ ಯಕ್ಷಮಂಜುಳ ತಂಡದಲ್ಲಿ ಗುರುತಿಸಿಕೊಂಡವರು ಯಕ್ಷಗಾನ ಸೇವೆಯನ್ನು, ಶೈಕ್ಷಣಿಕ ಸೇವೆಯನ್ನು, ಧಾರ್ಮಿಕ ಸೇವೆಯನ್ನು ತನ್ನ ಗಂಡನ ಜೊತೆಯಲ್ಲೇ ಮನೆಗೆ ಹೋದಾಗ ಆತಿಥ್ಯ ಇರ್ಬೋದು ಎಲ್ಲವೂ ಕೂಡ ಒಬ್ಬ ಸದ್ಗ್ರಹಿಣಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಎಂಬುದು ನನ್ನ ಕೋರಿಕೆ. ಮತ್ತೊಬ್ಬರು ಇವರು ವಿದ್ಯಾಕ್ಕ ಮತ್ತು ಭಾಸ್ಕರ ಕುಕ್ಕವಳ್ಳಿ ಅವರು. ಇವರು ಕೂಡ ಹಾಗೆ ಕೇಂದ್ರ ಸರ್ಕಾರದ ಉದ್ಯೋಗಿ ಆಗಿದ್ದುಕೊಂಡು ಇದು ನಮ್ಮ ಸರ್ಕಾರಕ್ಕೆ ಬಂದರು. ಕರ್ನಾಟಕ ಸರ್ಕಾರದ ಉಪನ್ಯಾಸಕರಾಗಿ ಗುರುಪುರ ಕಾಲೇಜಲ್ಲಿ ನಿವೃತ್ತಿಯಾದರು. ಅವರ ಶ್ರೀಮತಿಯವರು ಕೂಡ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ.
ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಬಹಳವಾಗಿ ಪ್ರೀತಿಯಿಂದ ನಂಬಿಕೊಂಡದ್ದು. ಕನ್ನಡ ಇರಬಹುದು, ತುಳು ಇರಬಹುದು, ಬೇರೆ ಬೇರೆ ಭಾಷೆಗಳಲ್ಲಿ ಇರಬಹುದು, ಅವರು ತುಂಬ ಸಾಧನೆ ಮಾಡಿದ್ದಾರೆ. ಉಳ್ಳಾಲದ ಅಬ್ಬಕ್ಕರಾಣಿಯ ಆ ಒಂದು ಸಂಶೋಧನಾ ಇದರಲ್ಲಿ ಕೂಡ ತುಂಬ ದುಡಿತಾ ಇದ್ದಾರೆ. ಅವರದೇ ಆದಂಥ ಒಂದು ಯಕ್ಷಭಾರತಿ ಸಂಸ್ಥೆ ಇದೆ. ಅದು ಯಕ್ಷಗಾನ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಪಡೆದಂಥ ಒಂದು ತಂಡವಾಗಿ ಕಾಣಿಸಿಕೊಂಡಿದೆ. ಅಲ್ಲದೆ ಅವರೀಗ ತುಂಬ ವರ್ಷಗಳಿಂದ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭ ಅಂತ ಯಕ್ಷಾಂಗಣ ಅಂತ ಅದನ್ನು ರಚನೆ ಮಾಡಿ ಪುಷ್ಕಳ ಕುಮಾರ್ ಅಂತ ದಿನಕರರ ಜೊತೆ ಸೇರಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಆ ದಂಪತಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳು. ಕ್ಷೇತ್ರದ ಮುಕ್ತೇಶ್ವರರಾಗಿ ಕೃಷ್ಣ ಹೆಬ್ಬಾರು, ಜಯಲಕ್ಷ್ಮಕ್ಕಪ್ಪ ತುಂಬ ವರ್ಷದಿಂದ ಇದರ ಬೆಳವಣಿಗೆಯಲ್ಲೇ ಕನಸುಕೊಂಡು ಬೇರೆ ಏನಿಲ್ಲ, ಅವರು ಬೇರೆ ಏನು ಯೋಚನೆ ಮಾಡೋದಿಲ್ಲ. ಕ್ಷೇತ್ರವನ್ನು ಹೇಗೆ ವೃದ್ಧಿಪಡಿಸ್ಬೋದು, ಹೇಗೆ ಬೆಳೆಸ್ಬೋದು, ಬಂದಂಥ ಭಕ್ತರನ್ನು ದೇವರ ಹತ್ರ ಮಾತಾಡಿಸೋದು ಪ್ರಧಾನ ಅರ್ಚಕರ ಕೆಲಸ ಅದು. ಹಾಗಾಗಿ ನಮ್ಮ ಮಧ್ಯೆ ಒಂದು ಮೀಡಿಯೇಟರ್ ಆಗಿ, ಮಾಧ್ಯಮವಾಗಿ ದೇವರ ಹತ್ರ ನಮ್ಮ ಪ್ರಾರ್ಥನೆ ಹೇಳಿಕೊಂಡು ಫಲಿಸುವ ಹಾಗೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಏನೇನು ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅದಕ್ಕೆಲ್ಲ ಅಸ್ತು ಅಂತ ಒಂದು ಹೆಚ್ಚು ಮಾತಾಡೋದಿಲ್ಲ ಅವರು, ಆದರೆ ಅವರು ಹೇಳಿದ್ದಲ್ಲ ಅದು ನಡೀತದೆ ಎನ್ನುವಂಥ ನಂಬಿಕೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಆ ದಂಪತಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳು ಸರ್. ಆಮೇಲೆ ಸರ್ಪಂಗಳ ಈಶ್ವರ ಭಟ್ಟು ಮತ್ತು ದೇವಿಕಕ್ಕ ಅವರು ಕೂಡ ಹಾಗೆ ಕೇಂದ್ರ ಸರ್ಕಾರದ ಉದ್ಯೋಗ KVಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿಯಾದವರು. ಬೇರೆ ಬೇರೆ ಕಡೆಯಲ್ಲಿ ವರ್ಗಾವಣೆಗೊಂಡು ಹೋದಾಗಲೂ ಕೂಡ ಯಕ್ಷಗಾನ ತನ್ನೊಂದಿಗೆ ಒಯ್ದಿದ್ದಾರೆ. ಮತ್ತು ಅವರ ಊರಿನಲ್ಲಿ ಸರ್ಪಂಗಳ ಪುಣಚದ ಹತ್ರ ಅಲ್ಲಿ ಒಂದು ದೊಡ್ಡ ಸಂಘಟನೆ ಇದೆ. ನಾನು ತುಂಬ ಸಲ ಹೋಗಿದ್ದೇನೆ ಅಲ್ಲಿ ಕೂಡ ಪ್ರತಿ ಒಂದು ಐದಾರು ಆಟಗಳನ್ನು ಖಂಡಿತ ಮಾಡಿಸ್ತಿದ್ರು ಅವರ ಸಂಘಟನೆಯಲ್ಲಿ. ಹಾಗಾಗಿ ಸಂಘಟಕ ಕೂಡ ಧಾರ್ಮಿಕ ಪ್ರವಚನಕಾರರು. ಇವತ್ತು ಕೂಡ ಅವರಿಗೆ ಆದಿತ್ಯವಾರ ನಿಗದಿತ ಪ್ರವಚನಗಳಿದ್ದಾವೆ. ಅದನ್ನು ಮುಗಿಸಿಕೊಂಡು ತಾಳಮದ್ದೆಯಲ್ಲಿ ಒಬ್ಬ ಶ್ರೇಷ್ಠ ಅಧ್ಯಾಪಕರಾಗಿ ಕಟೀಲ್ನ ದುರ್ಗಾ ಮಕ್ಕಳ ಮೇಳಕ್ಕೆ ಇವರು ಅರ್ಥಧಾರಿ ಗುರುಗಳು ಎನ್ನುವುದು ಒಂದು ಉಲ್ಲೇಖನೀಯ ಅಂಶ. ಇಂಥ ಒಬ್ಬ ಸಮರ್ಥ ವ್ಯಕ್ತಿಯನ್ನು ದಿನಕರರು ಅಭಿನಂದಿಸ್ತಾ ಇರೋದು ತುಂಬ ಸಂತೋಷ. ಅವರಿಗೆ ಅಭಿನಂದನೆಗಳು ಸರ್. ಆಮೇಲೆ ನಮ್ಮ ತೋನ್ಸೆ ಪುಷ್ಕಳ ಕುಮಾರ್ ಅವರು ಭಗವತಿ ಬ್ಯಾಂಕಿನಲ್ಲಿ ನಿವೃತ್ತ ಉದ್ಯೋಗಿ. ಈಗ ಇದು ಹರಿಕಥೆಯನ್ನೇ ಮೇಲೆ ತರುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಅಲ್ಲಲ್ಲಿ ಹರಿಕಥಾ ಸಪ್ತಾಹಗಳು, ದಶಾಗಳು ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಬ್ಬ ಗಾಯಕರಾಗಿದ್ದುಕೊಂಡು ಬಡಗುತಿಟ್ಟಿನಲ್ಲಿ ಪ್ರಸಿದ್ಧ ಭಾಗವತರು, ತೆಂಕಿನಲ್ಲಿ ಕೂಡ ಜಾಗಟೆ ಹಿಡಿದ್ರೆ ಹಾಡಬಲ್ಲಂಥ ಸಾಮರ್ಥ್ಯ ಅವರಿಗುಂಟು. ಹಾಗಾಗಿ ಒಬ್ಬರು ಗಾಯಕರಾಗಿ ಗುರುತಿಸಿಕೊಂಡವರು, ಹರಿದಾಸರಾಗಿ ಕಾಣಿಸಿಕೊಂಡವರು, ಭಾಗವತರಾಗಿರುವವರು. ಆ ದಂಪತಿಗೆ ಕೂಡ ನಾನು ನನ್ನ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ರೇಷ್ಮಕ್ಕನಿಗೆ ಕೂಡ ಹಾಗೆ. ಇನ್ನೊಬ್ಬರು ಶ್ರೀ ವಾಸ್ತವ ಹೆಬ್ಬಾರ್ ಮತ್ತು ಹೊಸದ ದಂಪತಿಗಳು ಕಲಾ ಪೋಷಕರಾಗಿ ಕಾಣಿಸಿಕೊಂಡು ಕರ್ನಾಟಕ ಬ್ಯಾಂಕಿನ ನಿವೃತ್ತ ಉದ್ಯೋಗಿಯಾಗಿ ಅವರಿರುವ ಕಾಲಕ್ಕೆ ಯಾರ್ಯಾರೆಲ್ಲ ಸಂಪರ್ಕ ಮಾಡಿದ್ದಾರೆ ಆಗೆಲ್ಲ ಬ್ಯಾಂಕಿಂದ ಕೊಡಿಸಿದ್ದಾರೆ. ಆಗ ಕರ್ನಾಟಕ ಬ್ಯಾಂಕ್ ಕೊಡ್ತಿತ್ತು, ಈಗ ಕೊಡ್ತಿಲ್ಲ. ಹಾಗಾಗಿ ವಾಸ್ತವ ಹೆಬ್ಬಾರು ಆ ಕಾಲಕ್ಕೆ ತುಂಬ ಕಲೆಯನ್ನು ಪ್ರೋತ್ಸಾಹ ಮಾಡಿದ್ದಾರೆ, ಬೆಳೆಸಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ತನ್ನ ಅಣ್ಣನಿಗೆ ಹೆಗಲು ಕೊಟ್ಟು ಅವರು ಕ್ಷೇತ್ರದ ಒಂದು ಬೆಂಗಾವಲಿನ ಶಕ್ತಿ, ಆಧಾರ ಶಕ್ತಿ. ಅವರು ಕೂಡ ಈ ಕ್ಷೇತ್ರದ ಏನೇನು ಆಗಬೇಕು ಅದಕ್ಕೆಲ್ಲ ಒಂದು ರೂಪುರೇಷೆಗಳನ್ನ ಹಾಕುತ್ತಾ ಅವರು ಮತ್ತು ಅವರ ಮಗನನ್ನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಅವರಿಗೆ ಈ ದೇವಸ್ಥಾನವೇ ಸರ್ವಸ್ವ ಅಂತ ಅನ್ನುವ ಸ್ಥಿತಿ ಇದೆ. ಹಾಗಾಗಿ ತಾನು ಮಾತ್ರ ಅಲ್ಲ, ಈ ಕ್ಷೇತ್ರಕ್ಕೆ ಮತ್ತೆ ಪುನಃ ಮುಂದಿನ ಪೀಳಿಗೆ ದುಡಿಯಲಿ ಎನ್ನುವಂಥ ಒಂದು ಉದಾರ ಭಾವವನ್ನು ನೀಡಿದ್ದಾರೆ ಹೆಬ್ಬಾರ್ ದಂಪತಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ರಾಮಾಮೀನ್ ಪಚ್ಚನಾಡಿ ಮತ್ತು ವಂದನಾ ದಂಪತಿ, ಸಮಾಜ ಸೇವೆಯೇ ಅವರ ಗುರಿ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅನುಭವ ಇದೆ. ಲೋಲಮಕ್ಕನ ಮಗನಾಗಿ ಆ ಪಚ್ಚನಾಡಿಯ ಆಟ ಅದೊಂದು ಬಹಳ ಪ್ರಸಿದ್ಧಿಯಾದ, ಈಗಲೂ ಲೋಲಮಕ್ಕನ ಆಟ ಅಂತಲೇ ಕಟ್ಟಲಿ ಮೇಳದಲ್ಲಿ ಹೆಸರಿರುವುದು. ಅದು ಈಗ ಇವರೇ ಮುಂದುವರಿಸ್ತಾ ಇದ್ದರೂ ಕೂಡ ಹೆಸರು ಬರೋದು ಹಾಗೆ. ಆ ದೃಷ್ಟಿ ದಿನಕರ ಅಜ್ಜಿಯಾಗಿದ್ದೆ, ದಿನಕರನ ಅಜ್ಜಿ. ಹಾಗಾಗಿ ಅವರ ಮಗನಾಗಿ ಆ ಹೆಸರನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಮತ್ತು KPTCLನಲ್ಲಿ ಚಿಕ್ಕಮಗಳೂರು ಘಟಕದ ಒಂದು ಅಧ್ಯಕ್ಷರಾಗಿ ಕೂಡ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ಕಲಾ ಸೇವೆ ಮೆಸ್ಕಾಂ ಈಗ KPTCL ಈಗಲ್ಲ, ಹಾಗೆ ಅದರಲ್ಲಿ ತುಂಬ ಕೆಲಸ ಮಾಡಿದವರು. ಮತ್ತು ಯಕ್ಷಗಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ದಿನಕರಿಗೆ ಅವರ ಮನೆಯವರಿಗೆ ಬೆಂಗಾವಲಾಗಿ ಸಹಕಾರ ಮಾಡಿದ್ದಾರೆ. ದಿನಕರರ ಬಂಧು ಕೂಡ. ಇನ್ನೊಬ್ಬರು ಧಾರ್ಮಿಕ ಸೇವೆಯಲ್ಲಿ ಶ್ರೀ ಚಂದ್ರಶೇಖರ ಮತ್ತು ಶ್ರೀಮತಿ ಸೀತಾ, ಇವರು ದಿನಕರ ಹೊಸ ಸಂಬಂಧಿಕರಾಗಿದ್ದುಕೊಂಡು ಸದಾ ಧಾರ್ಮಿಕ ಸೇವೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ದುಡಿತಾ ಈ ಒಂದು ಸಾಂಸಾರಿಕವಾದಂಥ ವಿಷಯದಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದು ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮೊಂದಿಗಿದ್ದಾರೆ. ಆ ದಂಪತಿಯು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಾವು ನೆನಪು ಮಾಡಬೇಕಾದದ್ದು ದಿನಕರನ ಅಮ್ಮನನ್ನು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಒಂದು ಈಗ ಮನಸ್ಸಿಗೆ ತುಂಬ ಸಂತೋಷ ಆಗಿರ್ಬೋದು ಅವರಿಗೆ.
ತನ್ನ ಒಂದು ಪೀಳಿಗೆ ಮತ್ತಿನ ಪೀಳಿಗೆ ಇದರಲ್ಲಿ ಹೇಗೆ ಬೆಳೀತಾ ಇದೆ ಅನ್ನೋದನ್ನು ಕಣ್ಣಾರೆ ಕಂಡು ತೃಪ್ತಿ ಪಟ್ಟವರಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಒಳಿತನ್ನು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಇದೀಗ ಅಷ್ಟದಂಪತಿಯರಿಗೆ ಸಮ್ಮಾನ ಗೌರವದ ಅರ್ಪಣೆ ಪಚ್ಚನಾಡಿ ದಂಪತಿಗಳಿಂದ. ಮೊದಲಿಗೆ ಶ್ರೀಯುತ ಕೆ ಕೃಷ್ಣ ಹೆಬ್ಬಾರ್ ಕುಳಾಯಿ, ಆನುವಂಶಿಕ ಮುಕ್ತೇಸರರು, ವಿಷ್ಣುಮೂರ್ತಿ ದೇವಸ್ಥಾನ ಕುಳಾಯಿ. ಈ ಸಮ್ಮಾನವು ಶಾಲು, ಹಾರ, ಪೇಟ, ಫಲತಟ್ಟೆ, ಸಮ್ಮಾನ ಪತ್ರ ಮತ್ತು ಗೌರವ ನಿಧಿಯನ್ನು ಹೊಂದಿರುತ್ತದೆ. ಪರಮ ಪೂಜ್ಯ ಸ್ವಾಮಿ ಜಿತಕಾಮಂದಜಿ ಮಹಾರಾಜ್ ಇವರ ಸಮ್ಮುಖದಲ್ಲಿ ಅರ್ಪಿಸುತ್ತಿರುವಂತಹ ಗೌರವಾರ್ಪಣೆ. ಶ್ರೀಮತಿ ಶೋಭಾ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕ್ಷೇತ್ರದಲ್ಲಿ ಯಕ್ಷಗಾನ ತರಗತಿ ಮತ್ತು ಇನ್ನಿತರ ಸಾಹಿತ್ಯ ಮತ್ತು ಕಲಾ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಡಾಕ್ಟರ್ ದಿನಕರಿ ಎಸ್ ಪಚ್ಚನಾಡಿಯವರಿಗೆ ಪೂರಕವಾಗಿ ಸಹಕರಿಸಿರುವಂತಹ ಶ್ರೀಯುತ ಕೆ ಕೃಷ್ಣ ಹೆಬ್ಬಾರ್ ಕುಳಾಯಿ ದಂಪತಿ ಸಹಿತ ಇವರಿಗೆ ಗೌರವವಾಗಿ ಅರ್ಪಿಸಿರುವಂತಹ ಈ ಸಮ್ಮಾನ. ಮುಂದಕ್ಕೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಗೆ, ಶ್ರೀಮತಿ ಸುಚೇತ ಮತ್ತು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ದಂಪತಿಗೆ ಅರ್ಪಿಸುತ್ತಿರುವ ಗೌರವದ ಸಮ್ಮಾನವಿದು. ಯಕ್ಷಗಾನದ ವಿದ್ವಾಂಸರಾಗಿ ಮೇರು ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಗೆ ಪ್ರೀತಿಪೂರ್ವಕವಾಗಿ ಅರ್ಪಿಸುತ್ತಿರುವ ಗೌರವದ ಸಮ್ಮಾನವಿದು. ಮುಂದಕ್ಕೆ ಸಾಹಿತಿಗಳಾದ ಶ್ರೀಯುತ ಭಾಸ್ಕರ ರೈ ಕುಕ್ಕುವಳ್ಳಿ ಇವರ ಜೊತೆಗೆ ಶ್ರೀಮತಿ ವಿದ್ಯಾ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರಿಗೆ ಗೌರವಾರ್ಪಣೆ. ಸಾಹಿತ್ಯ, ಯಕ್ಷಗಾನ, ಸಂಘಟನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದುಕೊಂಡು ಸೇವೆ ಸಲ್ಲಿಸಿ ಇದೀಗ ನಿವೃತ್ತ ಜೀವನದಲ್ಲಿರುವ ಭಾಸ್ಕರ ರೈ ಕುಕ್ಕುವಳ್ಳಿಯವರು ಮತ್ತು ಅವರ ಶ್ರೀಮತಿ ವಿದ್ಯಾ ಇವರಿಗೆ ಪಚ್ಚನಾಡಿ ದಂಪತಿಗಳ ಪ್ರೀತಿಪೂರ್ವಕವಾದ ಗೌರವದ ಸಮ್ಮಾನಾರ್ಪಣೆ. ಶ್ರೀಮತಿ ರೇಷ್ಮಾ ಮತ್ತು ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಇವರಿಗೆ ವೃತ್ತಿಯಲ್ಲಿ ಪ್ರಬಂಧಕರು, ಪ್ರವೃತ್ತಿಯಲ್ಲಿ ಗಾಯಕರಾಗಿ ಅದರ ಜೊತೆಗೆ ಯಕ್ಷಗಾನದ ಭಾಗವತರಾಗಿಯೂ ಕೂಡ ಸಂಗೀತ ನಿರ್ದೇಶಕರಾಗಿ, ಸಂಗೀತ ಸಂಯೋಜಕರಾಗಿ ದೀರ್ಘಕಾಲದಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು. ಒಂದರ್ಥದಲ್ಲಿ ಇಂತಹ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕೆ ಪಚ್ಚನಾಡಿಯವರ ಚಿತ್ತಬಿತ್ತಿಯಲ್ಲಿ ಬೀಜ ಬಿತ್ತಿದಂತಹ ಶ್ರೀಯುತ ತೋನ್ಸೆ ಪುಷ್ಕಳ್ ಕುಮಾರ್ ಇವರೇ ಕಾರಣ. ವಂದನೆಗಳು ಶ್ರೀಮತಿ ರೇಷ್ಮಾ ಮತ್ತು ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಇವರಿಗೆ.
ಶ್ರೀಮತಿ ದೇವಿಕಾ ಮತ್ತು ಶ್ರೀ ಸರ್ಪಂಗಳ ಈಶ್ವರ ಭಟ್ ಇವರಿಗೆ ತೊಡಗಿಸಿಕೊಂಡವರು ವಾಗ್ಮಿಗಳಾಗಿ, ವ್ಯಾಖ್ಯಾನಕಾರರಾಗಿ, ಪ್ರವಚನಕಾರರಾಗಿ, ಯಕ್ಷಗಾನದ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿದ ಅನುಭವಿ ಶ್ರೀಯುತ ಸರ್ಪಂಗಳ ಈಶ್ವರ ಭಟ್, ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರ ಮಾರ್ಗದರ್ಶಕರು ಕೂಡ ಹೌದು. ಇವರ ಶ್ರೀಮತಿ ದೇವಿಕಾ ಇವರ ಸಹಿತ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಅರ್ಪಿಸುತ್ತಿರುವಂತಹ ಗೌರವದ ಸನ್ಮಾನವಿದು. ಮುಂದಕ್ಕೆ ಶ್ರೀಮತಿ ವಸುಧಾ ಮತ್ತು ಶ್ರೀ ವಾಸುದೇವ ಹೆಬ್ಬಾರ್ ಕುಳಾಯಿ ಇವರು. ಕುಳಾಯಿ ಪರಿಸರದಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದುಕೊಂಡು ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರ ಎಲ್ಲ ಚಟುವಟಿಕೆಗಳಿಗೆ, ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತಾ ಬಂದವರು. ಒಂದರ್ಥದಲ್ಲಿ ಮಾರ್ಗದರ್ಶಕರು ಕೂಡ ಹೌದು ಶ್ರೀಯುತ ವಾಸುದೇವ ಹೆಬ್ಬಾರ್ ಕುಳಾಯಿ ಇವರು. ಇವರ ಶ್ರೀಮತಿ ವಸುಧಾ ಸಹಿತ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪಚ್ಚನಾಡಿ ದಂಪತಿಯ ಪರವಾಗಿ ಪ್ರೀತಿಯಿಂದ ಅರ್ಪಿಸುತ್ತಿರುವ ಗೌರವದ ಸನ್ಮಾನವಿದು. ಬಂಧು ವಂದನೆ ಶ್ರೀಮತಿ ವಂದನಾ ಮತ್ತು ಶ್ರೀ ರಾಮ ಅಮೀನ್ ಪಚ್ಚನಾಡಿ ಇವರಿಗೆ. ಸಮಾಜ ಸೇವಕರಾಗಿ ತನ್ನ ತಾಯಿ ಆರಂಭಿಸಿದ ಯಕ್ಷಗಾನ ಸೇವೆಯನ್ನು ಈ ಸಂದರ್ಭದಲ್ಲೂ ಮುಂದುವರಿಸುತ್ತಾ ಬಂದಿರುವವರು. ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರ ಮಾವನಾಗಿದ್ದುಕೊಂಡು ಮಾರ್ಗದರ್ಶಕರಾಗಿ, ಪ್ರೋತ್ಸಾಹಕರಾಗಿ ಇವರ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಶ್ರೀ ರಾಮ ಅಮೀನ್ ಪಚ್ಚನಾಡಿ ಇವರ ಶ್ರೀಮತಿ ವಂದನ ಇವರ ಸಹಿತವಾಗಿ ವೇದಿಕೆಯಲ್ಲಿ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನವಿದು. ಮುಂದಕ್ಕೆ ಶ್ರೀಮತಿ ಸೀತಾ ಮತ್ತು ಶ್ರೀ ಚಂದ್ರಶೇಖರ ಕೊಪ್ಪೆಪದವು ಇವರಿಗೆ ಅರ್ಪಿಸುತ್ತಿರುವ ಬಂಧು ವಂದನೆ. ಧಾರ್ಮಿಕ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿರುವವರು, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಸೀತಾ ಮತ್ತು ಶ್ರೀ ಚಂದ್ರಶೇಖರ ಕೊಪ್ಪೆಪದವು ಇವರಿಗೆ ಪಚ್ಚನಾಡಿ ದಂಪತಿಗಳು ಅರ್ಪಿಸುತ್ತಿರುವ ಗೌರವದ ಕಾಣಿಕೆ ಇದು. ವಿಷ್ಣುವರ್ದೇವರ ಪಾದಕ್ಕೆ ನಮಿಸ್ತಾ ಇಲ್ಲಿ ಇವತ್ತಿನ ಸಭೆಯ ಮುಖ್ಯ ಒಂದು ನೇತೃತ್ವದ ಅಧ್ಯಕ್ಷರಾದಂಥ ಪ್ರಿಯ ಸ್ವಾಮೀಜಿಯವರೇ ಹಾಗೂ ಇಲ್ಲಿ ನೆರೆದ ಎಲ್ಲ ಗಣ್ಯರೇ ಹಾಗೂ ನೆರೆದ ಸಭಿಕರೇ, ದಿನಕರ ಪಚ್ಚನಾಡಿಯವರು ನಮಗೂ ಒಂದು 25 ವರ್ಷದ ಈ ಬಾಂಧವ್ಯ ಉಂಟು. ಈ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ಮೊದಲನ್ನು ಹುಟ್ಟು ಹಾಕಿದವರೇ ಅವರಾಗಿದ್ದಾರೆ. ಎಷ್ಟೋ ಮಕ್ಕಳಿಗೆ ಇಲ್ಲಿ ಯಕ್ಷಗಾನ ನಾಟ್ಯ ತರಬೇತಿಯನ್ನು ಇತ್ತು. ಎಲ್ಲ ಮಕ್ಕಳು ಈಗ ದೊಡ್ಡ ದೊಡ್ಡ ವೇಷಧಾರಿಗಳೇ ಆಗುವ ಹಾಗೆ ಅವರು ಪ್ರಯತ್ನ ಉಂಟು ಮಾಡಿದ್ದಾರೆ. ಏನೋ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಕೆಲಸ ಅವರದ್ದು ಅಂತೇಳಿದರೆ, ಅವರದ್ದು ಯಕ್ಷಗಾನ ಕಲಾ ಸೇವೆಯನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಆ ಯಕ್ಷಗಾನ ಕಲಾ ಸೇವೆಯಿಂದಲೇ ಅವರಿಗೆ ಆ ದೇವರು ಅವರ ಒಂದು ಇಷ್ಟಾರ್ಥವನ್ನು ನೆರವೇರಿಸಿದ್ದಾರೆ, ಒಂದು ಸಂತಾನವನ್ನು ಪ್ರಾಪ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪುತ್ರಕಾಮೇಷ್ಟಿ ಎಂಬ ಆ ಸ್ತೋತ್ರದ ಫಲವಾಗಿ ಇವತ್ತು ಇಲ್ಲಿ ಸುರುವಿನ ಅವರ
ಕಾರ್ಯಕ್ರಮ ಪುತ್ರಕಾಮೇಷ್ಟಿ ಯಾಗ ಎಂಬ ಒಂದು ಯಕ್ಷಗಾನ ತಾಳಮದ್ದಲೆಯನ್ನು ಕೂಡ ನೆರವೇರಿಸಿದ್ದಾರೆ. ಅಂತೂ ದೇವರು ನೆಮ್ಮದಿಯವರು ಬಿಟ್ಟು ಹಾಕುವುದಿಲ್ಲ ಎಂಬುದಕ್ಕೆ ಇವರೇ ಉದಾಹರಣೆ. ಅವರಿಂದ ಇನ್ನೂ ಹೆಚ್ಚಿನ ಯಕ್ಷಗಾನ ಕಲಾ ಸೇವೆಯು ನಿರಂತರ ನಡೆಯಲಿ. ಅದರಿಂದ ಎಷ್ಟೋ ಜನರು ಆ ಯಕ್ಷಗಾನದ ಪರಂಪರೆಯಲ್ಲಿ ಮುಂದುವರಿಯಾಗಿ ಅವರು ಮಾಡಲಿ ಅಂತ ಆಯುಷ್ಯವನ್ನು ಆರೋಗ್ಯವನ್ನು ಆ ದಂಪತಿಗಳಿಗೆ ಹಾಗೂ ಮಗುವಿಗೂ ದೇವರು ಆರೋಗ್ಯವನ್ನು ಹಾಗೂ ಭಾಗ್ಯ ವಿದ್ಯಾಸಂಪತ್ತನ್ನು ಇತ್ತು ಎಲ್ಲ ರೀತಿಯಲ್ಲಿ ಅವರನ್ನು ಸಂರಕ್ಷಣೆ ಮಾಡಿ ನಡೆಸಲಿ ಅಂತ ಆ ಮಹಾವಿಷ್ಣು ಹತ್ರ ಪ್ರಾರ್ಥನೆ ಮಾಡುತ್ತಾ ನನ್ನ 2 ಹಿತನುಡಿಯನ್ನು ಮುಂದುವರಿಸ್ತಾ ಇದ್ದೇನೆ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀಮತ್ಪಯೋನಿ ದಿನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀಂದ್ರ ಸಿಂಹ ಮಮದೇಹಿ ಕೃಪಾವಲಂಬ. ಆದರಣೀಯ ಸ್ವಾಮೀಜಿಯವರೇ, ಸಹ ಸನ್ಮಾನಿತರೇ, ದಿನಕರ ಪಚ್ಚನಾಡಿ ದಂಪತಿ ಮತ್ತು ಅಮ್ಮ ದೇವಕಿ ಅಮ್ಮ ಮತ್ತು ಲೋಲಮ್ಮನನ್ನು ನೆನಪಿಸ್ತೇನೆ ಮತ್ತು ಎಲ್ಲ ಬಳಗದವರು. 8 ಜನ ಸನ್ಮಾನಿತರನ್ನು 4.5 ನಿಮಿಷದಲ್ಲಿ ಮಾತಾಡುವುದನ್ನು ರವಿಯವರು ತೋರಿಸಿಕೊಟ್ಟಿದ್ದಾರೆ. ನಾನು ಅಂಥದ್ದು ಟೌನ್ ಹಾಲ್ನಲ್ಲಿ ಮಾಡಿದವ. ಈಸ್ ಎ ಗುಡ್ ಕಾಂಪಿಟೇಟರ್. ಆತ್ಮೀಯರೇ, ಇವತ್ತು ತುಂಬ ವಿಷಯಗಳು ಸೇರಿ ಬಂದಿದೆ. ಒಂದು ಫಲಿಸಿದ ಶ್ರದ್ಧೆಯ ವಿಷಯವನ್ನು ಸ್ವಾಮೀಜಿಯವರು ಹೇಳಿದರು. ಶ್ರದ್ಧಾವಂತರು ಇರುವಲ್ಲಿ ಶ್ರದ್ಧೆ ಫಲಿಸ್ತದೆ. ವಿಶ್ವಾಸವು ಫಲದಾಯಕ. ಇದು ವಿಜ್ಞಾನಕ್ಕೂ ಕೂಡ ಹೌದು. ವಿಜ್ಞಾನದಲ್ಲಿಯೂ ನಡೆಯುವ ಮಾತಿದೆ. ಯಾಕಂದರೆ ಒಂದು ವಿಷಯವನ್ನು ಹಿಡ್ಕೊಂಡು ನಾನು ರಿಸರ್ಚ್ ಮಾಡಿಯೇ ಮಾಡ್ತೇನೆ ಅಂತ ನ್ಯೂಟನ್ ಅಂತವರು ಒಂದು ವಿಶ್ವಾಸವೂ ಇತ್ತಲ್ಲಿ. ಆ ವಿಶ್ವಾಸ ಅವನನ್ನು ತಮಾಷೆ ಮಾಡ್ತಾ ಇದ್ದಾನೆ. ಹುಚ್ಚ ಹೊರಟ ಅಂತಲೇ ಹೇಳ್ತಿದ್ರಂತೆ. ತಿರುಗುವ ಹುಚ್ಚು ಹೊರಟಿತ್ತು ಅಂತ. ಆದರೆ ವಿಶ್ವಾಸದಿಂದ ಕೆಲಸ ಮಾಡಿ ಕಂಡು ಹಿಡ್ದ ಮಹಾವಿದ್ವಾಂಸನಾದ. ಇಂಥ 1000 ಲಕ್ಷ ಉದಾಹರಣೆಗಳಿದೆ ಲೋಕದಲ್ಲಿ. ವಿಶ್ವಾಸ ಇಟ್ಟೇ ನಮ್ಮ ದೇಶ ಮತ್ತೊಮ್ಮೆ ಮಿತ್ರ ದೇಶಗಳ ಮಾತು ಒಪ್ಪಿ ಮೈತ್ರಿಗೆ ಅಂದರೆ ಯುದ್ಧ ವಿರಾಮಕ್ಕೆ ಕೂಡ ಒಪ್ಪಿದೆ. ಆ ವಿಶ್ವಾಸವು ಫಲದಾಯಕವಾಗಲಿ ಅಂತ ವಿಷ್ಣುಮೂರ್ತಿಯಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಇದೊಂದು ಸಂದರ್ಭ. ಮತ್ತು ದೇಶದ ವಿಶ್ವಾಸ ಹೆಚ್ಚಿದ್ರಿಂದಲೇ ಶತ್ರು ದೇಶ ಶರಣಾದದ್ದು. ನಾವು ಮಾತಿಗೆ ಮಾತ್ರ ಹೇಳೋದು ಯುದ್ಧ ವಿರಾಮ ಅಂತ. ಇದು ನಮಗೆ ನೆನಪಿರಬೇಕು. ಅದು ವಿಶ್ವಾಸದ ಫಲವೇ. ದಿನಕರ ಪಚ್ಚನಾಡಿಯವರು ಒಂದು ಹೊಸ ಉದ್ಭಾವನೆಯನ್ನು ಮಾಡಿದ್ದಾರೆ. ಹಿಂದೆ ಪುತ್ರಕಾಮೇಷ್ಟಿ ಮಕ್ಕಳಿಗಾಗಿ, ಮಳೆ ಬರಲಿಕ್ಕೆ ವಿರಾಟ ಪರ್ವ, ಕುಟುಂಬದಲ್ಲಿ ಜಗಳ ಇದ್ದರೆ ರಾಜಿ ಆಗಲಿಕ್ಕೆ ಭರತಾಗಮನ, ತಾಳಮದ್ದಲೆ ಆಟ ಮಾಡಿಸ್ತಿದ್ದರಂತೆ. ಬಹುಶಃ ತಮಗೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಈಗ ದೇವಿ ಮಹಾತ್ಮೆ ಹಾರಿಕೆ ಮಾತ್ರ ಪ್ರಸಿದ್ಧವಾಗಿ ಉಂಟು. ಹಾಗಿಲ್ಲ, ಅನೇಕ ಪ್ರಸಂಗಗಳ ಇದು ಇತ್ತು. ಎಂಥದ್ದು, ಕಳೆದು ಹೋದ್ದನ್ನು ಪಡೀಲಿಕ್ಕೆ ಸುಂದರಕಾಂಡ, ಚೂಡಾಮಣಿ, ಸೇತು ಬಂಧನ, ಯಾವುದಕ್ಕೂ ಇಲ್ಲ. ಹಾಗೆ ಬೇರೆ ಬೇರೆ ಕಥೆಗಳಿತ್ತು. ನಾನು ಹರಿಕೆ ಇತಿಹಾಸವನ್ನು ಹೇಳುವುದಿಲ್ಲ. ಆದರೆ ತಾಳಮದ್ದಲೆ ಹರಿಕೆ ವಾಚನ ಪ್ರವಚನ ಮನೆಯಲ್ಲಿ ಮಾಡಿ 1 ವಾರ ಅದನ್ನು ಮಾಡಿ ಇಲ್ಲಿ ಉದ್ಘಾಟನೆ ಮಾಡಿ ಒಂದು ಸರಣಿಯನ್ನು ಮಾಡಿ ಇಷ್ಟು ಜನರನ್ನು ಸನ್ಮಾನ ಮಾಡಿದಂತಹ ಒಬ್ಬ ದಿನಕರ ಪಚ್ಚನಾಡಿ ಒಂದು ಅಸಾಧಾರಣವಾದಂಥ ಪ್ರೀತಿ ಗೌರವಕ್ಕೆ ಪಾತ್ರ. ತುಂಬ ಖರ್ಚು ಕೂಡ ಮಾಡಿದ್ದಾನೆ ಅಂತ ಅಲ್ಲ, ಕಷ್ಟದಲ್ಲಿರೋರಲ್ಲ, ಆದರೆ ಸಂಪನ್ನರಲ್ಲ ಇಷ್ಟು ಸಲ ಒಂದೇ ಸಲ ಖರ್ಚು ಮಾಡುವಷ್ಟು. ನಾನು ಯಾರನ್ನು ಸಣ್ಣದು ಮಾಡೋದಲ್ಲ, ದೊಡ್ಡದು ಮಾಡೋದಲ್ಲ. ಮತ್ತು ನನ್ನ ಎಲ್ಲ ಸನ್ಮಾನಿತ ಬಳಗದವರು, ಅತಿಥಿ ಬಳಗದವರು ಅತ್ಯಂತ ಆತ್ಮೀಯರು. ಅದರೊಟ್ಟಿಗೆ ಸೇರಿ ಬಂದ 2-3 ವಿಷಯ ನಾನು ಹೇಳಬೇಕು. ಇವತ್ತು ನರಸಿಂಹ ಜಯಂತಿ. ನಮಗೆ ಜೋಶಿಗಳಿಗೆ ಲಕ್ಷ್ಮೀ ನರಸಿಂಹ ಕುಲದೇವರು. ಇಲ್ಲಿದ್ದ ಅನೇಕ ಬಾಂಧವರಿಗೆ ಸಮೂಹಕ್ಕೆ ದೇವರು, ನಮಗೆ ಪರಶುರಾಮ ಇದ್ದ ಹಾಗೆ. ಹಾಗಾಗಿ ಅವರು ಕೊಟ್ಟ ಫಲತಾಂಬೂಲ ನನ್ನ ಸಂಜೆ ನರಸಿಂಹದೇವರ ಪೂಜೆಗೆ ಸಂದಾಯ ಆಗ್ತದೆ. ಅದು ಒಂದು ವಿಶೇಷವೇ. ನರಸಿಂಹ ಭಕ್ತರೇ, ಕೃಷ್ಣ ಹೆಬ್ಬಾರು, ವಾಸ ಹೆಬ್ಬಾರು ಎಲ್ಲ. ಅದರ ಒಟ್ಟಿಗೆ ಈಗ ನೆನಪಿಸಿದ್ರು ವಾಸುದೇವಾಚಾರ. ವಾಸುದೇವಾಚಾರ ಅಂತ ಹೇಳಬಾರ್ದು, ವಾಸಾಚಾರ. ವಾಸಾಚಾರ ಹೇಳಿದರೆ ಪ್ರಯೋಜನ ಇಲ್ಲ. ಐತಾಳರುಗಳನ್ನು ಈ ಸಂದರ್ಭದಲ್ಲಿ ನೆನಪಿಕೊಂಡು ಹೇಳ್ತೇನೆ. 25 ವರ್ಷ ಆಗ್ತಾ ಉಂಟು ಇಲ್ಲಿಯ ಸಂಘಕ್ಕೆ. ಬರುವ ವರ್ಷಕ್ಕೆ ಬೆಳ್ಳಿ ಹಬ್ಬ ನಾನೇ ಉದ್ಘಾಟಿಸಿದ್ದು. ನೋಡಿ, ಖರ್ಚು ಮಾಡಿದವರು ನನಗೆ ಧರ್ಮಕ್ಕೆ ಒಂದು ಹೆಸರು. ಆದರೆ ಅಂಥ ಸಂಘ ನಿತ್ರೂ ಆಪತ್ತು ಬರ್ತದೆ. ಅವರು ಉದ್ಘಾಟಿಸಿದ್ದು ಹೆಚ್ಚು ಸಮಯ ಬರುವುದಿಲ್ಲ ಅಂತ.
ಬೆಳ್ಳಿ ಹಬ್ಬಕ್ಕಂತೂ ಇರಬೇಕು ಅಂತ ಇದ್ದೇನೆ. ಸ್ವರ್ಣ ಮಹೋತ್ಸವಕ್ಕೆ ನಾವಿಲ್ವೇ? ಖಂಡಿತ, ಅದು ನಿರ್ಣಯವೇ ಅಲ್ವ? ಅದು ನೋಡುವ, ಹೌದು ನೋಡುವ. ನೀವು ಗಟ್ಟಿಯೋ ನಾವು ಗಟ್ಟಿಯೋ ನೋಡು, ಅವರ ತೂಕ ಇದು ಸೇರಿಕೊಂಡಿದೆ. ಅದರ ಒಟ್ಟಿಗೆ ದಿನಕರ ಬಚ್ಚನಾಡಿಯ ಪುತ್ರೋತ್ಸವದ ನಿಜವಾದ ಸಂತೋಷ ಅವರ ಭಾಷಣದಲ್ಲಿ ನಮ್ಮ ಮನೆಯಲ್ಲಿ ಮಾತಾಡುವಾಗ ಎಲ್ಲ ಕಂಡು ನಿಷ್ಕಪಟ ಭಕ್ತಿ, ನಿಷ್ಕಪಟ ಗುರುಶ್ರದ್ಧೆ, ನಿಷ್ಕಪಟವಾದ ಒಂದು ಕಲಾಶ್ರದ್ಧೆ, ಅಧ್ಯಾಪನದಲ್ಲಿ ಅವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಅವರಿಗೆ ಅಸಾಧಾರಣ, ತುಂಬ ವಿನೀತ, ಸಜ್ಜನಿಕೆಯಲ್ಲಿ ಈ ಮಾದರಿ. ಅಂದರೆ ಇಷ್ಟು ಒಳ್ಳೆ ಮನುಷ್ಯರು ಇರ್ತಾರಂತ ಸಂಶಯ ಬರುವಷ್ಟು, ಮತ್ತು ಅಷ್ಟು ಒಳ್ಳೇದಿರಬಾರ್ದು ಅಲ್ವಾ? ಅಂಥ ದಿನಕರ ಬಚ್ಚನಾಡಿಗೆ ನಾನು ಸಣ್ಣವನಾದರೂ ಕೂಡ ನಮಸ್ಕಾರ ಮಾಡ್ತೇನೆ. ಒಳ್ಳೆ ಕೆಲಸ ಮಾಡಿದ್ದೀರಿ. ಒಂದು ಈಗ ಪ್ರಾಪ್ತಿ ಆಯಿತು, ಇನ್ನೊಂದು ಯಾಕೆ ಆಗಬಾರ್ದು? ಹೌದು ಹೌದು. ಒಂದು ಲಕ್ಷ್ಮೀ ನರಸಿಂಹ ಅಲ್ವಾ, ಯಕ್ಷಗಾನ ಮುಂದುವರಿಬೇಕಾದ್ರೆ ಎರಡೂ ಬೇಕಲ್ಲ. ಹಾಗೆ ಆಗಲಿ. ಪಾಪ್ಯುಲೇಷನ್ ವಿಷಯದಲ್ಲಿ ಕೂಡ ತಮ್ಗೆ ಗೊತ್ತಿರ್ಬೋದು, ಜಗತ್ತಿನಲ್ಲಿ ರೀಥಿಂಕಿಂಗ್ ಆಗಿದೆ. 3 ಅಂತ ಇದ್ದದ್ದು 2 ಆಯಿತು, 1 ಅಂತ ಬಂದ, ಈಗ 1 ಅಲ್ಲ ಅಂತ ಬಂದಿದೆ. ಒಂದು ಎಷ್ಟೋ ವಿಷಯದಲ್ಲಿ ನೆಗೆಟಿವ್ ಅಂತ, ಅದು ಡೆಮೋಗ್ರಫಿಯ ವಿಷಯ, ಅದು ತುಂಬ ನಾವು ಪಾಠ ಮಾಡುವ ವಿಷಯ. ನಾನು ಪಾಠ ಮಾಡಿ ನಿಮ್ಮನ್ನು ಬೋರ್ ಮಾಡೋದಿಲ್ಲ. ಅಂತೂ ಜನಸಂಖ್ಯೆ ಮತ್ತು ಮಕ್ಕಳ ವಿಷಯದಲ್ಲಿ ಹೊಸ ಚಿಂತನೆ ಬಂದಿದೆ ಜಗತ್ತಿನಲ್ಲಿ. ನನ್ನನ್ನು ಪ್ರೀತಿಯಿಂದ ಭಾಳ ನೋಡಿದ್ದಾರೆ. ಅವರ PhD ಕಾಲದಲ್ಲಿ ಕೂಡ ಏನೋ 4-6 ವಿಷಯ ಮಾತ್ರ ಹೇಳಿದ್ದೆ, ಅದನ್ನೇ ಅವರು ದೊಡ್ಡದು ಮಾಡಿದ್ದಾರೆ. ಒಳ್ಳೆ ಅರ್ಥಧಾರಿ, ಶ್ರೀಪಾತ್ರ, ಪ್ರಸಂಗ. ಈಗ ವಿಷಯ ಕೊಟ್ಟರೆ ರಾತ್ರಿ ಆಟಕ್ಕೆ ಪ್ರಸಂಗ ಬರೆಯುವ ತಾಕತ್ತುಂಟು ಈ ಮನುಷ್ಯನಿಗೆ. ಈ ಪ್ರತಿಭೆಗೆ ನನ್ನದೊಂದು ಸೂಚನೆ, ನೀವು ನೃತ್ಯ ನಾಟಕ, ಧಾರಾವಾಹಿ ಮತ್ತು ಸಿನಿಮಾ ಸಂಭಾಷಣೆಯನ್ನು ಕೂಡ ಪ್ರಯತ್ನ ಮಾಡಬೇಕು. ಯಕ್ಷಗಾನಕ್ಕಿಂತ ಅದು ಸುಲಭ ಮತ್ತು ಹಣ ಹೆಚ್ಚು ಅದರಲ್ಲಿ. ಹೌದು, ನನಗೆ 10 ತಾಳವದಲ್ಲಿ ಅರ್ಥದ ರೆಮ್ಯುನರೇಷನ್ 20 ಪದ್ಯ ನೃತ್ಯ ನಾಟಕಕ್ಕೆ ಒಬ್ಬರು ಕೊಟ್ಟಿದ್ದಾರೆ. ಯಾರು ಅಂತ ಗುಟ್ಟು ಹೇಳುವುದಿಲ್ಲ. ನನ್ನ ಅರ್ಥಧಾರಿ, ವೇಷಧಾರಿ, ಇನ್ನೊಂದು ಮತ್ತೊಂದು ವಿದ್ವಾಂಸ ಎಲ್ಲ ಹೇಳಿದಿರಿ. ಅದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲರ ಪ್ರೀತಿಯನ್ನು ಬಯಸುವ. ನಾನು ಮಾತುಗಾರನಾದ್ದು ನನ್ನ ಅಜ್ಜನವರಿಂದ, ಘನ ವಿದ್ವಾಂಸರಾದ ನಮ್ಮ ತಂದೆಯವರಿಂದ, ಮತ್ತು ನಾನು ಮಾತುಗಾರಿಕೆ ಬೆಳೆದದ್ದು ನಮ್ಮ ಮನೆಯವರಿಂದ. ಯಾಕಂದರೆ ಮನೆಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಹೊರಗೆ ಹೋಗಿಯೇ ಮಾತಾಡಬೇಕಷ್ಟೆ. 1 ಗಂಟೆ ನಾನು ಸುಮ್ಮನೆ ಕೂತರೆ 1,000 ರೂಪಾಯಿ, 58 ನಿಮಿಷಕ್ಕೆ ಮಾತಾಡಿ ನಾನು 3,000 ಕೊಡಬೇಕು. ನನ್ನ ಸಂಸಾರ, ನಮ್ಮ ಸಂತೋಷ ಎಲ್ಲವನ್ನು ಅವರೇ ನಡೆಸಿ, ಮನೆ ತೆಕ್ಕೊಂಡು ಮಕ್ಕಳಿಗೆ ಕಲಿಸಿ ಎಲ್ಲ ಮಾಡಿ ನಿಶ್ಚಿಂತೆಯಿಂದ ಕಲಾವಿದನಾಗಿಯೂ ಬೇಜವಾಬ್ದಾರಿಯಾಗಿಯೂ ನನಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಹಲವರ ಅನುಭವ ಇರ್ಬೋದು ಇಲ್ಲಿ, ನನಗೆ ಗೊತ್ತಿಲ್ಲ. ವಿದ್ಯಾನಿಗಂತೂ ತುಂಬ ಖುಷಿ ಆಗ್ಬೋದು ನನ್ನ ಮಾತು. ಐ ಡೋಂಟ್ ನೋ. ಭಾಸ್ಕರಗಳಿಂದ ಹಿಡಿದು ಈಶ್ವರ ಭಟ್ರಿಂದ ಹಿಡಿದು ಎಲ್ಲ ನನ್ನ ಪ್ರೀತಿಯವರಿದ್ದಾರೆ. ಶರತ್ ಇದ್ದಾರೆ. ದಿನಕರ ಪಚ್ಚನಾಡಿಯನ್ನು ತುಂಬ ಕಾಣಿಸಿದ ತೋಜಾಯನೆ ಎಂಥದ್ದು ತೋಜಾಯನೆ ಫೋಕಸ್ ಮಾಡ್ತೇನೆ ನಾನು. ಈ ಎಲ್ಲರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಯಕ್ಷಗಾನದ ಸಾಧ್ಯತೆಗಳು ತುಂಬ ಇವೆ. ಹಳತಿದ್ದದ್ದು ನೋಡಿ, ಈಗ ನಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಅದು ಹರಿಕೆ ತಾಳಮದಲ್ಲಿ ನಮ್ಗೆ ಗೊತ್ತಿಲ್ಲ. ಈಗ ನೋಡಿ, ದೊಂದಿ ಆಟದ ಬೆಳಕಿನದ್ದು ಈ ಹೊಸತ್ತವು ಅಂತೇಳಿ, ಹೊಸತ್ತಲ್ಲ, ನಿಜವಾಗಿ ದೊಂದಿ ಆಟದಲ್ಲೇ ಆಟ ಇದ್ದದ್ದು, ಅದೀಗ ಹೊತ್ತು ಬಂತು. ಆದ್ದರಿಂದ ರಿವೈವಿಂಗ್, ಒಂದು ಕಲಾತ್ಮಕವಾದ ಒಳ್ಳೆಯ ಅಂಶವನ್ನು ರಿವೈವ್ ಮಾಡೋದು ಕೂಡ ಹೊಸತನವೇ. ಬರೇ ಶ್ರದ್ಧೆಯೂ ಅಲ್ಲ, ಬರೇ ಮೇಧಸ್ಸು ಅಲ್ಲ. ಸ್ವಾಮಿ ವಿವೇಕಾನಂದರು ಆ ದೃಷ್ಟಿಯಿಂದ ಭಾರತೀಯ ಶ್ರದ್ಧೆ, ಬುದ್ಧಿವಂತಿಕೆ, ಧೀರತ್ವ, ಉಪನಿಷತ್ತು ಜೀವನ ವಿರೋಧಿ ಅಲ್ಲ ಅಂತ ತೋರಿಸಿದ ಸಾರ್ವಕಾಲಿಕ ಸರ್ವಶ್ರೇಷ್ಠ ವಿದ್ವಾಂಸ ಅಲ್ಲ ಅವರು. ವಿವೇಕಾನಂದರನ್ನು ವಿದ್ವಾಂಸ ಅಂತೆಲ್ಲ ಹೇಳಲೇಬಾರ್ದು. ವಿವೇಕವೇ ಮೂರ್ತಿವೆತ್ತಂತಹ ಒಂದು ವಿಸ್ಮಯ. ನಮಗೆ ಅವರನ್ನು ಇಡೀ ಓದಿದರೆ 5% ಅರ್ಥ ಆಗುವುದಿಲ್ಲ. ಅದಕ್ಕಿಂತ ಕೆಲವು ವಿಷಯಗಳಲ್ಲಿ ತದ್ವಿರುದ್ಧ ಅವರ ಗುರುಗಳು ರಾಮ ಸ್ವಾಮೀಜಿಯವರು ಅದ್ಭುತ. ಒಂದು ಕಾಲದ ಕರೆಯಾಗಿ ಅವತಾರ ಅಂತ ಹೇಳಿದ್ರೆ ಬರೀ ಶ್ರದ್ಧೆ ಅಲ್ಲ ಸ್ವಾಮಿ, ಅದು ಏನೋ ಒಂದು ಕಾಲದ ಒತ್ತಡದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಕೆಲವರು ಬರ್ತಾರೆ. ಇವರು ಇವತ್ತು ಸಂಸ್ಮರಿದ ಪ್ರೊಫೆಸರ್ ಅಮೃತರು ಮತ್ತು ಡಾಕ್ಟರ್ ನಾರಾಯಣ ಶೆಟ್ಟರ್ ಅಂತವರು ಯಕ್ಷಗಾನದ ಛಂದಸ್ಸಿಗೆ ನಿರ್ವಚನಕ್ಕೆ ಜನ ಕಾಯ್ತಾ ಇದ್ದರು. ಸ್ವಲ್ಪ ಸುರಾಗಿತ್ತು ಹಿಂದೆ, ಅದನ್ನು ಪೂರ್ಣ ರೂಪಕ್ಕೆ ತಂದ ಒಂದು ಅದ್ಭುತ ಮನುಷ್ಯ ನಾರಾಯಣ ಶೆಟ್ಟಿ. ಉಸಿರಾಡೋದು ಮಾತಾಡೋದು ಛಂದಸ್ಸೆ.
ಕಿನ್ನಿಗೋಳಿ ಬಸ್ ಸ್ಟ್ಯಾಂಡಲ್ಲಿ ಅವರು ಸಿಕ್ಕಿದರೆ ಮತ್ತೆ ಬಸ್ಸು ತಪ್ಪುವುದು ಖಂಡಿತ. ನನಗೆ ಅಂಗಡಿಯವನೇ ಹೇಳಿದ್ದಾನೆ, ಈರು ಕವಿನಾರಾಯಣ ಶೆಟ್ಟಡ ಪಾತ್ರೆಂಡ ಬೊಕ್ಕ ಈರಿಗೆ ಬಸ್ಸು ತಪ್ಪಂದೆಪ್ಪುಂಡ. ಹೌದು, ಇದು ನಾನು ನೋಡಿದ ವಿಷಯ. ತುಂಬ ಪ್ರೀತಿ ಗೌರವ ಇತ್ತು. ನನ್ನ ಹಿರಿಯ ಹಿತೈಷಿಗಳು ಅಮೃತರು 100ಕ್ಕೂ ಮಿಕ್ಕಿದ ಕೃತಿಗಳು. ಅವರ ಪಾಡ್ದನ ಸಂಪುಟ ಒಂದು ಮಹಾಕಾವ್ಯ, 13 ಪ್ರಸಂಗಗಳು ಬಹುಕಾಲ ನಿಲ್ಲುವಂಥದ್ದು, ಯಕ್ಷಗಾನದ ಸ್ವರೂಪ ಇಟ್ಟುಕೊಂಡು ಹೊಸ ಕಾಲಕ್ಕೆ ಪೌರಾಣಿಕಕ್ಕೆ ಯಾಕೆ ವ್ಯಾಖ್ಯಾನ ಕೊಡ್ಬೋದು. ನಾನು ಆಗಾಗ ಎಂಬಂತೆ ನಮಗೆ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಇತ್ತು, ತುಂಬ ಸಹ ಅಭಿಪ್ರಾಯ ಇತ್ತು, ಕೆಲವು ಭಿನ್ನಾಭಿಪ್ರಾಯ ಇತ್ತು. ಅದ್ರ ತುಂಬ ಪ್ರೀತಿ ತೋರಿಸಿದ್ದಾರೆ. ಇಂಥ ಇಬ್ಬರನ್ನೂ ಇದರ ಒಟ್ಟಿಗೆ ಸೇರಿಸಿದ್ದು ಪಚ್ಚನಾಡಿಯ ಗುರುಶಕ್ತಿಯ ಗುರುಭಕ್ತಿ, ದ ಬ್ಯೂಟಿಫುಲ್ ಪ್ರೋಗ್ರಾಮ್. ಸಮಸ್ಯೆ ಏನಂದರೆ ಇಂಥ ಎಷ್ಟೋ ಕಾರ್ಯಕ್ರಮಗಳು ನಮ್ಮನ್ನು ಪ್ರಚಾರ ಮನ್ನಣೆ ಪಡೆಯುವುದೇ ಇಲ್ಲ. ಒಂದು ದಿಲ್ಲಿಯಲ್ಲಿ ಬಾಂಬೆಯಲ್ಲಿ ಅದು ಕೂಡ ಅದು ನ್ಯಾಷನಲ್ ಪ್ರೋಗ್ರಾಮ್ ಆಗ್ತದೆ. ಮತ್ತು ನಮ್ಮ ಕಾಸರಗೋಡಿಂದ ಬೈಂದೂರುವರೆಗಿನ ಈ ಕರಾವಳಿಯ ಪಟ್ಟಿಗೆ ಒಂದು ಸಮಸ್ಯೆ ಏನಂದರೆ ಸೋ ಡೆನ್ಸ್. 5-6 ಸಾವಿರ ಕಲಾವಿದರಿದ್ದಾರೆ, ದಿನಕ್ಕೆ 100 ಕಡೆ ಕಾರ್ಯಕ್ರಮ ಆಗ್ತದೆ. ಆದ್ದರಿಂದ ಅದ್ಭುತವೇ ಎಲ್ಲವೂ. ಈ ಪ್ರದೇಶದಲ್ಲಿ ಇರುವಷ್ಟು ಅನೇಕ ವಿಷಯಗಳು ಇಡೀ ಪ್ರಾಂತ್ಯಗಳಲ್ಲೇ ಬೇರೆ ಕಡೆ ಇಲ್ಲ. ಆದ್ದರಿಂದ ಈ ಸಂದರ್ಭವನ್ನು ನಾನು ಸಂತೋಷ ಪಡ್ತೇನೆ, ಸಂಭ್ರಮಿಸ್ತೇನೆ. ದಿನಕರ ಪಚ್ಚನಾಡಿಯವರಿಗೆ ಇನ್ನು ಮುಂದೆಯೂ ಕೂಡ ಸಾಂಸಾರಿಕ ಭಾಗ್ಯದ ವರ್ಧನೆ ಆಗಲಿ, ವೃತ್ತಿಯಲ್ಲಿಯೂ ಅವರ ಶ್ರೀಮತಿ, ಅವರ ಅಮ್ಮನೂ ಅವರ ಆರೋಗ್ಯ ಒಳ್ಳೆಯದಾಗಿ ಇರಲಿ. ಹಾಗೆ ಇತೋಪ್ಯತಿಶಯ ಅದರಲ್ಲಿ ಎಲ್ಲ ಬಂತಲ್ಲ, ಅತಿಶಯವಾದಂತಹ ಭಾಗ್ಯವನ್ನು ಶ್ರೀ ವಿಷ್ಣುಮೂರ್ತಿ, ಶ್ರೀ ಲಕ್ಷ್ಮೀನರ ಸ್ವಾಮಿ ಮತ್ತು ಶ್ರೀ ಯಕ್ಷಗಾನ ಕಲಾದೇವತೆ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ ಆರಂಭವೇ ಮಾಡದಿರುವ ಭಾಷಣವನ್ನು ಮುಗಿಸ್ತೇನೆ. ಮುಂದಕ್ಕೆ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರು. ಸಾನ್ನಿಧ್ಯದ ಶಕ್ತಿಯಾದಂತಹ ಶ್ರೀ ಮಹಾವಿಷ್ಣು ದೇವರಿಗೆ ಮೊದಲಾಗಿ ಕೈ ಮುಗಿಯುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂತಹ ಪೂಜ್ಯ ಸ್ವಾಮೀಜಿಯವರೇ ಮತ್ತು ವೇದಿಕೆಯ ಎಲ್ಲ ಗಣ್ಯರೇ, ನಮಗೆಲ್ಲ ಒಂದು ವಿಶಿಷ್ಟವಾದಂತಹ ಒಂದು ಅನುಭವ ಇದು. ಸನ್ಮಾನಗಳು ತುಂಬ ಆಗಿದೆ, ಆದರೆ ಇದರ ರೀತಿಯೇ ಬೇರೆ, ಅದರ ಹಿಂದಿರುವ ಉದ್ದೇಶವೇ ಬೇರೆ. ಜೋಶಿಯವರು ಹೇಳಿದರು ನೃಸಿಂಹ ಜಯಂತಿ ಇವತ್ತು ಅಂತ, ಅದರೊಟ್ಟಿಗೆ ಇವತ್ತು ವಿಶ್ವ ಅಮ್ಮಂದಿರ ದಿವಸ ಕೂಡ. ಹಾಗಾಗಿ ಸಪತ್ನಿಕರಾಗಿ ನಮ್ಮನ್ನು ಸನ್ಮಾನಿಸುವಂಥ ಒಂದು ಬಹಳ ದೊಡ್ಡ ಕೆಲಸ. 8 ಮಂದಿಯನ್ನು ಸನ್ಮಾನಿಸುವುದು ಅಂತ ಹೇಳಿದರೆ ಅಷ್ಟು ಸುಲಭ ಏನಲ್ಲ. ಸನ್ಮಾನಗಳು ತುಂಬ ಆಗ್ತವೆ ನಮಗೆ. ಜೋಶಿಯವರಿಗೆ ನಮಗೆಲ್ಲ ಈಶ್ವರ ಭಟ್ರಿಗೆಲ್ಲ ಸನ್ಮಾನ ಆದದ್ದುಂಟು. ಆದರೆ ಆಗ ಸನ್ಮಾನಕ್ಕೆ ಹೆಂಡತಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳುವಾಗ ನಿಗಲ ಇತ್ತನವೆ ಅಂತ ಹೇಳಿ ಮನೆ ಕೂತ್ಕೊಳ್ತಾರೆ ಅವರು. ಹೌದು, ಇದು ಮನೆಗೆ ಬಂದು ನೀವು ಬರಬೇಕು ಅಂತ ವಿಶೇಷ ಅವರಿಗೂ ಆದ್ಯತೆ ಕೊಟ್ಟು ಕರೆದದರಿಂದ ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಯಿತು. ಹೌದು, ಸ್ವಾಮೀಜಿಯವರು ಹೇಳಿದರು ಭಾಳ ಒಳ್ಳೆಯ ಮಾತದು, ಶ್ರದ್ಧೆ ಮತ್ತು ವಿಶ್ವಾಸ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ವಿಶ್ವಾಸವೋ ಫಲದಾಯಕ. ಕಾಲ ಬದಲಾದದ್ದು ಕಾಲದ ಸ್ವರೂಪದಲ್ಲೆಲ್ಲ, ಚಲನಶೀಲವಾಗಿ ಬದಲಾಗಿದೆ. ಆದರೆ ಮನುಷ್ಯನ ವಿಶ್ವಾಸ ಮತ್ತು ಶ್ರದ್ಧೆ ಅದು ಬೇರೆ ಆಗಿದೆ ಎನ್ನುವುದನ್ನು ನಾವೆಲ್ಲ ನೋಡಿದ್ದೇವೆ ಈ ಶತಮಾನದಲ್ಲಿಯೂ ಕೂಡ. ಆದರೆ ವೈದ್ಯಶಾಸ್ತ್ರ ಮತ್ತು ವಿಜ್ಞಾನ ಅದಕ್ಕೂ ಮೀರಿದಂತಹ ಒಂದು ಪವಾಡ ಆಗ್ತದೆ ಎನ್ನುವುದಕ್ಕೆ ಬಹುಶಃ ಬಹಳ ಶ್ರದ್ಧೆಯಿಂದ ವಿಶ್ವಾಸ ಇಟ್ಟು ನಮ್ಮ ಮಿತ್ರರಾದಂತಹ ದಿನಕರ ಪಚ್ಚನಾಡಿ ಮಾಡಿದಂತಹ ಈ ಒಂದು ಬಹಳ ದೊಡ್ಡ ಕೆಲಸ. ಅವರು ಸೇವೆ ಮಾಡಿಕೊಂಡು ಬರ್ತಿರಕ್ಕಂಥ ಕ್ಷೇತ್ರ ಇದು. ಆಮೇಲೆ ಅದರಲ್ಲಿ ವಿಶ್ವಾಸ ಇಟ್ಟು ಅವರು ಮಾಡಿದ್ದಾರೆ. ದಿನಕರ ಪಚ್ಚನಾಡಿ ಅಂತ ಹೇಳಿದರೆ ನಮಗೆ ಪುಷ್ಕಳ್ ಕುಮಾರಿಗೆ ಎಲ್ಲ ಅವರಿಲ್ಲದೆ ಯಾವ ಕೆಲಸವೂ ಇಲ್ಲ. ಹಾಗೆ ಅವರು ನಮ್ಮಲ್ಲಿ ಕೆಲವು ಆಲೋಚನೆ ಕೇಳ್ತಾರೆ, ಇದಕ್ಕೆ ಒಬ್ಬರು ಸ್ವಾಮೀಜಿಯವರು ಬೇಕು ಅಂತ ಹೇಳಿದರು. ಸಾಮಾನ್ಯವಾಗಿ ಸ್ವಾಮೀಜಿಯವರನ್ನ ಆಶೀರ್ವಾಚನಕ್ಕೆ ಕರೆಯುವಾಗ ಅದರ ಸ್ವರೂಪ ಬೇರೆ ಇರ್ತದೆ. ಅದಕ್ಕೆ ಒಗ್ಗಿಕೊಂಡಂಥ ಸ್ವಾಮೀಜಿಯವರು ನಮ್ಮಲ್ಲಿ ತುಂಬ ಇದ್ದಾರೆ. ನಾನು ಅವರಿಗೆ ಸೂಚನೆ ಕೊಟ್ಟದ್ದು, ವಿಶಿಷ್ಟವಾದಂತಹ ಕಾರ್ಯಕ್ರಮ ನಿಮ್ಮದು, ಅದಕ್ಕೆ ಅಂಥದ್ದೇ ಸ್ವಾಮೀಜಿಯವರು ಬೇಕು. ಮೊನ್ನೆ ಹರಿಕಥಾ ಸಮ್ಮೇಳನ ಆಯಿತು, ಯಕ್ಷಗಾನ ಆಗ್ತಾ ಇರ್ತದೆ ಯಾವಾಗಲೂ. ಪೂಜ್ಯ ರಾಮಕೃಷ್ಣ ಮಠ ಅಂತ ಹೇಳಿದರೆ ಒಂದು ರೀತಿಯ ಸಾಂಸ್ಕೃತಿಕ ಕೇಂದ್ರ ಅದು. ರಾಮಕೃಷ್ಣ ಪರಮಹಂಸರು ತಮ್ಮ ಹೆಂಡತಿಯಲ್ಲಿ ಕಾಳಿಕಾಂಬೆಯನ್ನು ಕಂಡವರು. ಆ ಮೂಲಕ ಕೂಡ ವಿಶ್ವಕ್ಕೆ ಹೊಸದಾದಂತಹ ಸಂದೇಶವನ್ನು ಕೊಟ್ಟದ್ದು. ಆದ್ದರಿಂದ ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದಿಸಿದ್ದಾರೆ. ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇದಾಯಿತು. ದಿನಕರ ಪಚ್ಚನಾಡಿಯವರು
ಬಹುಶಃ ಅವರು ಬೆಳವಣಿಗೆಯನ್ನು 25-30 ವರ್ಷದಿಂದ ನಾವು ನೋಡ್ತಾ ಇರುವಂಥದ್ದು. ಈಗ ಅವರು ಹೇಳಿದಾಗೆ ಭಾರತೀಯ ವಿದ್ಯಾಭವನದಲ್ಲಿ ಆ ಕ್ಲಾಸ್ ಆಗ್ತಿದ್ದಾಗ ಒಂದು ದಿವಸ ನಾನು ಒಂದು ಭಾಷಣಕ್ಕೆ ಹೋಗಿದ್ದೆ ಅಲ್ಲಿ. ಆಗ ಶರತ್ ಮತ್ತು ದಿನಕರರು ನಮಗೆ ಪರಿಚಯ ಆದವರು, ಇಲ್ಲಿವರೆಗೂ ಕೂಡ ನಮ್ಮ ಜೊತೆಗೆ ಮತ್ತು ಅವರ ಜೊತೆಗೆ ನಾವು ಅಂತ ಇದ್ದುಕೊಂಡು ಬಂದಿದ್ದೇವೆ. ಜೋಶಿಯವರು ಹೇಳಿದಾಗೆ ಯಾವುದೇ ಒಂದು ವಿಚಾರದಲ್ಲಿ ಒಂದು ಪ್ರಸಂಗ ಆಗಬೇಕು ಅಥವಾ ಏನಾದರೂ ಒಂದು ಕಾರ್ಯಕ್ರಮಕ್ಕಿಂತ ರೂಪುರೇಷೆ ಆಗಬೇಕು, ಯಾವುದೋ ಒಂದು ತಂಡಕ್ಕೆ ಯಕ್ಷಗಾನ ಪ್ರದರ್ಶನ ಆಗಬೇಕು, ಅದರ ಪ್ರಸಾದನ ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ ತಕ್ಷಣ ನಮಗೆ ನೆನಪಾಗುವುದು ದಿನಕರ್ ಅಥವಾ ಶರತ್. ಡೆಲ್ಲಿಯವರೆಗೆ ನಾವು ಹೋಗಿದ್ದೇವೆ, 1-2-3 ಸಲ ಹೋಗಿದ್ದೇವೆ. ಇಲ್ಲಿಂದ ಎಲ್ಲ ರೈಲಿನಲ್ಲಿ ಹೋಗುವಾಗಲೂ ನಾವು ತಾಳಮದ್ದಲೆ ಯಕ್ಷಗಾನ ಅದೊಂದು ವಿಶೇಷವಾದಂತಹ ನಮ್ಮ ಒಂದು ಸಂಘಟನೆ. ನಮ್ಮ ಯಕ್ಷಾಂಗಣದಲ್ಲಿ ಕಳೆದ 10-15 ವರ್ಷದಿಂದ ಅವರು ನಮ್ಮ ಜೊತೆಯೇ ಇರುವಂಥವರು. ಹಾಗಾಗಿ ಬೇರೆ ಬೇರೆ ರೀತಿಯಿಂದ ಬಹುಶಃ ಅವರ ಸೇವೆಯನ್ನು ನಾವು ಪಡ್ಕೊಂಡುಂಟು ಮತ್ತು ನಮಗೆ ಕೊಡುವಂಥ ಗೌರವ ಬಹಳ ವಿಶೇಷವಾದದ್ದು ಅವರದ್ದು. ಇಲ್ಲಿವರೆಗೆ ಅಂತೇಳಿದ್ರೆ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಅವರು ಕ್ಲಾಸು ಮಾಡ್ತಾಯಿದ್ರು. ಒಂದು ಕೆಲವು 3-4 ತಿಂಗಳು ಮಾಡಿದರು, ಮತ್ತು ಅವನಿಗೆ ಇಂಟ್ರೆಸ್ಟ್ ಆಗಲಿಲ್ಲ ಅದರಲ್ಲಿ. ಹಾಗಾಗಿ ಅಂಥದ್ದು ತುಂಬ ಇದೆ. ಅವರು ಬೇರೆ ಬೇರೆ ಕಡೆಗೆ ಹೋಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡುವಂಥ ಆ ಒಂದು ಕೆಲಸ. ಮತ್ತು ಅವರಿಗೆ ಮದುವೆ ಆಗಲಿಕ್ಕೂ ಕೂಡ ಪುರ್ಸೊತ್ತಿರಲಿಲ್ಲ, ಅದನ್ನು ಬೇಗ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅವರಿಗೆ. ಆಮೇಲೆ ಕೂಡ ನಮಗೆ ಅವರ ಬಗ್ಗೆ ಒಂದು ಕಾಳಜಿ ಅಂತ ಇತ್ತು. ಈಗ ಭಗವಂತ ಕಣ್ಣು ತೆರೆದಿದ್ದಾನೆ. ಈಗ ಪುರಾಣ ಕಾಲದಲ್ಲಿ ನಾವೆಲ್ಲ ನೋಡಿದ್ದೇವೆ, ಪುತ್ರ ಕಾಮೇಷ್ಟಿಗಳು ಮಾಡಿದವರು ತುಂಬ ರಾಜ ಮಹಾರಾಜಗಳಿದ್ದಾರೆ. ಆದರೆ ದಶರಥನ ಪುತ್ರ ಕಾಮೇಷ್ಟಿ ಅದು ವಿಶೇಷವಾಗಿ ಬಹುಶಃ ಉಲ್ಲೇಖಿತ ಆಗುವಂಥದ್ದು. ಆ ಒಂದು ಶ್ರದ್ಧೆಯಿಂದ ಅವರ ಪತ್ನಿ ಕೂಡ ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡದ್ದರಿಂದ ಇವತ್ತು ಭಗವಂತನ ಅನುಗ್ರಹ ಆಗಿದೆ. ಮುಂದಕ್ಕೂ ಅವರಿಗೆ ಸಂತಾನ ಲಾಭ ಆಗಲಿ ಅಂತ ನಾವೆಲ್ಲ ಹಾರೈಸುವ. ಇನ್ನಷ್ಟು ಕೆಲಸಗಳಾಗಲಿ. ಒಬ್ಬ ಸಾಮಾನ್ಯವಾದ ಒಂದು ಸಾಂಸಾರಿಕವಾದ ನೆಲೆಯಿಂದ ಬಂದು ಬಹುಶಃ ವಿದ್ವತ್ ವಲಯದಲ್ಲಿ, ಕಲಾ ವಲಯದಲ್ಲಿ ಮತ್ತು ಸಂಘಟನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಷ್ಟು ಸಾಧನೆಯನ್ನು ಮಾಡುವಂಥದ್ದು. ಈಗಲೂ ನೋಡಿದರೂ ಸಣ್ಣ ಕಾಲೇಜು ಹುಡುಗರಾಗಿ ಅವರು ಕಾಣ್ತಾರೆ. ಅವರ ಅಜ್ಜಿ ಲೋಲಮ್ಮ ಪಚ್ಚನಾಡಿಯವರು, ಅವರು ಒಂದು ಕಾರ್ಖಾನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದವರು. 10-50 ವರ್ಷ ಕಟೀಲು ಮೇಳದ ಬಯಲಾಟವನ್ನು ಆಡಿಸ್ತಾ ಇದ್ದರು. ಆ ಒಂದು ಪುಣ್ಯದ ಫಲ ಇರ್ಬೋದು, ಅವರು ಮಾಡಿದಂತಹ ಈ ಒಂದು ಸಾಮಾಜಿಕ ಸಾಂಸ್ಕೃತಿಕವಾದಂತಹ ಸೇವೆ ಇರ್ಬೋದು. ಭಗವಂತ ಕಣ್ಣು ಬಿಟ್ಟಿದ್ದಾನೆ. ಆ ಮೂಲಕವಾಗಿ ಇಂಥದ್ದೊಂದು ಆಗ್ತದೆ ಅಂತ ಜೋಶಿಯವರು ಹೇಳಿದಾಗೆ ಮುಂದಕ್ಕೆ ಹರಿಕೆ ಬಯಲಾಟ ಎನ್ನುವುದು ಕೇವಲ ಬೇರೆ ಬೇರೆ ರೀತಿಯ ಸಂಕಲ್ಪಗಳ ಈಡೇರಿಕೆಗೆ ಮಾತ್ರ ಅಲ್ಲ, ಇಂತಹ ಸೇವೆಗಳು ಕೂಡ ಮನುಷ್ಯನ ಇಷ್ಟಾರ್ಥಗಳನ್ನು ಪೂರೈಸೋಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅವರು. ಮುಂದಕ್ಕೆ ಅದೊಂದು ಮೇಲ್ಪಂಕ್ತಿಯಾಗಿ ಉಳಿಲಿ ಅಂತ ಹೇಳ್ತಾ ನಾನು ನನ್ನ ಪತ್ನಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ಸರ್ಪಂಗಳ ಈಶ್ವರ ಭಟ್ಟಿಯವರ ಮಾತುಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಸಭಾಯಿ. ಪೂಜ್ಯ ಸ್ವಾಮೀಜಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ, ಬಂಧುಗಳೇ, ಕಲಿಯುವ ಹುಡುಗನಾಗಿಯೇ ದಿನಕರನನ್ನು ಮೊದಲು ಕಂಡದ್ದು. ಈಗ ಡಾಕ್ಟರ್ ದಿನಕರ್ ಪಚ್ಚನಾಡಿ ನನ್ನಿಂದ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಆದರೂ ಶಿಷ್ಯವತ್ತು ವಾತ್ಸಲ್ಯ ಅದು ಒಂದು ಸಲವಾದರೂ ನಮ್ಮ ಮುಂಭಾಗದಲ್ಲಿ ಕಲಿಕೆಯ ಮಗುವಾಗಿ ಕುಳಿತದ್ದನ್ನು ಕಂಡ ಮೇಲೆ ಯಾವತ್ತೂ ಅದೇ ಸ್ಥಿತಿಯಲ್ಲಿ ನಾವು ಕಾಣುವಂಥದ್ದು. ಅದು ದಿನಕರ ಆಗಿರಲಿ ಇಲ್ಲ ಶರತ್ ಆಗಿರಲಿ, ಈರ್ವರಲ್ಲಿಯೂ ಅದೇ ಪ್ರೀತಿ ಬೆಳೆಯುತ್ತಾ ಬಂದದ್ದು. ನನಗೆ ಕಾಣುವಂಥದ್ದು ಯಕ್ಷಗಾನದ ಶಕ್ತಿ ಎಷ್ಟು ಅಂತ. ಅಂದರೆ ಈ ಹುಡುಗ ಮತ್ತು ಆ ಹುಡುಗ ಇಬ್ಬರೂ ಕೂಡ ಯಕ್ಷಗಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಬಗೆಯನ್ನು ನಾನು ಕಣ್ಣಾರೆ ಕಂಡವ. ಅವರು ಅದರಲ್ಲಿ ದುಡಿದಂತಹ ಬಗೆ ಯಾವ ಯಜ್ಞಕ್ಕೂ ಕಡಿಮೆಯಲ್ಲ. ಶ್ರದ್ಧೆಯ ಬಗ್ಗೆ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದರು. ಒಂದು ಉಪನಿಷತ್ತು ವಾಕ್ಯವೇ ಬರ್ತದೆ, ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಭಾರ್ಯ ಶರೀರ ಮಿಥುಮಂ ಉರೋರ್ವೇದಿ. ಯಕ್ಷಗಾನವನ್ನು ಯಜ್ಞದ ರೀತಿಯಲ್ಲಿ ಕಂಡವರು ಈರುವರು ಕೂಡ. ಅದನ್ನು ದಿನಕರ ಪಚ್ಚನಾಡಿಯೂ ಕೂಡ ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಯಕ್ಷಗಾನದಿಂದ ನನಗೆ ಎಣಿಸಲಾರದಷ್ಟು ಸಿಕ್ಕಿದೆ. ನಾನು ಮನೆಯನ್ನು ಮಾಡಿದ್ದದರಲ್ಲಿ ಆ ಮನೆಯನ್ನು ನೋಡಿದ್ದೇನೆ, ನಾನು ಹೋಗಿದ್ದೇನೆ ಆ ಸಂದರ್ಭದಲ್ಲಿಯೂ ಕೂಡ. ಆ ದುಡಿಮೆಯ ಬಗೆ, ಅದರಲ್ಲಿರುವ ಶ್ರದ್ಧೆ ಮತ್ತು ಸ್ವಚ್ಛವಾಗಿರುವಂತಹ ಮನಸ್ಸು
ಆಟದ ಚೌಕಿಯಲ್ಲಿ ನಾನು ಕಾಣ್ತಾ ಇದ್ದದ್ದು ಇವರಿಬ್ಬರನ್ನೂ ಕೂಡ. ಆ ಚೌಕಿಯ ಮೇಲುಸ್ತುವಾರಿ ಶರತ್ ಕದ್ರಿಗಾದರೆ ಆಟದ ನಡೆ, ಕಲಾವಿದರಿಗೆಲ್ಲ ಬೇಕಾದಂತಹ ಸೂಚನೆಯನ್ನು ಕೊಡುವುದು, ಅಗತ್ಯವಿದ್ದರೆ ಆಗಾಗ ಪದಗಳನ್ನು ಬರೆದು ಭಾಗವತರಿಗೆ ಒಪ್ಪಿಸುವಂಥದ್ದು. ಇಡೀ ರಾತ್ರಿ ದಿನಕರ್ ಅಲ್ಲಿ ದುಡಿಯುತ್ತಾ ಇದ್ದಂತಹ ಬಗೆಯನ್ನು ಕಂಡಾಗ ನಮಗೊಂದು ಮೆಚ್ಚುಗೆ ಆಗುತ್ತಾ ಇತ್ತು. ಈ ಬಗೆಯದಾದಂತಹ ಒಂದು ದುಡಿಮೆ, ಆ ಶ್ರದ್ಧೆ, ಅಂದರೆ ಆ ಕಲೆಯ ಮೇಲಿರುವಂತಹ ಪ್ರೀತಿ, ಇದು ಕೇವಲ ಆ ಕಲಾಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲಿ ಆ ಭಾವವನ್ನು ದಿನಕರ್ ಪಚ್ಚನಾಡಿ ಹೊಂದಿದ್ದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಈ ಪುತ್ರಕಾಮೇಷ್ಟಿ ಅಂತ ಹೇಳುವಾಗ ನನಗೆ ಕಂಡದ್ದು ದಿನಕರ್ ಸಲ್ಲಿಸಿದಂತಹ ಆ ಯಕ್ಷಗಾನಕ್ಕೆ ಮಾಡಿದ ಸೇವೆಯೇ ಒಂದು ವಿಶಿಷ್ಟವಾದ ಯಜ್ಞ ಆಯಿತು. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳುತ್ತೇವೆ, ಏನದು ಮಣ್ಣು ಹೊರುವಂತಹದ್ದು, ಇಲ್ಲ ಹುಡಿ ಹಾರಿಸುವಂತಹದ್ದು, ಹೀಗೆ ಅಂದರೆ ಕೇವಲ ದುಡಿಮೆಯನ್ನು ಮಾಡುವುದು, ನಾನೂ ಮಣ್ಣು ಹೊತ್ತಿದ್ದೇನೆ, ನಾನೂ ದುಡಿಮೆ ಮಾಡಿದ್ದೇನೆ ಎನ್ನುವ ಹಾಗೆ. ಯಕ್ಷಗಾನದ ರಂಗಸ್ಥಳದಲ್ಲಿ ಹುಡಿ ಹಾರಿಸಿದವರು ಬಹಳ ಮಂದಿ. ಆದರೆ ಆ ಯಕ್ಷಗಾನದ ರಂಗಸ್ಥಳದ ಧೂಳನ್ನು ಪ್ರಸಾದವಾಗಿ ಸ್ವೀಕರಿಸಿದವರು ಕೆಲವೇ ಮಂದಿ. ಅಂತಹವರಲ್ಲಿ ಡಾಕ್ಟರ್ ದಿನಕರ್ ಪಚ್ಚನಾಡಿ ಒಬ್ಬರು. ಆ ಯಕ್ಷಗಾನದ ಪ್ರಸಾದವನ್ನೇ ಮನೆಗೆ ತಂದವರು. ನನಗೆ ಕಾಣುತ್ತದೆ, ಈಗ ಅವರಿಗೆ ದೊರಕಿದ ಸಂತಾನ ಭಾಗ್ಯವು ಉಳಿದ ಗೃಹ ಭಾಗ್ಯವೋ ಇಲ್ಲ ಉಳಿದಂತೆ ಸಂಪತ್ತು ಇತ್ಯಾದಿಗಳೆಲ್ಲ ಹೇಗೆ ಯಕ್ಷಗಾನದಿಂದ ಸಿಕ್ಕಿತು ಅಂತ ಭಾವಿಸಿದ್ದಾರೋ ಹಾಗೆ ಈ ಭಾಗ್ಯವು ಕೂಡ ಆ ಯಕ್ಷ ದೇವತೆಯೇ ಡಾಕ್ಟರ್ ದಿನಕರ್ ಪಚ್ಚನಾಡಿಗೆ ಕೊಟ್ಟಂತಹ ಅನುಗ್ರಹ ಅಂತ ನಾನು ಗಟ್ಟಿಯಾಗಿ ಭಾವಿಸ್ತೇನೆ. ಆ ಬಗೆಯಲ್ಲಿ ಅದನ್ನು ಸೇವೆ ಮಾಡಿ ಪ್ರಸಾದವನ್ನು ಪಡೆದುಕೊಂಡು ಆ ಪ್ರಸಾದವನ್ನು ಪಡೆದಂತಹ ತೃಪ್ತಿಯನ್ನು ಅನುಭವಿಸುವಾಗ ನಮ್ಮನ್ನೆಲ್ಲ ಕರೆದು ನಮಗೆ ಸಮಾರಾಧನೆಯನ್ನು ಕೊಡ್ತಾ ಇದ್ದಾರೆ. ಆ ತೃಪ್ತಿಯ ದ್ಯೋತಕವಾಗಿ ಯಜಮಾನನಾದವ ಅದನ್ನು ಮಾಡ್ತಾನಂತೆ. ಡಾಕ್ಟರ್ ದಿನಕರ್ ಪಚ್ಚನಾಡಿ ಆ ಕಾರಣಕ್ಕೆ ನಮ್ಮನ್ನೆಲ್ಲ ಕರೆದು ಈ ರೀತಿಯಲ್ಲಿ ಇದನ್ನೊಂದು ವಿಶೇಷವಾದ ಸನ್ಮಾನ ಅಂತ ನಾನು ಭಾವಿಸುವುದಿಲ್ಲ. ಅದು ಪ್ರೀತಿಯ ದ್ಯೋತಕವಾಗಿ ನಮಗೆ ಕೊಡುವಂತಹ ಸಿಹಿ ಎನ್ನುವ ಹಾಗೆ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾ ಇದ್ದೇನೆ ಕೂಡ. ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂತಹ ಡಾಕ್ಟರ್ ಜೋಶಿಯವರು ಆಶೀರ್ವಾದ ಪೂರ್ವಕವಾಗಿ ಒಂದು ಮಾತು ಹೇಳಿದರು, ಸಂತಾನ ಇನ್ನಷ್ಟು ವೃದ್ಧಿಯಾಗಲಿ ಎನ್ನುವ ಹಾಗೆ. ಸಭೆಯಲ್ಲಿ ಎಲ್ಲವರು ಒಟ್ಟಾಗಿ ಆಶೀರ್ವಾದ ಮಾಡುವ ಬಗೆ ಹಾಗೆ ಬ್ರಹ್ಮತ್ವದಲ್ಲಿ ಇರುವವರು ಆಶೀರ್ವಚನ ವಾಕ್ಯವನ್ನು ಹೇಳಿದ ಹಾಗೆ ನೀವು ಹಾಗೆಯೇ ಅದನ್ನು ಒಪ್ಪಿಕೊಳ್ಳಿ ಎನ್ನುವ ಹಾಗೆ ಸಭೆಯಲ್ಲಿ ಮಂಡಿಸ್ತಾರೆ. ಉಳಿದವರೆಲ್ಲ ತಥಾಸ್ತು ಅಂತ ಹೇಳ್ತಾರೆ. ನಾನು ಅದೇ ರೀತಿಯಲ್ಲಿ ತಥಾಸ್ತು, ಅವರಿಗೆ ಬೇಕಾದ್ದೆಲ್ಲ ಈ ಯಕ್ಷಗಾನದಿಂದ ಇನ್ನು ಮುಂದಕ್ಕೂ ಸಿಗುತ್ತಾ ಹೋಗಲಿ, ಅವರು ಸಂಪನ್ನರಾಗಲಿ ಎನ್ನುವ ಹಾಗೆ ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ತೋನ್ಸೆ ಪುಷ್ಕಳ್ ಕುಮಾರ್ ಇವರ ಮಾತುಗಳು. ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ವಿದ್ವಾಂಸರು ಕೂಡ ನಮ್ಮ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ, ಅದನ್ನು ಕೂಡ ನೆನಪಿಸಿಕೊಳ್ಳುತ್ತಾ, ಆಮೇಲೆ ಯಕ್ಷಗಾನ ನಮ್ಮ ಮನೆಯ ಕಲೆ. ನನ್ನ ತಂದೆಯವರು, ಅಣ್ಣನವರು, ಹೌದು, ಇಬ್ಬರು ಕೂಡ ಮನೆ ಯಕ್ಷಗಾನದ ಗುರುಗಳಾಗಿದ್ದುಕೊಂಡು ಬಡಗುತಿಟ್ಟು ಮಾತ್ರ ಅದು. ಆ ರೀತಿಯಲ್ಲಿ ಇದ್ದದ್ರಿಂದ ಇಲ್ಲಿ ನನಗೆ ತೆಂಕಿನ ಸ್ವಲ್ಪ ವಿಶೇಷ ಪ್ರೀತಿ ಎಲ್ಲ ಬಂದಿತ್ತು ಯಕ್ಷಗಾನದ್ದು. ಅದರಲ್ಲಿ ಸ್ವಲ್ಪ ಯಕ್ಷಗಾನದ ಹಾಡುಗಳನ್ನು ಹಾಡುತ್ತಾ, ಮತ್ತು ಇಲ್ಲಿ ಐತಾಳ್ರಿದ್ರು, ಅಲ್ಲಿ ಸಂತೋಷ್ ಐತಾಳ್ರಿ, ಇಂಗ್ಲೀಷ್ ಯಕ್ಷಗಾನದಲ್ಲಿ ಕೂಡ ನಾನು ಭಾಗವಹಿಸಿದ ನೆನಪು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನಮಗೆ ಇಲ್ಲಿ ಡಾಕ್ಟರ್ ದಿನಕರ ಪಚ್ಚನಾಡಿ ಮತ್ತು ನಮ್ಮ ಶರತ್ ಕದ್ರಿ ಅವರಿಬ್ಬರು ಹವ್ಯಾಸಿ ಬಳಗ ಕದ್ರಿಯಲ್ಲಿ ಎಲ್ಲ ಗುರುತಿಸಲ್ಪಟ್ಟವರು. ಅದೊಂದು ಬಹಳ ದೊಡ್ಡ ಒಂದು ಅವರಿಗೆ ಒಂದು ಒಳ್ಳೆಯ ಪ್ರಚಾರ ಸಂಸ್ಥೆ ಆಗಿತ್ತು. ಇಲ್ಲಿ ಡಾಕ್ಟರ್ ದಿನಕರ ಪಚ್ಚನಾಡಿ ಅವರು ಒಂದು ಶ್ರಮದಿಂದಲೇ ಪ್ರಚಾರ ಬಯಸದೆ ವಿಜೃಂಭಿಸಿಕೊಂಡಂದು ವ್ಯಕ್ತಿತ್ವ ಅವರದ್ದು, ಕಲಾ ವ್ಯಕ್ತಿತ್ವ. ಶ್ರಮದಿಂದಲೇ ವಿಜೃಂಭಿಸಿಕೊಂಡಂಥ ಒಂದು ವ್ಯಕ್ತಿತ್ವ. ಅದನ್ನು ನಾನು ಬಹಳ ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ನಾವಿಬ್ಬರು ಅಥವಾ ಇನ್ನು ಕುಕ್ಕವಳ್ಳಿ ಅವರಾಗಲಿ ಒಂದು ಪರಸ್ಪರ ಕೊಡುಕೊಡುಗೆಲೆ ಸ್ನೇಹಿತರು.
ಒಂದು ರಾತ್ರಿಯಲ್ಲಿ 10-11 ಗಂಟೆವರೆಗೆ ಏನಾದರೂ ಒಂದು ಇದಕ್ಕೆ ಏನು ಹೆಡ್ಡಿಂಗ್ ಇಡೋದು, ಇದಕ್ಕೆ ಏನು ಶೀರ್ಷಿಕೆ ಇಡೋದು, ಇದನ್ನು ಹೇಗೆ ಮುಗಿಸುವುದು, ಹೇಗೆ ಶುರು ಮಾಡೋದು ಅಂತ ಮಾತಾಡಿಕೊಳ್ತಾ ಇರ್ತೇವೆ. ಹಾಗಾಗಿ ನನ್ನ ಹರಿಕಥೆಯ ಎಲ್ಲ ಪುರಾಣದ ಒಂದು ಚೌಕಟ್ಟನ್ನು ಎಲ್ಲ ನನಗೆ ಬೋಧನೆ ಮಾಡಿದವರು ಕೂಡ ನಮ್ಮ ಡಾಕ್ಟರ್ ದಿನಕರ ಪಚ್ಚನಾಡಿ. ಅಲ್ಲಿ ನಾನು ಕೇಳ್ತಾ ಇರ್ತೇನೆ ಯಾವಾಗಲೂ, ಅದು ಎಲ್ಲಿವರೆಗೆ ನಿಲ್ಲಿಸ್ಬೋದು, ಎಲ್ಲಿವರೆಗೆ ಅಂತೇಳಿ. ಹಾಗೆ ಈ ರೀತಿಯ ಒಂದು ಕೊಡುಕೊಡುಗೆಯ ನಮ್ಮ ಪೌರಾಣಿಕ ವಿಚಾರಗಳಾಗಿರ್ಬೋದು, ಇದೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸ್ನೇಹ ನಡೀತಾ ಇತ್ತು. ಹಾಗೆ ಈ ಒಂದು ವಿಚಾರವನ್ನು ಕೂಡ ನಾವು ಹೀಗೆ ಒಂದು ಪ್ರವಚನ ಮಾಡುವಂಥದ್ದು ಮಾತಾಡಿದ್ದು. ಒಂದು ಭಾಳ ಹಳೆಯ ನೆನಪು ಒಂದು ಮಾಡೋದಿದ್ದರೆ, ನಮ್ಮ ಸ್ನೇಹಿತರಾದಂಥ ಕುಕ್ಕುವಳ್ಳಿಯವರಿಗೆ ಮದುವೆ ಆಗಿರಲಿಲ್ಲ, ಅದು ಲೇಟಾಗಿತ್ತು ಸ್ವಲ್ಪ. ಆ ಸಂದರ್ಭದಲ್ಲಿ ಶನೀಶ್ವರ ದೇವಸ್ಥಾನದವರೊಬ್ಬರು 9 ಶನಿವಾರ ನೀವು ಪ್ರವಚನ ಮಾಡಿ ಇಲ್ಲಿ ಬಂದು ಅಂತ ಹೇಳಿದರು. ಇದು ಭಾಳ ಹಿಂದಿನ ಕಥೆ. ಹಾಗಾಗಿ 9 ಶನಿವಾರ ಇಲ್ಲಿ ಬಂದು ಪ್ರವಚನ ಮಾಡಿ ಅಂತ ಹೇಳಿದಾಗ ನಾನು ಮತ್ತು ಅವರು ಕಾವ್ಯವಾಚನ ಪ್ರವಚನವನ್ನು 9 ಶನಿವಾರ ಹೋಗಿ ಶನೀಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಆಮೇಲೆ ಅವರು ಸಿಕ್ಕಿದ್ದು, ಯಾರದು ಅಲ್ಲಿ ವಿದ್ಯಾ ಅವರಿದ್ದಾರಲ್ಲ, ವಿದ್ಯಾ ಅವರು ಆಮೇಲೆ ಸಿಕ್ಕಿದ್ದು. ಹಾಗೆ ದೇವರ ಅನುಗ್ರಹ ಆಗ್ತದೆ ಎಂಬುದಕ್ಕೆ ಈ ಕಲಿಯುಗದಲ್ಲಿ ಅನೇಕ ನಿದರ್ಶನಗಳಿವೆ. ಇವರು ದಿನಕರ ಪಚ್ಚನಾಡಿ ಒಬ್ಬರೇ ಅಲ್ಲ, ಇನ್ನೂ ಕೂಡ ಅನೇಕ ನಿದರ್ಶನಗಳನ್ನು ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇದು ಬಹಳ ಒಂದು ಉತ್ತಮವಾದ ಒಂದು ಸಂದೇಶ ಎಲ್ಲರಿಗೂ ಕೂಡ. ಯಾಕಂದರೆ ನಮ್ಮ ಮನೆಯಲ್ಲೇ ಆರಂಭಿಸಿದ್ರು ಮಾಡೋಣ ಅಂತೇಳಿ ಅವರು ಬಂದು, ಅವರಿಗೂ ಕೂಡ ಈಗ ಹವ್ಯಾಸಿಗಳ ಅನೇಕ ಸಂಘಗಳುಂಟು. ಅವರಿಗೆ ಹವ್ಯಾಸಿಗಳಿಗೆ ಎಲ್ಲ ಹವ್ಯಾಸಿಗಳ ಟ್ರಯಲ್ಗೆ ಭಾಗವತರನ್ನು ಕರೆಸಿದರೆ ಆಗ್ತದೆ? ಇಲ್ಲ, ಅವರವರೇ ಸ್ವಲ್ಪ ಹಾಡಿಕೊಂಡೆಲ್ಲ ಮಾಡಬೇಕಾಗ್ತದೆ. ಇದಕ್ಕೆ ಒಂದಿಷ್ಟು ರಾಗಗಳ ಮತ್ತು ಪರಿಚಯ ಮತ್ತು ಅದರ ಶ್ರುತಿ ಜ್ಞಾನಗಳ ಬಗ್ಗೆ ಸ್ವಲ್ಪ ಬರ್ತದೆ. ಮತ್ತು ಯಕ್ಷಗಾನದ ಬೇರೆ ಯಾವುದೇ ಅಂಗದ ಡೈರೆಕ್ಷನ್ ಅವರಿಗೆ ಬೇಡ ನನ್ನಿಂದ. ಹಾಗಾಗಿ ಅದನ್ನು ನಾವು ಒಬ್ಬರು ಪರಸ್ಪರ ಮಾಡುವಾಗ ಈ ಒಂದು ಪುತ್ರಕಾಮೇಷ್ಟಿ ಒಂದು ವಿಶೇಷವಾದಂಥ ಪ್ರವಚನವನ್ನು ನಾವು ಹಾಡುಗಾರಿಕೆ ಮೂಲಕ ಪ್ರತಿ ವಾರ ಮಾಡುತ್ತಾ ಒಂದು ವರ್ಷ ಪ್ರತಿ ವಾರ ನಮ್ಮ ಮನೆಗೆ ಬಂದು ಇದನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ಹಾಗಾಗಿ ಅದೊಂದು ಒಳ್ಳೆಯ ಪ್ರಯೋಜನ ಆಯಿತು ಅಂತೇಳಿ ಈಗ ನನಗೂ ಕೂಡ ಸಂತೋಷ ಆಗ್ತಾ ಇದೆ. ಮತ್ತು ಅವರು ಯಾವುದೇ ವಿಷಯ, ಅದೇ ಕೊಡುಕೊಡುಗೆಯಲ್ಲಿ ಈ ಸನ್ಮಾನಗಳನ್ನೆಲ್ಲ ಇದಕ್ಕೆಲ್ಲ ಈ ಒಂದು ದಿನವನ್ನು ಆಚರಣೆ ಮಾಡಿ ಇದಕ್ಕೆ ಇಷ್ಟೆಲ್ಲ ಸನ್ಮಾನ ಮಾಡ್ತೇನೆ, ಇದನ್ನೊಂದು ಒಳ್ಳೆಯ ಪುತ್ರಕಾಮೇಷ್ಟಿ ಸಪ್ತಾಹ ತಾಳಮದ್ದಲೆ ಇದೆಲ್ಲ ಹೇಳ್ತಾ ಇದ್ರು. ಆದರೆ ಮೊನ್ನೆ ಇತ್ತೀಚೆಗೆ ಇಂಥದ್ದಲ್ಲೊಂದು ಕಾರ್ಯಕ್ರಮ ನಾಳ್ದು ಉದ್ಘಾಟನೆಗೆ ಒಂದು ಆಮಂತ್ರಣ ಎಲ್ಲ ಮಾಡಿದ್ದೇನೆ, ಇದರಲ್ಲಿ ಪ್ರೂಫ್ ಒಂಚೂರು ನೋಡಿ ಅಂತ ಹೇಳಿದರು. ಸುಮ್ಮನೆ ಆ ಪ್ರೂಫ್ ನೋಡಿದಾಗಲೇ ನಾವು ಇಬ್ಬರು ದಂಪತಿಗಳು ಅದರಲ್ಲಿ ಸನ್ಮಾನಕ್ಕೆ ಇದ್ದೇವೆ ಅಂತ ನನಗೆ ಗೊತ್ತಾದ. ಯಾಕಂದರೆ ಇದು ಹೀಗೆಲ್ಲ ಅವರದ್ದೆಲ್ಲ ಇರ್ತದೆ. ಯಾಕೆಂದರೆ ನಮಗೆ ಯಾಕೆ ಅಂತ ಕೇಳಿದೆ ನಾನು. ನಮಗೆ ಯಾಕೆ ಅಂತ ಹೇಳಿದ್ರೆ, ಅದು ನೀವು ಯಕ್ಷಗಾನದವರು ಮತ್ತು ಈ ಪ್ರವಚನ ನಿಮ್ಮ ಮನೆಯಲ್ಲಿ ಮಾಡಿದರೆ ಅದು ನಮಗೆ ಬೇಕಾಗ್ತದೆ ಹಾಗೆಲ್ಲ ಹೇಳಿದರು. ಮತ್ತು ನನ್ನ ಶ್ರೀಮತಿಯವರು ರೇಷ್ಮಾ ಅವರು ಕೂಡ ಹಾಗೆ ಏನಂತ ಹೇಳಿದರೆ, ಅವರ ಒಂದು ಏನೆಲ್ಲ ಹೇಳಿದ್ರ ಈಗ ನಮ್ಮ ಜೋಶಿಯವರು ಎಲ್ಲ ಕುಕ್ಕಳ್ಳಿಯವರೆಲ್ಲ, ಅಂದರೆ ಅವರ ಒಂದು ಸೌಜನ್ಯಗಳನ್ನು, ಅವರ ವ್ಯಕ್ತಿತ್ವವನ್ನು ನಮ್ಮ ಮನೆಯಲ್ಲಿ ಬಂದು 1-1.5 ಗಂಟೆ ನೋಡಿ ಕೇಳಿದಾಗ ಯಾರೂ ಹೇಳದೆ ಅಲ್ಲಿ ಮನೆಯ ಸತ್ಕಾರ ನಡೀತದೆ. ಅದು ಒಂದು ಗೃಹ ಧರ್ಮ ಅಂತೇಳಿ ಹೇಳಿ ಎಲ್ಲವನ್ನು ಗಮನಿಸಿದ್ದಾರೆ. ಹಾಗಾಗಿ ನನ್ನನ್ನು ಒಬ್ಬನನ್ನು ಕರೆಸಿ ಇಲ್ಲೇನು ಕೆಲಸ ಮಾಡೋದು ಸರಿಯಲ್ಲ, ಅವರಿಗೆ ಸರಿಯಾದ ಒಂದು ಧರ್ಮಪತ್ನಿ ಮನೆಯಲ್ಲಿ ಇದ್ದಾರೆ ಅಂತ ಅದನ್ನು ಗುರುತಿಸಿದ್ದಾರೆ. ಅದು ತುಂಬ ತುಂಬ ಅವರಿಗೆ ಧನ್ಯವಾದಗಳು. ಮತ್ತು ನನ್ನ ಅಕ್ಕನಾದಂಥ ಶ್ರೀ ಲಕ್ಷ್ಮೀದೇವಿಯವರು ಕೂಡ ಸಭೆಯಲ್ಲಿದ್ದಾರೆ. ಅವರು ಸುರತ್ಕಲ್ ಉಡುಪಿಯಲ್ಲಿದ್ದವರು ನಮ್ಮ ಮನೆಗೆ ಬಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದ ಬೇಕು ಅಂತೇಳಿ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ ನಾನು. ಅವರು ಎದುರಲ್ಲಿದ್ದಾರೆ. ಅವರು ಕೂಡ ರಿಟೈರ್ಡ್ ಟೀಚರ್ ಮತ್ತು ಸಂಗೀತ ನೃತ್ಯಗಳಲ್ಲಿ ಪರಿಣಿತರಾದವರು. ಹಾಗೆ ಇಂಥ ಒಂದು ವಾತಾವರಣ ಇಲ್ಲಿ ಕುಳಾಯಿ ದೇವಸ್ಥಾನದಲ್ಲಿ ನಾವು ಇದೇ ವೇದಿಕೆಯಲ್ಲಿ ಹಲವಾರು ಹರಿಕಥೆಗಳನ್ನು ಮಾಡಿದ್ದೇನೆ, ಹಲವು ಬಾರಿ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ಮಾಡಿದ್ದೇವೆ. ನಮ್ಮ ಸತೀಶ್ ಸುರತ್ಕಲ್ ಅವರು ಕೂಡ ಇಲ್ಲಿ ಮುಂಭಾಗದಲ್ಲಿದ್ದಾರೆ. ನಾವಿಬ್ಬರು ಒಟ್ಟಾಗಿ ಅದೆಷ್ಟು ಸಂಗೀತದಲ್ಲಿ ಇಲ್ಲಿ ಭಾಗವಹಿಸಿದ್ದೇವೆ ಅಂತ ನಮಗೆ ನೆನಪಿಲ್ಲ. ಅಂಥ ಒಂದು ಒಳ್ಳೆಯ ವಾತಾವರಣ ಇಲ್ಲಿದೆ. ಇಂಥ ಒಂದು ವಾತಾವರಣದಲ್ಲಿ ಭಾಳಷ್ಟು ಒಳ್ಳೆಯ ಮತ್ತು ವಿಜೃಂಭಣೆಯ ಕಾರ್ಯಕ್ರಮ. ಕುಕ್ಕಳ್ಳಿ ಹೇಳಿದಾಗ ಇದು ಸಣ್ಣ ಸನ್ಮಾನ ಅಲ್ಲ, ಅದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಆಗುವಂಥ ರೀತಿಯ ಸನ್ಮಾನವನ್ನು ಇವರೆಲ್ಲ ಮಾಡಿದ್ದಾರೆ. ಇದೊಂದು ದೊಡ್ಡ ಅವರಿಗೆ ಭಗವಂತನ ಆಶೀರ್ವಾದ ಸಿಗಬೇಕು.
ಮತ್ತು ಪರಮಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ 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 ಅದೊಂದು ನಿಕಟ ಸಂಬಂಧವಾಗಿ ಬಂತು. ಯಾಕಂದರೆ ಮೊನ್ನೆ ನಾವು ಅವರನ್ನು ಕೇಳಲಿಕ್ಕೆ ಹೋದಾಗಲೂ ಕೂಡ ಹಾಗೆ ಸ್ವಾಮೀಜಿಯವರು ಅದು ಕುಕ್ಕಳ್ಳಿ ಹೇಳಿದರು ಅವರನ್ನೇ ಬುಕ್ ಮಾಡಿ, ಯಾಕಂದರೆ ಅವರಿಗೆ ಅವರು ಬ್ಯುಸಿ ಇರ್ತಾರೆ, ಆದಿತ್ಯವಾರ ಎಲ್ಲ ಅವರಿಗೆ ಕಾರ್ಯಕ್ರಮ ಇರ್ತದೆ, ಏನು ನೋಡುವ ಅಂತೇಳಿ ಹೋಗಿದೆ. ಹೋದಾಗ ಅವರಿಗೆ ಅಂದರೆ ಡಾಕ್ಟರ್ ಗುರುದಾಸ್, ನಮ್ಮ ಮಾಬಲ್ ಶೆಟ್ಟರು, ನನಗೆಲ್ಲ ತುಂಬ ಅವರು ಪರಿಚಯ ಆಗಿ ಇದ್ದುಕೊಂಡು ನಿಕಟವಾಗಿ ಇರುವುದರಿಂದ ಬಹಳ ಗೌರವ ಕೊಟ್ಟು ಅವರು, ನಾವು ಹೇಗೆ ಸ್ವಾಮೀಜಿಯವರಿಗೆ ಅವರು ಅದಕ್ಕಿಂತಲೇ ಹೆಚ್ಚು ಗೌರವವನ್ನು ಕೊಡು. ನಮ್ಮನ್ನು ಇಬ್ಬರನ್ನು ಕೂಡ ಒಳಗೆ ಪಾಕಶಾಲೆ ಹತ್ರ ಕರ್ಕೊಂಡು ಹೋದರು, ಬನ್ನಿ ಬಾಯಾರಿಕೆ ಕುಡಿಯುವ ಅಂತ. ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಳಿಸಿದಾಗ ಸ್ವಾಮೀಜಿ ಒಂದು ಬೆಲ್ ಮಾಡಿದರೆ ಅಥವಾ ಕರೆದ್ರೆ 10 ಜನ ಓಡಿ ಬರ್ತಾರೆ. ಯಾರು ಇರಲಿಲ್ಲ ಅಲ್ಲಿ, ಸ್ವಾಮೀಜಿಯವರೇ ನಮಗೆ ಹಾಲು ಹಾಕಿ ಕೊಟ್ಟರು ಲೋಟೆಗೆ. ಎಂಥ ಅತ್ಯಂತ ಸರಳವಾದಂಥ ಸ್ವಾಮೀಜಿಯವರು, ಅದು ನಮಗೆ ದೇವರೇ ಒಂದು ಹಾಲು ಹಾಕಿ ಕೊಟ್ಟ ರೀತಿಯಲ್ಲಿ ಆಯಿತು ನಮಗೆ. ಅಂಥ ಒಂದು ಅತ್ಯಂತ ಸರಳ ಸ್ವಾಮೀಜಿಯವರು ಬಹಳ ವಿಶೇಷವಾದಂಥ ಒಂದು ಇವತ್ತಿನ ಅದ್ಭುತ ಆಶೀರ್ವಾದವನ್ನು ಅವರಿಗೆ ಮಾಡಿದ್ದಾರೆ. ಅದು ತುಂಬ ಸಂತೋಷ ಆಗಿದೆ. ಅದು ಕೂಡ ಒಂದು ಒಳ್ಳೆಯ ಅನುಗ್ರಹ ಅವರಿಗೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ವಿಷ್ಣುಮೂರ್ತಿ ಮತ್ತು ನಂಬಿದಂಥ ಎಲ್ಲ ದೈವ ದೇವರುಗಳು ಕೂಡ ಅವರಿಗೆ, ದಂಪತಿಗಳಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ, ಅಷ್ಟ ಐಶ್ವರ್ಯ, ಸುಖ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಲಿ ಅಂತೇಳಿ ನಾನು ಹಾರೈಸಿ, ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ದಂಪತಿಗಳ ನಾವಿಬ್ಬರ ದಂಪತಿಗಳ ಒಂದು ಪರವಾಗಿ ನಾನು ಕೂಡ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ತೆ. ಸ್ಥಾಪಕರಾಗಿರುವಂತಹ ರಾಮ ಅಮೀನ್ ಪಚ್ಚನಾಡಿಯವರು, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರು, ಹಾಗೆ ಎಲ್ಲ ಅತಿಥಿ ಗಣ್ಯಾತರಿಗೆ ನಮಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಯಕ್ಷಗಾನ ಕಲಾಭಿಮಾನಿಗಳು, ಪ್ರೋತ್ಸಾಹಕರಿಗೆ ಇಲ್ಲಿಂದಲೇ ನಮಿಸ್ತಾ 2 ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಮ್ಮನವರು 1968ರಲ್ಲಿ ಬಹಳ ಕಷ್ಟಪಟ್ಟು ಶ್ರಮದಿಂದ ಒಂದು ಕಟೀಲ್ನ ಆಟವನ್ನು ಆಡಿಸಿದರು. ಅದು ಅವರಿಗೋಸ್ಕರ ಅಲ್ಲ, ಅಥವಾ ಹರಕೆ ಹೇಳಿದ್ದು ಅವರಲ್ಲ, ಪರರು ಹೇಳಿದ್ದನ್ನು ಅವರು ಒಪ್ಪಿಕೊಂಡಿದ್ದು. ಅಂದಿನಿಂದ ಇವತ್ತಿನವರೆಗೆ ಸುಮಾರು 58 ವರ್ಷಗಳ ಸಂದಿದೆ. ಇದರಲ್ಲಿ ಅಮ್ಮನವರ ಜೀವಿತ ಕಾಲದಲ್ಲಿ ಇವತ್ತು ದಿನಕರ್ ಪಚ್ಚನಾಡಿಯವರು ನನ್ನ ಸೋದರ ಅಳಿಯ, ಅವರಿಗೆ ಈ ಎಲ್ಲ ಒಂದು ಕಲೆ ಬರಬೇಕಾದ್ರೆ ಅದಕ್ಕೆ ನಮ್ಮ ಮೂಲ ಕಾರಣ ನಮ್ಮ ಯಕ್ಷಗಾನ. ಸ್ವಾಮೀಜಿಯವರು ನಿರ್ಗಮಿಸ್ತಿದ್ದಾರೆ, ಒಮ್ಮೆ ಎದ್ದು ನಿಂತು ಗೌರವ ಕೊಡಬೇಕಂತ ವಿನಂತಿ ಮಾಡ್ತಾರೆ. ಯಕ್ಷಗಾನವನ್ನು ಮಾಡಿ ಮಾರನೇ ದಿವಸ ನಮ್ಮ ದಿನಕರ ಮನೆಯ ಅಂಗಳದಲ್ಲಿ ಅದೇ ಥರ ಅವನು ಯಕ್ಷಗಾನದ ಏನು ನೃತ್ಯ ಇದೆ ಅದನ್ನು ಮಾಡಿದ್ದಾನೆ. ಅದರಿಂದ ಪ್ರಭಾವಿಯಾಗಿ ಇವತ್ತು ಈ ಮಟ್ಟಕ್ಕೆ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾತೃಶ್ರೀಯಾದ ಲೋಲಮ್ಮ ಪಚ್ಚನಾಡಿಯವರಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಇವತ್ತು ದಿನಕರ್ ಪಚ್ಚನಾಡಿ ಅವರು ಒಬ್ಬರೇ ಅಲ್ಲ, ನಮ್ಮ ಎಲ್ಲ ಅವರ ಮಕ್ಕಳು ಒಳ್ಳೆ ಪದವಿಯನ್ನು ನನ್ನ ಮಕ್ಕಳು ಕೂಡ ಪಡೆದಿದ್ದಾರೆ. ಎಲ್ಲರೂ ಅದು ಲಭಿಸಿರುವುದು ನಮ್ಮ ಅಮ್ಮನವರ ಆಶೀರ್ವಾದದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನನ್ನ ಸೋದರಳಿಯನ್ನು ನೀವೆಲ್ಲ ಕೊಂಡಾಡಿದ್ದೀರಿ, ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ರಿ. ಮಗದೊಮ್ಮೆ ಮತ್ತೊಮ್ಮೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೇನೆ. ತಾವೆಲ್ಲರೂ ಆಶೀರ್ವದಿಸಿದ್ರಿ. ನಾನು ಕೂಡ ಇವತ್ತು ಏನು ಯಕ್ಷಗಾನ ಪ್ರಸಂಗವನ್ನು, ತಾಳಮದ್ದಲೆ ಪ್ರಸಂಗವನ್ನು ಇಟ್ಟಿದ್ದಾರೆ, ಪುತ್ರ ಕಾಮೇಷ್ಟಿ ಅಂತ, ಅದು ಬಹಳ ಪ್ರಸ್ತುತವಾದ್ದು. ಅವರೇನೋ ಹರಕೆಯನ್ನು ಒತ್ತಿಕೊಂಡಿರುವುದಕ್ಕೆ ಅವರಿಗೆ ಮಕ್ಕಳಾಗಿದೆ. ಆ ಮಕ್ಕಳಿಗೂ ಕೂಡ ಇವತ್ತು ನನಗೆ ಸನ್ಮಾನ ಇದೆ ಅಂತ ಶುಕ್ರವಾರ ಹೇಳಿದ್ದು. ಶುಕ್ರವಾರ ನಿಮಗೆ ನೀವು ನಾಡ್ದೊಂದು ಸನ್ಮಾನ, ಎಂಥ ಸನ್ಮಾನ ಕೇಳಿದ್ದೆ ನಾನು, ಅಲ್ಲೊಂದು ಸನ್ಮಾನ ಇಟ್ಟಿದ್ದೀನಿ, ನೀವು ಬರಬೇಕು ಅಂತ. ಮತ್ತು ಅನಿವಾರ್ಯವಾಗಿ ನಮ್ಮವರೇ ಆಗಿರೋದು, ನಮಗೆ ಸನ್ಮಾನ ಬೇಕಾಗಿಲ್ಲದಿದ್ದರೂ ನನ್ನ ಅಳಿಯನಾಗಿ ಆ ಒಂದು ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದೇವೆ. ನಮಗೆ ಅವರು ಈ ಥರ ಸನ್ಮಾನ ಮಾಡ್ತಾರೆ ಅಂತ ಅನಿಸಿಕೆ ಕೂಡ ಇರಲಿಲ್ಲ. ಆದರೆ ನಿಮ್ಮೆಲ್ಲ ಇಷ್ಟರ ಸಮ್ಮುಖದಲ್ಲಿ ಎಲ್ಲ ಪರಿಚಿತರು ಇಲ್ಲಿರೋದು, ಇಷ್ಟರ ಇರುವಂಥ ಎಲ್ಲ ಗಣ್ಯಾತಿಗಣ್ಯರ ಎದುರಿಗೆ ಒಂದು ಸನ್ಮಾನವನ್ನು ವಿಷ್ಣುಮೂರ್ತಿ ದೇವರ ಎದುರಿಗೆ ಪಡೆದುಕೊಳ್ಳುವಂಥ ಸೌಭಾಗ್ಯ ಭಗವಂತ ನನಗೆ ಕೊಟ್ಟಿದ್ದಾನೆ. ನಾನು ಇಷ್ಟ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವನ ಮಗಳು ದೀರ್ಘಾಯುಷ್ಯವಾಗಿ ಎಲ್ಲರೂ ನಿಮ್ಮ ಆಶೀರ್ವಾದ ಕೊಟ್ಟಿದ್ರಿ. ಅದರಿಂದ ಒಳ್ಳೆಯ ಒಂದು
ಮಗಳಾಗಿ ಬೆಳೀಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ನಮ್ಮ ಹಿರಿಯರಲ್ಲೂ ಪ್ರಾರ್ಥಿಸ್ತೇನೆ. ನಾನು ಕೂಡ ಅವಳಿಗೆ ಪ್ರಾರ್ಥಿಸಿ ಅವಳ ಜೀವನ ಸುಗಮಯವಾಗಿ ವಿದ್ಯಾಭ್ಯಾಸಗಳು ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್. ನಮ್ಮೊಂದಿಗೆ ಅತಿಥಿಗಳಾಗಿ ಅಭ್ಯಾಗತರಾಗಿರುವಂಥ ಶ್ರೀಯುತ ವಾಸುದೇವಾಚಾರ್ಯ ಕುಳಾಯಿ ಇವರು ತಮ್ಮ ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತ ವಿನಂತಿಸ್ತೇನೆ. ಸ್ವಾಮೀಜಿಯವರ ಪಾದದ್ವಯಗಳಿಗೆ ವಂದಿಸಿಕೊಡ್ತಾ ವೇದಿಕೆಯಲ್ಲಿರುವಂತಹ ಉಳಿದ ಎಲ್ಲ ವಿದ್ವಾಂಸರಿಗೂ ಕೂಡ ನಮನವನ್ನು ಸಲ್ಲಿಸ್ತಾ ಹಾಗೆ ಸಭೆಯಲ್ಲಿದ್ದಂತಹ ವ್ಯಕ್ತಿಗಳನ್ನು ಅಭಿನಂದಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ವಿದ್ವಾಂಸರು ಘನ ವಿದ್ವಾಂಸರು ಮಾತಾಡಿದ ಮೇಲೆ ನನ್ನಂತವನ್ನು ಮಾತಾಡಬೇಕಂತಹ ಅನಿವಾರ್ಯತೆ ಇಲ್ಲ. ಆದರೂ ಯಕ್ಷಗಾನ ಮಂಡಳಿಯ ಸಂಚಾಲಕ ಎನ್ನುವಂತಹ ಒಂದು ನಿರ್ಣಯದಲ್ಲಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಟ್ಟಿದ್ದೇನೆ. ಹಾಗಾಗಿ ದಿನಕರ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ದಿನಕರ್ ಪಚ್ಚನಾಡಿ ಈಗ ಡಾಕ್ಟರ್ ದಿನಕರ ಪಚ್ಚನಾಡಿ ಆಗಿದ್ದಾರೆ. ನಮಗೆ ಪರಿಚಯ ಆಗುವಾಗ ಬರೇ ದಿನಕರ್ ಆಗಿದ್ದರು. ದಿನಕರ್ ಮತ್ತು ಶರತ್ ಕದ್ರಿ ಎಂಬ ಎರಡು ವ್ಯಕ್ತಿಗಳು ಕೋಟಿ ಚೆನ್ನೈಯರಿದ್ದ ಹಾಗೆ. ಎಲ್ಲಿ ದಿನಕರ್ ಇದ್ದಾರೋ ಅಲ್ಲಿ ಶರತ್ರವರಿದ್ದಾರೆ, ಎಲ್ಲಿ ಶರತ್ರವರಿದ್ದಾರೋ ಅಲ್ಲಿ ದಿನಕರ್ ಇದ್ದಾರೆ. 2001ರಲ್ಲಿ ನಮ್ಮ ಯಕ್ಷಗಾನ ಮಂಡಳಿ ಪ್ರಾರಂಭ ಆಯಿತು ಜೋಶಿಯವರ ನೇತೃತ್ವದಲ್ಲಿ. 2006ರಲ್ಲಿ ನಾವು ಕ್ಷಮಿಸಿ 2003ರಲ್ಲಿ ಆಗ ಆವರೆಗಿನ ಜಾತ್ರಾ ಮಹೋತ್ಸವಗಳಲ್ಲಿ ಬೇರೆ ಮಂಡಳಿಗಳು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಬಯಲಾಟವನ್ನು ಮಾಡ್ತಾ ಇದ್ರು. ಆಗ ನಮಗೊಂದು ಮನಸ್ಸಾಯಿತು, ಹೇಗೂ ನಾವು ಗುರುವಾರ ತಾಳಮದ್ದಲೆ ಮಾಡ್ತಾ ಇದ್ದೇವೆ, ಹುಣ್ಣಿಮೆಗೆ ತಾಳಮದ್ದಲೆ ಮಾಡ್ತಾ ಇದ್ದೇವೆ, ಇಲ್ಲಿ ಒಂದು ನಾಟ್ಯಾಭ್ಯಾಸವನ್ನು ಮಾಡಿ ನಾವೇ ಒಂದು ಬಯಲಾಟವನ್ನು ಮಾಡಬಹುದು ಎಂಬಂತಹ ಒಂದು ನಿಲುವಿನಲ್ಲಿ ಹೆಬ್ಬಾರ್ ಹತ್ರ ಹೇಳಿದೆ, ಹೀಗೆ ಒಂದು ಮಾಡಬಹುದಿತ್ತು ಅಂತ. ಆಗ ಕೃಷ್ಣ ಹೆಬ್ಬಾರ್ ಮತ್ತು ವಾಸುದೇವ ಹೆಬ್ಬಾರ್ ಹೇಳಿದರು, ನೀವು ಏನು ಮಾಡ್ಕೊಂಡು ಹೋಗ್ತೀರೋ ಮಾಡ್ಕೊಂಡು ಹೋಗಿ, ಅದಕ್ಕೆ ನಮ್ಮ ದೇವಸ್ಥಾನದಿಂದ ಏನು ಬೇಕು ಹೇಳಿ, ಅದನ್ನು ಮಾಡ್ತೇವೆ, ನಾವು ಅದನ್ನು ನಿಮಗೆ ದೊರಕಿಸ್ತೇವೆ ಅಂತ ವಾಗ್ದಾನವನ್ನು ಮಾಡಿದರು. ಆಗ ಶರತ್ರವರು, ದಿನಕರವರು ಮತ್ತು ನಾವು ಒಂದೇ ಒಂದು ಬಳಗದಲ್ಲಿ, ಹವ್ಯಾಸಿ ಬಳಗ ಕದ್ರಿ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಎಲ್ಲ ಈ ಸಣ್ಣ ಸಣ್ಣ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಾ ಇದ್ದವರು. ಆಗ ಪಕ್ಕನೆ ನೆನಪಿಗೆ ಹೋದದ್ದು ದಿನಕರ್ ಪಚ್ಚನಾಡಿ ನಾಟ್ಯ ಕಲಿಸ್ತಾರೆ ಅಂತ. ಆಗ ದಿನಕರ್ ಅವರಲ್ಲಿ ಮಾತಾಡಿದಾಗ ಸರಿ ಅಂತ ಒಪ್ಪಿಕೊಂಡ್ರು. ಇಷ್ಟೊಂದು ಪ್ರೌಢ ಅವಸ್ಥೆ ಇರಲಿಲ್ಲ ಅಂತಾದರೂ ಕೂಡ ದಿನಕರಲ್ಲಿ ಆ ಒಂದು ಶ್ರದ್ಧೆ ಇತ್ತು. ಸ್ವಾಮೀಜಿಯವರು ಹೇಳಿದ ಹಾಗೆ ಆ ಶ್ರದ್ಧೆಯಿಂದ ನಮಗೀಗ ಸುಮಾರು 20 ವರ್ಷಗಳಿಂದ ನಮ್ಮ ಮಂಡಳಿಯ ಹುಡುಗರಿಗೆ ಸುಮಾರು ವರ್ಷಕ್ಕೊಂದು 10 ಮಂದಿ ಆದರೂ ಹೆಚ್ಚು ಬರ್ತಾರೆ. ಅವರೆಲ್ಲರಿಗೂ ನಾಟ್ಯಾಭ್ಯಾಸವನ್ನು ಮಾಡಿಕೊಡ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳ ಸಂಪರ್ಕ ನನಗಿದೆ. ಆ ಸಂಪರ್ಕದಲ್ಲಿ ಯಾವ ವಿದ್ಯಾರ್ಥಿಗಳಲ್ಲೂ ನಾನು ಕೇಳಲಿಲ್ಲ, ದಿನಕರ್ ಬೆಚ್ಚಬತ್ತೇರುವರೆ ಮಾರ್ರೆ, ಯಾರು ನೆರ್ಪೇರು ಅಂಬರ್ ಪೂಜಿ ಅಂತ ಒಂದು ಮಾತು ಇಷ್ಟರವರೆಗೆ ಯಾವ ವಿದ್ಯಾರ್ಥಿಗಳಲ್ಲೂ ನಾನು ಕೇಳಲಿಲ್ಲ. ಅದು ನನಗೆ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಈ ದೇವಸ್ಥಾನಕ್ಕೆ ದಿನಕರನ್ನು ಪರಿಚಯ ಮಾಡಿದ್ದು ನಾನು ಎನ್ನುವಂಥ ಒಂದು ಹೆಮ್ಮೆ ನನಗಿದೆ. ಆ ಪರಿಚಯ ಆದ ನಂತರ ಈಗ ಹೆಬ್ಬಾರುಗಳಿಗೆ ನನಗಿಂತಲೂ ಹೆಚ್ಚಾದಂತಹ ಒಂದು ಕಳಸ್ಯ ಗಂಟಸ್ಯ ಎನ್ನುವಂತಹ ಒಂದು ಸಂಬಂಧ ದಿನಕರ್ ಮತ್ತು ದೇವಸ್ಥಾನದವರಿಗೆ ಇದೆ. ಅದರಿಂದ ನನಗೊಂದು ಲಾಭವೂ ಆಗಿದೆ. ಏನು ಅಂತ ಕೇಳಿದರೆ, ನಾನು ಮಧ್ಯವರ್ತಿಯಾಗಿ ದಿನಕರನ್ನು ಇಲ್ಲಿಗೆ ತಾಗಿಸಿದ್ದೇನೆ ಎಂಬ ಕಾರಣಕ್ಕಾಗಿ ದಿನಕರಿಂದ ಏನಾದರೂ ತೊಂದರೆ ಆಗ್ತಿದ್ರೆ ಆ ಹೆಸರು ನನಗೆ ಬರ್ತಿತ್ತು. ಇಷ್ಟರವರೆಗೆ ಒಂದು ಯಾವುದೇ ಬಿಳಿ ಹಾಳೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದ ಹಾಗೆ ದಿನಕರ್ ಅವರ ದಿನಚರಿಯಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದಿನಕರ್ ನಮಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಈ ಹೊತ್ತಿನಲ್ಲಿ ಅವರು ಮಾಡಿದಂತಹ ಈ ಹರಕೆ ತಾಳಮದ್ದಳೆ ಎನ್ನುವಂಥದ್ದು ಕೇವಲ ಅವರ ಶ್ರೇಯಸ್ಸಿಗೆ ಮಾತ್ರ ಅಲ್ಲ, ಇನ್ನುಳಿದಂತಹ ಭಕ್ತಾದಿಗಳ ಶ್ರೇಯಸ್ಸಿಗೂ ಒಂದು ಮಾರ್ಗಸೂಚಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ದೇವರಿಗೆ ಹೇಳುವಂತಹ ಹರಕೆಯಲ್ಲಿ ಯಾವುದೇ ಅಲ್ಲ ಎನ್ನುವಂಥದ್ದು ಇಲ್ಲ ಎನ್ನುವಂಥದ್ದು ಇಲ್ಲ, ಎಲ್ಲವೂ ಕೈಗೂಡುತ್ತದೆ. ಸ್ವಾಮೀಜಿಯವರು ಹೇಳಿದ ಮಾತಿನ ಹಾಗೆ ಶ್ರದ್ಧೆ ಭಕ್ತಿ ಇದ್ದಲ್ಲಿ ಖಂಡಿತ ಪರಮಾತ್ಮ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ಸತ್ಯವೇ ಹೌದು. ಹಾಗಾಗಿ ಎಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುವುದು, ಈ ಯಕ್ಷಗಾನದ ಒಂದು ಗೀಳು, ಯಕ್ಷಗಾನದ ಹವ್ಯಾಸ ಎನ್ನುವಂಥದ್ದು ಬರೇ ಒಂದು ಹುಚ್ಚಾಟ ಅಲ್ಲ. ಕೆಲವರು ನನಗೆ ಹೇಳಿದರು, ಪೋಯ್ನಿ ಬಜಿ ಯಕ್ಷಗಾನದ ಮರಳಿಡೆ ಪೋಯ್ನೆ ದಡ್ಡ ಕಾಸ್ಮಲ್ದಲೆ ಆಗಂತ.
ಇದು ಕೆಲವರ ಬಾಯಿಂದ ನಾನು ಕೇಳಿದ್ದೇನೆ. ಆದರೆ ಖಂಡಿತವಾಗಿ ನಾನು ಅದನ್ನು ಒಪ್ಪುವುದಿಲ್ಲ. ಯಕ್ಷಗಾನದಿಂದ ನನಗೇನು ಸೋಲಾಗಲಿಲ್ಲ. ಇಂತಹ ವಿದ್ವಾಂಸರಲ್ಲಿ, ಇಂತಹ ವಿದ್ಯಾವಂತರ ಮಧ್ಯೆ ನಾನು ಇರಬೇಕು ಅಂತ ಇದ್ದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನನ್ನಲ್ಲಿರುವಂತಹ ಧನ ಕನಕಾದಿಗಳು ವಸ್ತು ಐಶ್ವರ್ಯ ಅಲ್ಲ, ಕೇವಲ ಯಕ್ಷಗಾನದಂತಹ ಒಂದು ಪಾಠ ಮಾತ್ರ ನನ್ನಲ್ಲಿರುವುದು. ಹಾಗಂತ ನಾನೊಬ್ಬ ದೊಡ್ಡ ಯಕ್ಷಗಾನದ ಕಲಾವಿದ ಏನೂ ಅಲ್ಲ. ಹವ್ಯಾಸಿಗಳಲ್ಲಿ ಒಂದು ಸಣ್ಣ ಪುಟ್ಟ ಅರ್ಥವನ್ನು ಹೇಳುವವನು. ಏನೋ ಈ ಸಂಘಟನೆಯನ್ನು ಮಾಡುವಲ್ಲಿ ಒಂದು ವಿಷ್ಣುಮೂರ್ತಿ ದೇವರು ನನಗೆ ದಯೆಯನ್ನು ಅನುಗ್ರಹಿಸಿದ್ದಾರೆ. ಆ ಮೂಲಕವಾಗಿ ನನಗೆ ಈ ಒಂದು ಹೊಣೆಗಾರಿಕೆ ಸಿಕ್ಕಿದೆ. ಆ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾ ಇದ್ದೇನೆ. ಜೀವಂತ ಇರುವವರೆಗೆ ಅದನ್ನು ನಿಭಾಯಿಸುವಂತಹ ವಿಷ್ಣುಮೂರ್ತಿ ಅನುಗ್ರಹಿಸಿದರೆ ಸಾಕು ಅಂತ ಹೇಳುವುದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಪೂರ್ಣವಾಗಿಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಧನ್ಯವಾದ ಸಮರ್ಪಣೆ ಶ್ರೀಯುತ ರಂಜಿತ್ ಕುಳಾಯಿ ಇವರಿಂದ. ಕುಳಾಯಿ ಇದರ ಹುಣ್ಣಿಮೆ ತಾಳಮದ್ದಲೆ ಪ್ರಯುಕ್ತ ಇಂದು ಹರಕೆ ತಾಳಮದ್ದಲೆ ಸಪ್ತಾಹವನ್ನು ಉದ್ಘಾಟಿಸಿದಂಥ ಎಂ ಸದಾಶಿವ ಹಾಗೂ ಶ್ಯಾಮಲ ಸದಾಶಿವ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇಂದಿನ ತಾಳಮದ್ದಲೆಯಲ್ಲಿ ಸಹಕರಿಸಿದಂತಹ ಎಲ್ಲ ಹಿಮ್ಮೇಳ ತಾಳಮದ್ದಲಿಗೂ, ಹಿಮ್ಮೇಳ ಕಲಾವಿದರಿಗೂ ಹಾಗೂ ಮುಮ್ಮೇಳ ಕಲಾವಿದರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂದಿನ ಸಭಾ ಕಾರ್ಯಕ್ರಮದ ಆಶೀರ್ವಚನವನ್ನು ಗೈದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಇಂದಿನ ದಂಪತಿ ಸಮ್ಮಾನ, ಗೌರವಾರ್ಪಣೆ, ಕಲಾ ಸಮ್ಮಾನ, ಕಲಾ ಪೋಷಕ ಸಮ್ಮಾನ, ಬಂಧು ವಂದನೆ ಸಮ್ಮಾನಗಳನ್ನು ಸ್ವೀಕರಿಸಿದಂಥ ಎಲ್ಲ ದಂಪತಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣ ಗೈದಂಥ ರವಿ ಅಲೆವರಾಯ ಹಾಗೂ ಸಂಸ್ಮರಣ ಭಾಷಣ ಗೈದಂತಹ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ವಾಸುದೇವ ಆಚಾರ್ಯ, ಶರತ್ ಕುಮಾರ್ ಕದ್ರಿ ಹಾಗೂ ಲಿಂಗಪ್ಪ ಸೀತಾದೇವು ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅಲಂಕರಿಸಿದಂಥ ದೇವಕಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ನಿರೂಪಣೆಗೈದಂತಹ ಸುನಿಲ್ ಪಲ್ಲಮ್ಮಜಳು ಹಾಗೂ ಛಾಯಾಚಿತ್ರದಲ್ಲಿ ಸಹಕರಿಸಿದಂತಹ SN ಭಟ್ ಬಾಯಾರು, ಹಾಗೆ ಮಾಧ್ಯಮದ ವರ್ಗ ನಮ್ಮ ಕುಡ್ಲಟ್ ಹಾಗೂ ಹೊಸಕೂರಲು ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೂ ಅಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚೆಂದ ಕಾಣಿಸಿಕೊಡೋದಕ್ಕೆ ಈ ದೇವಸ್ಥಾನದ ಆಡಳಿತ ಸಮಿತಿ, ಯಕ್ಷಗಾನ ಸಮಿತಿ ಹಾಗೂ ಭಜನಾ ಸಮಿತಿ ಎಲ್ಲ ಥರದ ಸಹಕಾರಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಚೆಂದ ಕಾಣಿಸಿಕೊಡುವಲ್ಲಿ ಸಹಕರಿಸಿದ ಆಡಳಿತ ಸಮಿತಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅಲ್ಲದೆ ನಮ್ಮ ಈ ಕಾರ್ಯಕ್ರಮ ಚೆಂದ ಕಾಣಿಸಿಕೊಡಲು ಧ್ವನಿವರ್ಧಕ ಹಾಗೂ ಬೆಳಕಿನಲ್ಲಿ ಸಹಕರಿಸಿದಂಥ ಶ್ರೀ ರಾಘವೇಂದ್ರ ಹೆಬ್ಬ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ರಂಜಿತ್ ಕುಳಾಯ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಗುರುಪ್ರಸಾದರು ಮತ್ತು SN ಭಟ್ ಬಾಯರು ನಮ್ಮ ಈ ಕಾರ್ಯಕ್ರಮದ ಹಿಂದೆ ಸಹಕರಿಸಿದವರು ಸವಿನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಸ್ಪಂದಿಸಿದಂಥ ಸರ್ವರಿಗೂ, ವೇದಿಕೆಯ ಗಣ್ಯರಿಗೂ, ಕಲಾಭಿಮಾನಿಗಳಿಗೂ ಹಾಗೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಡಳಿತ ವರ್ಗಕ್ಕೂ ಎಲ್ಲರಿಗೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಮತಿ ಬಬಿತಾ, ಹಾಗೆಯೇ ಕುಮಾರಿ ಪೂರ್ವಾಂಶಿ ಮತ್ತು ನನ್ನ ಮಾತೃಶ್ರೀಯವರಾಗಿರುವಂಥ ದೇವಕಿ ಪಚ್ಚನಾಡಿ ಇವರ ಪರವಾಗಿ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳು ವಂದಿಸ್ತೇನೆ.